ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ॐ विष्णुपदाय कृष्णपृष्ठाय भूतले श्रीमते भक्तिवेदान्त स्वामिनीति नामिनी। नमस्ते सरस्वती देवी गौरवाणी प्रचारिणी निर्विशेषा शून्यवादी पाश्चात्य देशतारिणी। जय श्री कृष्ण चैतन्य प्रभो नित्यानंद श्री अद्वैता गदाधरा श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हे कृष्णा करुणा सिंधु दीनबंधु जगत्पते गोपेश गोपिका कांत राधा कांत नमोस्तुते। नमो ब्राह्मण देवाय गो ब्राह्मण हिताय च जगद्हिताय कृष्णाय गोविंदाय ते नमः। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरत्विषे नमः। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय, नामाचार्य हरिदास ठाकुर की जय, ಶ್ರೀಲ ಪ್ರಭುಪಾದಿ की जय। ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ। ಸೊ ಇವತ್ತಿನ ಅಧ್ಯಾಯ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ. ಸೊ ಯಾವುದೆಲ್ಲ 3 ಗುಣಗಳು ಯಾರು ಹೇಳ್ಬೋದಾ? 3 ಗುಣಗಳು ಯಾವುದೆಲ್ಲ? ಎಸ್ ಪ್ರಜ್ವಲ್, ಗೊತ್ತಿದ್ಯಾ ಪ್ರಜ್ವಲ್? ಗೊತ್ತಿದ್ರೆ ಅನ್ಮ್ಯೂಟ್ ಮಾಡ್ಬೋದು. ಎಸ್ ಕಾಂತರಾಜು ಹೇಳಿ. ಸತ್ವಗುಣ, ರಜೋಗುಣ, ತಮೋಗುಣ. ಧನ್ಯವಾದ. ಎಸ್, ಸೊ 3 ಗುಣಗಳು ಸತ್ವ, ರಜೋ ಹಾಗೂ ತಮೋಗುಣ. ಸೊ ಈ 3 ಗುಣಗಳಲ್ಲಿ ನಾವು ಅಂದ್ರೆ ಪರ್ಸೆಂಟೇಜ್ ಅಂದ್ರೆ ವೇರಿ ಆಗುತ್ತೆ, ಬಟ್ ಎಲ್ಲರಿಗೂ ಈ 3 ಗುಣಗಳು ನಾವು ಯಾವಾಗ ಅಂದ್ರೆ ಗೋಲೋಕ ಅಂದ್ರೆ ನಾವು ಆಕ್ಚುಲಿ ನಾವು ಇಟರ್ನಲ್ ಅಂದ್ರೆ ಕೃಷ್ಣನ ಧಾಮದಲ್ಲಿ ಇರ್ಬೇಕಾಗಿತ್ತು, ಬಟ್ ಆದ್ರೆ ನಮ್ಮ ಬಯಕೆಗಳಿಂದಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ. ಸೊ ಹಾಗಾಗಿ ಇಲ್ಲಿ ಬಂದಾದ್ಮೇಲೆ ಆತ್ಮಕ್ಕೆ ಆ 3 ಗುಣಗಳು ಆಟೋಮೆಟಿಕ್ ಆಗಿ ಒಂದು ಸೇರ್ಕೊಳ್ಳುತ್ತೆ. ಸೊ ಆ ಗುಣದಿಂದ ನಾವು ಅಂದ್ರೆ ಒಬ್ಬೊಬ್ರಲ್ಲಿ ಒಂದು ಸತ್ವಗುಣ ಹೆಚ್ಚಿರ್ಬೋದು, ಕೆಲವರಿಗೆ ರಜೋಗುಣ ಜಾಸ್ತಿ ಇರ್ಬೋದು, ಕೆಲವರಲ್ಲಿ ತಾಮಸಿಕ ಜಾಸ್ತಿ ಇರುತ್ತೆ. ಸೊ 3 ಗುಣಗಳನ್ನು ಮೀರಿ ಹೇಗೆ ಅಂದ್ರೆ ಮಾಯೆಯಿಂದ ಹೊರಗಡೆ ಬರ್ಬೇಕು, ಈ ಆಕ್ಚುಲಿ ಸತ್ವಗುಣದಿಂದನೂ ಮೇಲೆ ಬರ್ಬೇಕು ಅಂತ ಹೇಳಿ ಕೃಷ್ಣ ಹೇಳುವಂತದ್ದು ಈ ಒಂದು ಅಧ್ಯಾಯದಲ್ಲಿ. ಸೊ ಈ ಗುಣಗಳ ಬಗ್ಗೆ ನೋಡೋಣ ಇವತ್ತಿನ ಅಧ್ಯಾಯದಲ್ಲಿ. ಶ್ರೀ ಭಗವಾನುವಾಚ ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯದ್ ಜ್ಞಾತ್ವಾ ಮನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಎಲ್ಲಾ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಈ ಜ್ಞಾನವನ್ನು ನಾನು ಮತ್ತೆ ನಿನಗೆ ಹೇಳುತ್ತೇನೆ. ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮ ಸಿದ್ಧಿಯನ್ನು ಪಡೆದರು. ಸೊ ಕೃಷ್ಣ ಈಗ 9ನೇ ಚಾಪ್ಟರ್ ಅಲ್ಲೂ ಹೇಳ್ತಾನೆ, ಲೈಕ್ ನಿನಗೆ ಅಂದ್ರೆ ತುಂಬಾ ಗೌಪ್ಯವಾದ ಜ್ಞಾನ ಅಂದ್ರೆ ಉತ್ತಮವಾದ ಜ್ಞಾನ, ರಾಜವಿದ್ಯಾ ರಾಜಗುಹ್ಯ ಅಂತೇಳಿ. ಸೊ ಇಲ್ಲಿ ಸಹ ಹೇಳ್ತಾ ಇರುವಂತದ್ದು ಇನ್ನೂ ಉತ್ತಮವಾದ ಜ್ಞಾನವನ್ನ ಹೇಳ್ತೇನೆ, ಅತ್ಯುತ್ತಮವಾದ ಈ ಜ್ಞಾನವನ್ನ ತಿಳ್ಕೊಂಡು ಮುನಿಗಳು ಸಹ ಪರಮ ಸಿದ್ಧಿಯನ್ನು ಪಡೆದರು. ಸೊ ಇಲ್ಲಿ ನಾವು ನೋಡುವಂಥದ್ದು ಇವರು ನವ ಯೋಗೇಂದ್ರ ಅಂತ ಹೇಳಿ.
ಸೊ ಇವರು ಒಂದ್ಸರ್ತಿ ಅಂದ್ರೆ ಇವರು ರಿಷಭದೇವ ಅಂತ ಹೇಳಿದ್ರೆ ಭಾಗವತಮಲ್ಲಿ ಬರುತ್ತೆ. ಸೊ ಅವರನ್ನು ಕೃಷ್ಣನ ಇನ್ಕಾರ್ನೇಷನ್, ಕೃಷ್ಣನ ಅವತಾರನೇ. ಸೊ ಅವರ ಮಕ್ಕಳು ಇವರೆಲ್ಲ, ಅವರಿಗೆ 100 ಮಕ್ಕಳು. ಅದರಲ್ಲಿ ಇವರು 9 ಜನ ಪರಮಹಂಸರು. ಸೊ ಇವರು ಒಂದ್ಸತಿ ಮಹಾರಾಜ ನಿಮಿ ಅಂತ ಹೇಳಿ ಅವ್ರ ಹತ್ರ ಬರ್ತಾರೆ. ಅಂದ್ರೆ ಅವರಿಗೆ ಅವ್ರಂದ್ರೆ ಬೇರೆ ಬೇರೆ ಲೋಕಗಳಿಗೆ ಸಂಚಾರ ಮಾಡುವಂತದ್ದು ಹಾಗೂ ಕೃಷ್ಣನ ಗುಣಗಾನ ಮಾಡುವಂತದ್ದು, ಅದೇ ಅವರ ಕೆಲಸ. ಸೊ ಅವ್ರು ಒಂದ್ಸತಿ ಬಂದಾಗ ಅವರು ಅಂದ್ರೆ ಸುಮಾರು ಆಧ್ಯಾತ್ಮಿಕದ ವಿಷಯಗಳ ಬಗ್ಗೆ ಅವ್ರಿಗೆ ಹೇಳ್ತಾರೆ. ಆಗ ಒಂದ್ಸತಿ ಮಹಾರಾಜ ನಿಮಿ ಕೇಳ್ತಾನೆ, ಲೈಕ್ ದೇವರ ಅವತಾರ ಬೇರೆ ಬೇರೆ ಯುಗದಲ್ಲಿ ಯಾವ ಅವತಾರದಲ್ಲಿ ಬರ್ತಾರೆ ಅಂತ ಹೇಳುವಾಗ ಅವರು ಈ ಚೈತನ್ಯ ಮಹಾಪ್ರಭುಗಳ ವಿಷಯನೂ ಹೇಳ್ತಾರೆ ಅಲ್ಲಿ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಕಲಿಯುಗದಲ್ಲಿ ಬರ್ತಾರೆ. ಈಗ ಚೈತನ್ಯ ಮಹಾಪ್ರಭುಗಳು 500 ವರ್ಷದ ಹಿಂದೆ ಬಂದಿದ್ದು. ಚೈತನ್ಯ ಮಹಾಪ್ರಭು ಅಂತ ಹೇಳಿದ್ರೆ ಕೃಷ್ಣನೇ. ಸೊ ಅಂದ್ರೆ ಅವರು ಅಂದ್ರೆ ಕೃಷ್ಣನೇ, ಆದ್ರೆ ಕೃಷ್ಣನ ಕಲರ್ ಅಲ್ಲ, ಕಪ್ಪಲ್ಲ, ಅವರು ಒಂದು ಗೋಲ್ಡನ್ ಕಂಪ್ಲೆಕ್ಷನ್ ಅಲ್ಲಿ ಬರುವಂತದ್ದು. ಸೊ ಅದರದೊಂದು ಶ್ಲೋಕ, ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಂಗೋಪಾಂಗಾಸ್ತ್ರ ಪಾರ್ಸದಂ ಯಜ್ಞೈ ಸಂಕೀರ್ತನ ಪ್ರಾಯೇರ್ ಯಜಂತಿ ಸುಮೇಧಶ ಅಂತ ಹೇಳಿದ್ರೆ, ಇನ್ ದ ಏಜ್ ಆಫ್ ಕಲಿ ಇಂಟೆಲಿಜೆಂಟ್ ಪರ್ಸನ್ಸ್ ಪರ್ಫಾರ್ಮ್ ಕಾಂಗ್ರಿಗೇಷನಲ್ ಚಾಂಟಿಂಗ್ ಟು ವರ್ಷಿಪ್ ದ ಇನ್ಕಾರ್ನೇಷನ್ ಆಫ್ Godhead, who constantly sings the names of Krishna. Although his complexion is not blackish, he is Krishna himself. He is accompanied by his associates, servants, weapons and confidential companions. So ಇದು ಶ್ರೀಮದ್ ಭಾಗವತಂ 11ನೇ ಕ್ಯಾಂಟೋ 5ನೇ ಚಾಪ್ಟರ್ 32ನೇ ಶ್ಲೋಕ. ಸೊ ಅದರಲ್ಲಿ ಮೆನ್ಷನ್ ಆಗಿದೆ ಏನಂತ ಹೇಳಿದ್ರೆ, ಕಲಿಯುಗದಲ್ಲಿ ಬುದ್ಧಿವಂತರು ಈ ಹರೇ ಕೃಷ್ಣ ಮಹಾಮಂತ್ರನ ತಗೊಳ್ತಾರೆ. ಅಂದ್ರೆ ಯಾಕಂತ ಹೇಳಿದ್ರೆ ಎಲ್ರೂ ತಗೊಳಲ್ಲ. ತುಂಬಾ ಅಂದ್ರೆ ಏನ್ ಹೇಳ್ತಾರೆ, ತುಂಬಾ ಪುಣ್ಯ ಮಾಡಿರ್ಬೇಕು ನಾವು, ಏನೋ ಹಿಂದಿನ ಜನ್ಮದಲ್ಲಿ ಎಷ್ಟೋ ಪುಣ್ಯ ಮಾಡಿರೋದಕ್ಕೆ ನಮಗೆ ಇದು ಹರೇ ಕೃಷ್ಣ ಮಹಾಮಂತ್ರ ಸಿಕ್ಕಿದೆ ಅಂತ ಹೇಳ್ಬೋದು. ತುಂಬಾ ಕಮ್ಮಿ ಜನಕ್ಕೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆನೂ ತುಂಬಾ ಜನಕ್ಕೆ ಗೊತ್ತಿಲ್ಲ. ಸೊ ನಾವು ಈಗ 18 ದಿನ ಆದ್ಮೇಲೆ 19ನೇ ದಿನ ಒಂದು ಕ್ಲಾಸ್ ಇದೆ ಚೈತನ್ಯ ಮಹಾಪ್ರಭುಗಳದ್ದು. ಅವರು ಒಟ್ಟಾರೆ ಅವ್ರ ಲೈಫ್ ಟೈಮ್ ಅಲ್ಲಿ ಮಾಡಿರೋದು, ಒಟ್ಟು ಅವ್ರು ಕೊಟ್ಟಿರೋದು ಟೀಚಿಂಗ್ಸ್ 8 ಶ್ಲೋಕಗಳು. ಅದನ್ನ ರೂಪ ಗೋಸ್ವಾಮಿ ಅವರು ಮಾಡಿದ್ದಾರೆ. ಸೊ ಅಂದ್ರೆ ಅದ್ರ ಬಗ್ಗೆ ಇವರು ಸಚ್ಚಿದಾನಂದ ಪ್ರಭುಜಿಗಳು ಒಂದು ಕ್ಲಾಸ್ ನಡೆಸ್ತಾರೆ. ಸೊ ಎಲ್ಲರೂ ದಯವಿಟ್ಟು ಬರ್ಬೇಕು. ಸೊ ಇವರು ಸಂಕೀರ್ತನ ಮೂಮೆಂಟ್ ನ ಸ್ಟಾರ್ಟ್ ಮಾಡಿದ್ರು, ಹರೇ ಕೃಷ್ಣ ಮೂಮೆಂಟ್. ಆಗ ಅವ್ರು ಹೇಳಿದ್ರು, ಲೈಕ್ ಮುಂದೆ ಒಂದು ದಿನ ಬರುತ್ತೆ ಪ್ರಪಂಚದ ಆದ್ಯಂತ ನನ್ನ ಹೆಸರನ್ನ ಎಲ್ಲರೂ ಹೇಳ್ತಾರೆ ಅಂತ ಹೇಳಿ. ಅಂದ್ರೆ ಈಗ ಆಲ್ರೆಡಿ ಆಗ್ತಾ ಇದೆ. ಈಗ ಆಲ್ಮೋಸ್ಟ್ ಈಗ ವೆಸ್ಟ್ ಅಲ್ಲಿ ಅಂದ್ರೆ ಆಲ್ ಓವರ್ ದ ವರ್ಲ್ಡ್ ಎಲ್ಲ ಕಡೆ, ಅಂದ್ರೆ ಪ್ರಪಂಚದಾದ್ಯಂತ ಎಲ್ಲಾ ಕಡೆನೂ ತುಂಬಾ ಈಗ ಇಸ್ಕಾನ್ ಸೆಂಟರ್ಸ್ ಬಂದಿದೆ. ಹಾಗೂ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹಾಡುವಂತದ್ದಿರ್ಬೋದು, ಮತ್ತೆ ಕೃಷ್ಣನ್ ಬಗ್ಗೆ ಎಲ್ಲ ಪ್ರಚಾರ ತುಂಬಾ ಜೋರಾಗಿ ನಡೀತಾ ಇದೆ ಎಲ್ಲಾ ದೇಶಗಳಲ್ಲೂ. ಸೊ ಅದನ್ನ ಮಾಡಿದ್ದು ಪ್ರಭುಪಾದವರು ಅಂತ ಹೇಳ್ಬೋದು. ಲೈಕ್ ಅಂದ್ರೆ ಸುಮಾರು ಜನ ಆಚಾರ್ಯರು, ಬಟ್ ಅದನ್ನ ಎಲ್ಲಾ ಆಚಾರ್ಯಗಳ ಕನಸನ್ನ ನಿರ್ವೇರಿಸಿರೋದು ಪ್ರಭುಪಾದ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ, ಅವರು ಕಪ್ಪಿಲ್ಲ ನೋಡಕ್ಕೆ, ಕೃಷ್ಣನೇ. ಆದ್ರೆ ಮತ್ತೆ ಅವರೊಟ್ಟಿಗೆ ಅವರ ಅಸೋಸಿಯೇಟ್ಸ್ ಎಲ್ಲ ಬರ್ತಾರೆ. ಲೈಕ್ ನಾವು ಪಂಚತತ್ವ ಮಂತ್ರ ಏನ್ ಹೇಳ್ತೀವಿ, ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವ ಭಕ್ತ ವೃಂದ, ಅವರೆಲ್ಲ ಅವರ ಅಸೋಸಿಯೇಟ್ ಅಂತ ಹೇಳಿದ್ರೆ ಗೋಲೋಕದಿಂದ. ಈಗ ಹೇಗೆ ಕೃಷ್ಣ ಬರುವಾಗ್ಲೂ ಕೃಷ್ಣನ ಜೊತೆ ಬಲರಾಮ ಬರುವಂತದ್ದು, ಅಂದ್ರೆ ಎಲ್ಲರೂ ಅವರು ದೇವ್ರು ಯಾವಾಗ್ಲೂ ಒಬ್ನೇ ಬರಲ್ಲ, ಅವನ ಜೊತೆ ಅವರ ಕಂಪನಿ ಅಂದ್ರೆ ಕಾನ್ಫಿಡೆನ್ಶಿಯಲ್ ಅಸೋಸಿಯೇಟ್ಸ್ ಇದ್ದೇ ಇರ್ತಾರೆ. ಸೊ ಸರ್ವೆಂಟ್ಸ್, ವೆಪನ್ಸ್ ಎಲ್ಲ ಜೊತೆಗೆ ಬರುವಂತದ್ದು ದೇವ್ರು. ಹಾಗೆ ಈ ತರ ಭಾಗವತಮಲ್ಲಿ ಇದೆ. ಸೊ ಇವ್ರು ಆಕ್ಚುಲಿ ಒಬ್ರು ಬಂದ್ಬಿಟ್ಟು ಭರತ್ ಮಹಾರಾಜ್, ನಾವು ಕತೆ ನೋಡಿದ್ವಲ್ಲ, ಭರತ್ ಮಹಾರಾಜ್ ಕೂಡ ಇವರು ರಿಷಬ್ ದೇವನ ಮಗನೇ. ಅಂದ್ರೆ ಮುಂದಿನ ಜನ್ಮದಲ್ಲಿ ಜಿಂಕೆ ಆಗುವಂತದ್ದು ನಾವು ಸೊ ಅದೊಂದು ನೋಡಿದ್ವಿ. ಸೊ ಇವರು ಅದೇ ನವಯೋಗೇಂದ್ರರು, ಇವರು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಮೆನ್ಷನ್ ಮಾಡ್ತಾರೆ ಅಲ್ಲಿ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧ್ಯ ಸಧರ್ಮ್ಯಾಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವ್ಯತಂತಿ ಚ. ಸಾರಿ, ಈ ಜ್ಞಾನದಲ್ಲಿ ನೆಲೆಗೊಂಡ ದಿವ್ಯ ಸ್ವಭಾವವನ್ನು ನನ್ನ ರೀತಿಯ ಪಡೆಯುವವನು, ಹೀಗೆ ನೆಲೆಗೊಂಡವನು ಸೃಷ್ಟಿ ಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ವ್ಯತೆ ಪಡುವುದಿಲ್ಲ. ನೆಲೆಗೊಂಡವನು, ಓಕೆ, ಅದು ಮೇಲೆ ಕೆಳಗಡೆ. ಈ ಜ್ಞಾನದಲ್ಲಿ ನೆಲೆಗೊಂಡವನು ದಿವ್ಯ ಸ್ವಭಾವವನ್ನು ನನ್ನ ರೀತಿಯ ಪಡೆಯುವವನು,
ಹೀಗೆ ನೆಲೆಗೊಂಡವನು ಸೃಷ್ಟಿ ಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಸೊ ಈಗ ಎಲ್ಲದರಲ್ಲೂ ಒಂದು ಶ್ರುತಿ ಫಲ ಕೃಷ್ಣ ಹೇಳೇ ಇರ್ತಾನೆ ಪ್ರತಿ ಚಾಪ್ಟರ್ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ನಾವು ಅಟ್ಲೀಸ್ಟ್ ಎಲ್ಲಾ ಚಾಪ್ಟರ್ ಎಲ್ಲರೂ ಓದಲ್ಲ, ಒಂದೊಂದ್ಸತಿ 18 ಚಾಪ್ಟರ್ ನಾವು ನೋಡಲ್ಲ. ಹಾಗಾಗಿ ಪ್ರತಿ ಚಾಪ್ಟರ್ ಅಲ್ಲೂ ಏನೋ ಒಂದು ಜ್ಞಾನ ಇದ್ದೇ ಇದೆ. ಆ ಜ್ಞಾನ ತಿಳ್ಕೊಂಡ್ರೆ ನೀವು ಮುಂದೆ ಹುಟ್ಟು ಸಾವಿನ ಇದ್ರಲ್ಲಿ ಬರ್ಬೇಕಾಗಿಲ್ಲ, ಮತ್ತೆ ಪ್ರಳಯ ಆಗುವಾಗ ನಾವು ನರಳ್ಬೇಕಾಗಿಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ. ಸೊ ಈ ಜ್ಞಾನ ಇದರಲ್ಲಿ ಈಗ ಗುಣತ್ರಯ ವಿಭಾಗ, 3 ಗುಣಗಳ ಬಗ್ಗೆ, ಹೇಗೆ ಆ ಗುಣಗಳಲ್ಲಿ ಪ್ರಕೃತಿ ಜೊತೆ ಸೇರಿ ಆ ಗುಣಗಳು ಹೇಗೆ ಬರುವಂತದ್ದು, ನಾವ್ ಹೇಗೆ ಆ ಒಂದು ಗುಣದ ಪ್ರಕಾರ ನಾವ್ ಹೇಗೆ ನಡ್ಕೊಳ್ತೀವಿ, ಹಾಗೂ ಆ ಗುಣದಿಂದ ಹೇಗೆ ಹೊರಗಡೆ ಬರುವಂತದ್ದು ಅಂತ ಹೇಳಿ ಇದರ ಬಗ್ಗೆ ಇದರಲ್ಲಿ ಹೇಳ್ತಾ ಇರುವಂತದ್ದು. ಮತ್ತೆ ಇಲ್ಲಿ ನಾವು ನೋಡ್ಬೋದು ಆಕ್ಚುಲಿ ನಮ್ದು ದಿವ್ಯ ಸ್ವಭಾವ ಅಂತ ಹೇಳಿದ್ರೆ ನಮ್ಮ ಆತ್ಮದ್ದೇನಿದೆ, ಜೀವೇರೇ ಸ್ವರೂಪ ಹೊಯ್ ಕೃಷ್ಣರೇ ನಿತ್ಯದಾಸ್. ಸೊ ನಮ್ದು ದಿವ್ಯವಾಗಿದ್ದು ಆಕ್ಚುಲಿ ನಾವು ಕೃಷ್ಣನ ಸೇವಕರು. ಸೊ ಇಲ್ಲಿ ನೋಡ್ಬೋದು ನಾವು ಇದು ಲೈಕ್ ಸ್ಪಿರಿಚುವಲ್ ವರ್ಲ್ಡ್, ಆಧ್ಯಾತ್ಮಿಕ ಲೋಕ ಕೃಷ್ಣಂದು. ಸೊ ಅಲ್ಲಿ ಎಲ್ಲರೂ ಸೇವೆ ಮಾಡುವಂತದ್ದು ಕೃಷ್ಣನಿಗೆ. ಸೊ ಅಲ್ಲಿ ನಮಗೆ ಏನಂತ ಹೇಳಿದ್ರೆ ಈ ಭೌತಿಕ ದೇಹ ಇರಲ್ಲ, ಆದ್ರೆ ಆಧ್ಯಾತ್ಮಿಕವಾಗಿದ್ದು ಈಗ ಕೃಷ್ಣನಿಗೆ ಹೇಗೆ ಆಧ್ಯಾತ್ಮಿಕ ದೇಹ ಇದೆ, ಕೃಷ್ಣ ಹೇಳ್ತಾನಲ್ಲ 4ನೇ ಚಾಪ್ಟರ್ ಅಲ್ಲಿ, ನಾನು ಆಧ್ಯಾತ್ಮಿಕ ದೇಹ ಕೃಷ್ಣಂದು. ಕೃಷ್ಣ ಜನ್ಮ ಕರ್ಮ ಚ ಮೇ ದಿವ್ಯಂ, ಅಂದ್ರೆ ಅವನ ಅದ್ರಲ್ಲಿನೂ ಅದು ಫಲಶ್ರುತಿ ಹೇಳುವಂಥದ್ದು, ಜನ್ಮ ಕರ್ಮ ಚ ಮೇ ದಿವ್ಯಂ ಯೋಮೇ ವೇತಿ ತತ್ವತಃ ತ್ಯಕ್ವಾ ಜೀವಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಸೊ ನನ್ನ ದಿವ್ಯವಾದ ಈ ಜನ್ಮದ ಬಗ್ಗೆ ತಿಳ್ಕೊಂಡ್ರೆ ನಮಗೆ ಮತ್ತೆ ಪುನರ್ಜನ್ಮ ಇಲ್ಲ ಅಂತ. ಅದೇ ತರ ಕೃಷ್ಣಲ್ಲಿ ಹೇಳುವಂಥದ್ದು, ನನ್ನ ದಿವ್ಯ ಸ್ವಭಾವವನ್ನು ನನ್ನ ರೀತಿ ಪಡೆಯುವವನು, ಯಾರು ಇದನ್ನ ತಿಳ್ಕೊಳ್ತಾರೆ ಅವರು ನನ್ನ ರೀತಿಯೇ ಪಡಿತಾರೆ ಅಂತ ಹೇಳಿ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಃ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜ ಪ್ರದಾಪಿತ. ಕುಂತಿಯ ಮಗನಾದ ಅರ್ಜುನನೇ, ಜೀವಂತ ಪ್ರಾಣಿಗಳ ಎಲ್ಲಾ ವರ್ಗಗಳು ಇರುವುದು ಸಾಧ್ಯವಾಗುವುದು ಐಹಿಕ ಪ್ರಕೃತಿಯಲ್ಲಿ ಹುಟ್ಟುವುದರಿಂದ ನಾನೇ ಬೀಜವನ್ನು ನೀಡುವ ತಂದೆ, ಇದನ್ನು ತಿಳಿಯಬೇಕು. ಇದನ್ನ ನಾವು ಕೃಷ್ಣ ಸುಮಾರು ಕಡೆ ಹೇಳಿದಾನೆ. ಅಂದ್ರೆ ನಾನೇ ಎಲ್ಲರಿಗೂ ಬೀಜ, ಅಂದ್ರೆ ಎಲ್ಲಾ ಜೀವಿಗಳಿಗೂ ತಂದೆ ನಾನೇ ಅಂತ ಹೇಳ್ಬಿಟ್ಟು. ಅಂತ ಹೇಳಿದ್ರೆ ಅಂದ್ರೆ ಈಗ ಬೇರೆ ಬೇರೆ ಯಾಕೆ ಅಂತ ಹೇಳಿದ್ರೆ ಅವ್ರವರ ಕರ್ಮಾನುಸಾರ ಎಲ್ಲರೂ ಬೇರೆ ಬೇರೆ ದೇಹ ತಗೊಳ್ಳುವಂಥದ್ದು. ನಾವು ಮಾಡಿರೋ ಕರ್ಮದ ಪ್ರಕಾರ ನಾವು ಒಂದು ಅಂದ್ರೆ ಈ 84 ಲಕ್ಷ ಯೋನಿಗಳಲ್ಲಿ ಯಾವ್ದ್ರಲ್ಲಿ ಆದ್ರೂ ನಾವು ಹುಟ್ಟಿ ಬರುವಂತದ್ದು. ಹಾಗಾಗಿ ಎಲ್ಲದಕ್ಕೂ ಎಲ್ಲಾ ಜೀವಿಗಳಿಗೂ ನಾನೇ ತಂದೆ. ಸೊ ಇದು ನಾವು ನೋಡಿದ್ವಿ, ಲೈಕ್ ನೀರಲ್ಲಿ ಇರುವಂತದ್ದು ಇಲ್ಲಿ, ಮತ್ತೆ ಗಿಡ ಮರಗಳು, ಮತ್ತೆ ಕ್ರಿಮಿ ಕೀಟಗಳು, ಹಾಗೂ ಇದೆಲ್ಲ ಎಷ್ಟೆಷ್ಟು ಲಕ್ಷಗಳು ಅಂತಾನು ಪದ್ಮ ಪುರಾಣದಲ್ಲಿ ಇದ್ರ ಬಗ್ಗೆ ಎಲ್ಲ ತುಂಬಾ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಲೈಕ್ ಅಂದ್ರೆ 4 ಲಕ್ಷ ಅದಲ್ಲಿ ಹ್ಯೂಮನ್ ಸ್ಪೀಸಿಸ್ ಅಂದ್ರೆ ಮನುಷ್ಯರು, ಮಾನವ ಇದರಲ್ಲಿನೂ 4 ಲಕ್ಷ ಬರುತ್ತೆ. ಅಂದ್ರೆ ಇದಾಗಿ ಪ್ರಾಣಿಗಳು 4 ಕಾಲಿಂದ ಆದ್ಮೇಲೆ ಕೊನೆಯಲ್ಲಿ ಬರುವಂತದ್ದು ಮನುಷ್ಯ ಜನ್ಮ. ಹಾಗಾಗಿ ಈ ಜನ್ಮ ತುಂಬಾ ಶ್ರೇಷ್ಠ. ಸೊ ನಾವು ಆದಷ್ಟು ಅಂದ್ರೆ ಬೇರೆ ಜನ್ಮದಲ್ಲಿ ಅವರಿಗೆ ಗೊತ್ತಾಗಲ್ಲ, ಅಂದ್ರೆ ಅಷ್ಟು ಇಂಟೆಲಿಜೆನ್ಸ್ ಇರಲ್ಲ. ಹಾಗಾಗಿ ಮನುಷ್ಯ ಜನ್ಮದಲ್ಲಿ ಮಾತ್ರ ನಮಗೆ ಅಷ್ಟು ಬುದ್ಧಿ ಕೊಟ್ಟಿರುವಂತದ್ದು. ಹಾಗಾಗಿ ಅದನ್ನ ಸರಿಯಾಗಿ ಯೂಸ್ ಮಾಡ್ಕೊಂಡು ನಾವು ಈ 3 ಗುಣಗಳಿಂದ ಮೇಲೆ ಬರೋದಕ್ಕೆ ಪ್ರಯತ್ನ ಪಡ್ಬೇಕು, ಸತ್ವ ಗುಣದಕ್ಕೆ ಬರಕ್ಕೆ ಅಂತ. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವ ನ ಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಐಹಿಕ ಪ್ರಕೃತಿಯಲ್ಲಿ 3 ಗುಣಗಳಿವೆ, ಸತ್ವ, ರಜಸ್ಸು ಮತ್ತು ತಮಸ್ಸು. ಮಹಾಬಾಹುವಾದ ಅರ್ಜುನನೇ, ನಿತ್ಯನಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಸೊ ಪ್ರಕೃತಿಯಲ್ಲಿ 3 ಗುಣಗಳಿದೆ. ಸೊ ಯಾವುದೆಲ್ಲ? ಸತ್ವ, ರಜಸ್ಸು ಮತ್ತು ತಮಸ್ಸು. ಸೊ ನಿತ್ಯವಾದ ಜೀವಿ ಅಂತ ಹೇಳಿದ್ರೆ ನಮ್ದು ನಿತ್ಯವಾಗಿ ಶಾಶ್ವತವಾಗಿರುವಂತ ಒಂದು ಸೋಲ್ ಏನಿದೆ. ಬಟ್ ಆದ್ರೆ ಏನಾಗುತ್ತೆ, ಅದು ಕರ್ಮದ ಅನುಸಾರ ನಾವು ದೇಹ ಪಡ್ಕೊಳ್ಳುವಾಗ, ಭೌತಿಕ ದೇಹ ಪಡಿತೀವಿ, ಆಗ ನಮಗೆ ಸಿಕ್ಕಾಕೊಳ್ತೀವಿ ನಾವು. ಹೇಗೆ ಈ ಗುಣಗಳು ನಮ್ನ ಆಟ ಆಡ್ಸುತ್ತೆ ಈ ತರ. ಅಂದ್ರೆ ಲೈಕ್ ನಾವೇನ್ ಕೈಗೊಂಬೆ ಆಗಿದೀವಿ ನಾವು, ಆಕ್ಚುಲಿ ಈ ಗುಣಗಳ ಕೈಯಲ್ಲಿ ಕೈ ಬೊಂಬೆ ತರ ಆಗಿದೀವಿ, ಅದು ನಮ್ನ ಆಟ ಆಡಿಸ್ತಾ ಇದೆ. ಸೊ ಹೇಗಂತ ಹೇಳಿದ್ರೆ ಒಂದೊಂದ್ಸರ್ತಿ ನಮಗೆ ಒಳ್ಳೆ ಅಂದ್ರೆ ಸತ್ವಗುಣದಲ್ಲಿ ಇರ್ತೀವಿ, ಸಮ್ಟೈಮ್ಸ್ ನಾವು ಅಂದ್ರೆ
ತುಂಬಾ ತಮೋಗುಣದಲ್ಲಿ, ಅಂದ್ರೆ ಈಗ ಯೂಶಲಿ ಹೇಗಂತ ಹೇಳಿದ್ರೆ ಬೆಳಿಗಿನ ಹೊತ್ತು ತುಂಬಾ ಸಾತ್ವಿಕ ಇರುತ್ತೆ ಮನಸ್ಸು, ಸೊ ಸತ್ವಗುಣದಲ್ಲಿ. ಆಮೇಲೆ ದಿನ ಕಳೀತಾ ನಾವು ದಿನದ ಚಟುವಟಿಕೆಗಳಲ್ಲಿ ಬ್ಯುಸಿ ಆದಾಗ ಆಗ ರಜೋಗುಣ ಜಾಸ್ತಿ, ಮತ್ತೆ ರಾತ್ರಿ ಆಗ್ತಾ ತಮೋಗುಣ. ಆದ್ರೆ ಶುದ್ಧ ಭಕ್ತರಿಗೆ ಅದ್ ಯಾವ್ದು ಅನ್ವಯಿಸಲ್ಲ, ಅವ್ರ ಅಂದ್ರೆ ಆ ಮೂರು ಗುಣಗಳನ್ನ ಮೀರಿ ಇರ್ತಾರೆ. ಸೊ ಕೃಷ್ಣ ಈ ಮೂರು ಗುಣಗಳನ್ನ ಕಂಟ್ರೋಲ್ ಮಾಡುವಂತದ್ದು ಕೃಷ್ಣನ ಅಂಡರ್ ಅಲ್ಲಿ. ಯಾಕಂದ್ರೆ ಕೃಷ್ಣ ಹೇಳ್ತಾನೆ, ಅಂದ್ರೆ ದೇವಿ ಹೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾ ಮೇತಾಂ ತರಂತಿತೆ. ಅಂದ್ರೆ ಈ ತುಂಬಾ ಕಷ್ಟ, ಈ ಮೂರು ಗುಣಗಳಿಂದ ಹೊರಗಡೆ ಬರೋದು ತುಂಬಾ ಕಷ್ಟ. ಆದ್ರೆ ನನ್ನ ಯಾರು ನನಗೆ ಸರೆಂಡರ್ ಆಗ್ತಾರೋ, ನನ್ನ ಆಶ್ರಯ ಪಡಿತಾರೋ, ಅವರು ಸುಲಭವಾಗಿ ಈ ಮೂರು ಗುಣಗಳಿಂದ ಹೊರಗಡೆ ಬರ್ಬೋದು ಅಂತ ಹೇಳ್ತಾನೆ ಕೃಷ್ಣ. ಸೊ ಇಲ್ಲಿ ಹೇಳ್ತಾ ಇರುವಂತದ್ದು, ನಿತ್ಯವಾದ ಜೀವಿ ಪ್ರಕೃತಿಯೊಡನೆ ಸಂಪರ್ಕ ಮಾಡಿದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಲುಕಿಕೊಳ್ತಾನೆ. ಸೊ ನಾವು ನಿನ್ನೆ ನೋಡಿದ್ವಿ ಆ 24 ಎಲಿಮೆಂಟ್ಸ್ ಏನಿದೆ, ಅದೆಲ್ಲ ಸೇರುವಾಗ ಅದರಿಂದ ಬರುವಂತದ್ದು ಸುಖ ದುಃಖ ಮತ್ತೆ ಬೇರೆ ಎಲ್ಲ ನಮ್ದ ಏನೇ ಫೀಲಿಂಗ್ಸ್ ಇರ್ಬೋದು ಎಲ್ಲಾನು ಬರುವಂತದ್ದು ಆ ಎಲ್ಲ 24 ಎಲಿಮೆಂಟ್ ಸೇರಿದಾಗ ಮಾತ್ರ. ಸೊ ಹಾಗಾಗಿ ಸುಖ ದುಃಖಗಳಲ್ಲಿನೂ ವೈವಿಧ್ಯಕ್ಕೆ, ಅಂದ್ರೆ ಬೇರೆ ಬೇರೆ ವೆರೈಟೀಸ್ ಇರುತ್ತೆ ಅಂತ. ಸುಖ ದುಃಖ ಅಲ್ಲೇ ಒಬ್ಬೊಬ್ರು ಒಂದೇ ತರ, ಈಗ ಒಬ್ರಿಗೆ ಕೆಲವೊಂದ್ರಲ್ಲಿ ಸುಖ ಇದ್ರೆ ಇನ್ನೊಬ್ರಿಗೆ ಬೇರೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರದ್ದು ಗುಣಗಳೇ ಬೇರೆ ಇರುತ್ತೆ. ಆ ಗುಣಗಳ ಒಂದು ಮಿಕ್ಸ್ಚರ್ ಏನಿದೆ, ಈಗ ಲೈಕ್ ಪೇಂಟ್ ಅಲ್ಲಿ ನಾವು ಡಿಫ್ರೆಂಟ್ ಕಲರ್ಸ್ ಇರುತ್ತೆ, ಹೇಗೆ ಕಾಂಬಿನೇಷನ್ ಒಂದೊಂದು ಸೇರಿಸಿದಾಗ ಚೇಂಜ್ ಆಗುತ್ತೆ, ಅದೇ ತರ ಗುಣಗಳು ತುಂಬಾ ವೆರೈಟೀಸ್. ಹಾಗಾಗಿ ತುಂಬಾ ವೆರೈಟೀಸ್ ಅಂದ್ರೆ ಜನರಿದ್ದಾರೆ. ಎಲ್ಲರಿಗೂ ಈ ಮೂರು ಗುಣಗಳೇ ಮಿಕ್ಸ್ ಆಗಿರುವಂತದ್ದು, ಬೇರೆ ಬೇರೆ ಪ್ರೊಪೋರ್ಷನ್ ಅಲ್ಲಿ ಮಿಕ್ಸ್ ಆಗಿರುವಂತದ್ದು ಅಷ್ಟೇ. ತತ್ರಂ ಸತ್ವಂ ನಿರ್ಮಲತ್ವಂ ಪ್ರಕಾಶಮ ನಾಮಯಂ ಸುಖ ಸಂಗೇನ ಬದ್ನಾತಿ ಜ್ಞಾನ ಸಂಗೇನ ಚಾನಘ. ಪಾಪರಹಿತನೇ ಸಾತ್ವಿಕ ಗುಣವು ಇತರ ಗುಣಗಳಿಗಿಂತ ನಿರ್ಮಲವಾದುದು. ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು. ಅದು ಮನುಷ್ಯನನ್ನು ಎಲ್ಲಾ ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ. ಈ ಗುಣವನ್ನು ಹೊಂದಿರುವವನು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯು ಬಂಧಿಸುತ್ತದೆ. ಸೊ ಎಲ್ಲದಕ್ಕಿಂತ ಅಂದ್ರೆ ಈ ಮೂರು ಗುಣಗಳನ್ನ ಕಂಪೇರ್ ಮಾಡಿದ್ರೆ ಸಾತ್ವಿಕ ಗುಣ ಒಳ್ಳೇದು, ಮತ್ತೆ ಅದು ಯಾವಾಗ ಪ್ರಕಾಶಮಾನವಾಗಿದ್ದು, ಹಾಗೂ ಬೇರೆ ಈ ಪಾಪ ಅಂದ್ರೆ ಈ ಸಾತ್ವಿಕ ಗುಣಕ್ಕೆ ಬರ್ಬೇಕಾದ್ರೆ ಮನುಷ್ಯ ಅವನ ಲೈಫಲ್ಲಿ ಅಟ್ಲೀಸ್ಟ್ ಅವನು ಎಲ್ಲ ಬೇಡದ ಚಟುವಟಿಕೆಯಿಂದ ದೂರ ಇರ್ಬೇಕು, ಮತ್ತೆ ಅವನು ಎಲಿವೇಟ್ ಆಗುವಂತದ್ದು ಸಾತ್ವಿಕ ಗುಣಕ್ಕೆ. ಸೊ ಆದ್ರೂ ಇದ್ರಲ್ಲೂ ಒಂದು ತೊಂದರೆ ಇದೆ. ಏನು ಅಂತ ಹೇಳಿದ್ರೆ ಇದು ಯಾವ ತರ ಬಂಧನಕ್ಕೆ ಒಳಗಾಗಿಸುತ್ತೆ, ಸುಖ ಮತ್ತು ಜ್ಞಾನ ಪ್ರಜ್ಞೆ ಅಂತ ಹೇಳಿದ್ರೆ ಸಾತ್ವಿಕ ಗುಣದಲ್ಲಿ ಏನಾಗುತ್ತೆ, ನಾವು ತುಂಬಾ ಕಲಿಬೇಕು ಅಂತ, ಅಂದ್ರೆ ಇದ್ರಲ್ಲಿ ಕೃಷ್ಣ ಇದ್ದಾನೆ ಅಂತ ಏನು ಡೈರೆಕ್ಟ್ ಆಗಿ ಕೃಷ್ಣ ಇರ್ಲೇಬೇಕು ಅಂತಿಲ್ಲ ಸಾತ್ವಿಕದಲ್ಲಿ. ಯಾಕಂತ ಹೇಳಿದ್ರೆ ನಾವು ಸಾತ್ವಿಕ ಗುಣ ಅಂತ ಹೇಳಿದ್ರೆ ಈಗ ಪೊಯೆಟ್ಸ್ ಇರ್ಬೋದು, ಅಥವಾ ಈಗ ಜ್ಞಾನಿಗಳು ಎಲ್ಲ, ಅಂದ್ರೆ ತುಂಬಾ ಓದಿರೋರು, ಅಂದ್ರೆ ಅವ್ರಿಗೆ ಇನ್ನು ಕಲಿಯೋಣ ಅಂತ ಹೇಳಿ ಇನ್ನು ಸಾಧನೆ ಮಾಡುವಂಥದ್ದು ಜೀವನದಲ್ಲಿ, ಅಂದ್ರೆ ಜ್ಞಾನ ಬೆಳೆಸ್ಕೊಂತಾ ಹೋಗ್ತಾರೆ ಅವರು. ಮತ್ತು ಹಾಗೂ ಸುಖ ಅಂದ್ರೆ ಈಗ ಹೆಚ್ಚಾಗಿ ಈಗ ಜಾಸ್ತಿ ಓದಿರೋರು ಆಬ್ವಿಯಸ್ಲಿ ಒಳ್ಳೆ ಜಾಬ್ ಅಲ್ಲಿ ಇರ್ತಾರೆ, ಅವ್ರಿಗೆ ಒಳ್ಳೆ ಸಂಪಾದನೆ ಮಾಡಿರ್ತಾರೆ, ದುಡ್ಡಿಗೇನ್ ಕಷ್ಟ ಇಲ್ಲ, ಒಳ್ಳೆ ಅರ್ನಿಂಗ್ ಇರುತ್ತೆ ಅವ್ರ ಹತ್ರ. ಹಾಗಾಗಿ ಏನಾಗುತ್ತೆ, ಅವ್ರಿಗೊಂದು ಲೈಫಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬರುತ್ತೆ. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಬಂದಾಗ ಏನಾಗುತ್ತೆ, ಅವರಿಗೆ ಆಧ್ಯಾತ್ಮಿಕದ ಕಡೆಗೆ ಇಂಟ್ರೆಸ್ಟ್ ಬರದೇ ಇರುತ್ತೆ. ಸೊ ಹಾಗಾಗಿ ಕೃಷ್ಣ ಹೇಳ್ತಾ ಇರುವಂತದ್ದು ಸುಖ ಮತ್ತು ಜ್ಞಾನ ಪ್ರಜ್ಞೆ ಕೂಡ ಬಂಧನ ಆಗ್ಬೋದು ಅಂತ. ಯಾಕಂತ ಹೇಳಿದ್ರೆ ತುಂಬಾ ಈವನ್ ಕುಂತಿ ಮಹಾರಾಣಿ ಹೇಳ್ತಾಳೆ, ಜನ್ಮೈಶ್ವರ್ಯ ಶ್ರುತ ಶ್ರೀಬಿ ಅಂತ ಹೇಳಿದ್ರೆ ಒಂದು ಜನ್ಮದಿಂದ ಅಹಂಕಾರ ಬರುವಂತದ್ದು. ನಾನು ಒಳ್ಳೆ ಒಂದು ಕುಟುಂಬದಲ್ಲಿ ನನಗೆ ಜನ್ಮ ಅಂತ ಬಂದಾಗ ನನಗೆ ಒಂದು ಅಹಂಕಾರ ಬರುತ್ತೆ. ಆಗ ಅದು ಮತ್ತೆ ಐಶ್ವರ್ಯ, ತುಂಬಾ ದುಡ್ಡು ಅಂದ್ರೆ ತುಂಬಾ ಶ್ರೀಮಂತಿಕೆ ಅದಿದ್ದಾಗ್ಲೂ ನಮಗೆ ಅಹಂಕಾರ ಬರುವಂತದ್ದು. ಶ್ರುತ ಶ್ರೀಬಿ ಅಂತ ಹೇಳಿದ್ರೆ ಒಂದು ಎಜುಕೇಶನ್ ಮತ್ತೆ ರೂಪ. ಸೊ ತುಂಬಾ ಓದಿದ್ರೆ ಮತ್ತೆ ತುಂಬಾ ರೂಪ ತುಂಬಾ ಚೆನ್ನಾಗಿದೆ. ಈ 4 ವಿಷಯಗಳಲ್ಲಿ ಮನುಷ್ಯನಿಗೆ ಅಹಂಕಾರ ಬರುವಂತದ್ದು. ಆಗ ಅದು ನನಗೆ ಬೇಡ ಅಂತ ಕುಂತಿರ ಮಹಾರಾಣಿ ಪ್ರೇಯರ್ ಮಾಡುವಂತದ್ದು ಕೃಷ್ಣನಿಗೆ. ಕೃಷ್ಣ ಲೀಲೆ ಮುಗಿಸಿ ಹೋಗೋ ಮುಂಚೆ ಅವಳದು ಕುಂತಿದ್ದು ಪ್ರೇಯರ್ ಇರುತ್ತೆ. ಸೊ ಅದ್ರಲ್ಲಿ ಅವಳು ಹೇಳೋವಂಥದ್ದು, ಅಂದ್ರೆ ನನಗೆ ಯಾವಾಗ್ಲೂ ಕಷ್ಟನೇ ಕೊಡು ಕೃಷ್ಣ, ಯಾಕಂತ ಹೇಳಿದ್ರೆ ನಾನು ಆಗ ಸದಾ ನಿನ್ನ ನೆನೆಸ್ಕೊಳ್ಬೋದು. ಯಾಕಂತ ಹೇಳಿದ್ರೆ ಅಂದ್ರೆ ಶುದ್ಧ ಭಕ್ತರಿಗೆ ಯಾವಾಗ್ಲೂ ಕೃಷ್ಣನ ಒಂದು ಅಸೋಸಿಯೇಷನ್ ಅಲ್ಲಿ ಇರ್ಬೇಕು ಅನ್ನೋದೊಂದೇ ಆಸೆ ಅವರಿಗೆ ಸುಖ ದುಃಖದ ಬಗ್ಗೆ ಅವರಿಗೆ ಚಿಂತೆ ಇಲ್ಲ, ಅಂದ್ರೆ ಯಾವಾಗ್ಲೂ ದೇವರ ಒಂದು ನೆನಪಿರ್ಬೇಕು ಅನ್ನೋದಷ್ಟೇ ಇರುತ್ತೆ ಅವ್ರಿಗೆ. ಹಾಗಾಗಿ ಇಲ್ಲಿ ಕೃಷ್ಣ ಹೇಳುವಂತದ್ದು ಸಾತ್ವಿಕ ಗುಣದಲ್ಲಿ ಸುಖ ಹಾಗೂ ಜ್ಞಾನ ಪ್ರಜ್ಞೆಯನ್ನ ಬಂಧಿಸುತ್ತೆ. ಸೊ ಇಲ್ಲಿ ನೋಡೋಣ ಒಂದು ವಿಡಿಯೋ. ಇದು ಸಾತ್ವಿಕ ಗುಣ, ಸತ್ವಗುಣ. Let us go for a stroll in the countryside.
Look, I brought us a healthy picnic lunch. The air is clean here, so peaceful. Here we can get away from the agitating elements of the city. ಸೊ ಇದೀಗ ಮನಸ್ಸು ಅಂದ್ರೆ ನಮ್ಮ ಸಾತ್ವಿಕ ಯಾವಾಗ ನಮ್ಮ ಇದು ಮೈಂಡ್ ಸಾತ್ವಿಕವಾಗಿರುತ್ತೋ ಆಗ ನಮಗೆಲ್ಲ ಅಂದ್ರೆ ಒಂದು ಗ್ರೀನರಿ ಅಂದ್ರೆ ಅಂದ್ರೆ ಏಕಾಂತ ಪ್ರದೇಶ ಇರ್ಬೋದು, ಅಲ್ಲೆಲ್ಲ ನಮಗೆ ಖುಷಿ ಆಗುವಂತದ್ದು. ಸೊ ಮನಸ್ಸು ಒಂಥರ ನೋಡಿ ಅವನ ಇದ್ರಲ್ಲಿ ಮುಖದಲ್ಲಿ ಗೊತ್ತಾಗುತ್ತೆ, ಪ್ರಶಾಂತವಾಗಿರುವಂತದ್ದು ಮನಸ್ಸು. ಸೊ ಈ ಸತ್ವಗುಣದಲ್ಲಿರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಮೊದಲು ಯಾವ್ದಾದ್ರು ಒಂದು ಅಂದ್ರೆ ಇಚ್ಛೆ ಬರುತ್ತೆ, ಅಂದ್ರೆ ಒಳ್ಳೆ ಇಚ್ಛೆ, ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ. ಅದು ನಮ್ಮ ಮನಸ್ಸಿಗೆ ಬರುವಂತದ್ದು ಥಿಂಕಿಂಗ್ ಅಲ್ಲಿ ಬರುತ್ತೆ, ಹಾಗೂ ನಾವು ಫೀಲು ಮಾಡ್ತೀವಿ. ಅಂದ್ರೆ ನೆಕ್ಸ್ಟ್ ವಿಲ್ಲಿಂಗ್ ಅಂತ ಹೇಳಿದ್ರೆ ನಾವು ಅದನ್ನ ಕಾರ್ಯಗತ ಕೂಡ ಮಾಡ್ತೀವಿ. ಅದೇ ಕೆಟ್ಟದ ಏನಾದ್ರೂ ಯೋಚನೆ ಬಂದಾಗ ನಾವೇನ್ ಮಾಡ್ತೀವಿ, ಯೋಚನೆ ಬರುತ್ತೆ, ಯೋಚನೆಯನ್ನ ನಾವು ಅದನ್ನ ಮನ್ಸಿಗೆ ತಗೊಳ್ಳೋದಿಲ್ಲ, ಫೀಲು ಕೂಡ ಮಾಡಲ್ಲ, ಹಾಗೂ ಎಕ್ಸಿಕ್ಯೂಟ್ ಮಾಡಲ್ಲ ಅಂತ ಹೇಳಿದ್ರೆ ಸೊ ಇದು ಸತ್ವಗುಣ. ಸತ್ವಗುಣದಲ್ಲಿ ಒಳ್ಳೇದು ಮಾತ್ರ ಮನಸ್ಸಿಗೆ ಬಂದಿದ ತಕ್ಷಣ ಅದನ್ನ ಅವರು ಫೀಲ್ ಮಾಡಿ ಮತ್ತೆ ಎಕ್ಸಿಕ್ಯೂಟ್ ಮಾಡುವಂತದ್ದು. ಅದೇ ಕೆಟ್ಟ ಯೋಚನೆ ಬಂದ್ರೆ ಯೋಚನೆಗೆ ಅಂದ್ರೆ ಯೋಚನೆ ಎಲ್ರಿಗೂ ಬರುತ್ತೆ, ಅದನ್ನ ಸ್ಟಾಪ್ ಮಾಡಕ್ ಯಾರಿಗೂ ಚಾನ್ಸ್ ಇಲ್ಲ. ಆದ್ರೆ ಅವ್ರು ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ ಹಾಗೂ ಅದನ್ನ ಎಕ್ಸಿಕ್ಯೂಟ್ ಮಾಡಲ್ಲ. ಸೊ ಈ ತರ ಒಂದು ಬುದ್ಧಿ ಇದ್ರೆ ಅವರು ಸತ್ವಗುಣದಲ್ಲಿರೋದು. ಸೊ ರಜೋಗುಣ. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಕುಂತಿಯ ಮಗನಾದ ಅರ್ಜುನನೇ, ರಜೋಗುಣವು ಮಿತಿ ಇಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತದೆ. ಇದರಿಂದಾಗಿ ದೇಹಧಾರಿಯಾದ ಜೀವಿಯು ಐಹಿಕ ಕಾಮ್ಯ ಕರ್ಮಗಳಲ್ಲಿ ಸಿಲುಕಿಕೊಳ್ಳುತ್ತಾನೆ. ಅಂದ್ರೆ ರಜೋಗುಣ ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಆಸೆ, ಅಂದ್ರೆ ಅತಿ ಆಸೆ ಅಂತಾರಲ್ಲ, ಇನ್ನು ಬೇಕು ಅನ್ನೋ ಆಸೆ ಎಷ್ಟಿದ್ರುನು. ಲೈಕ್ ಅವರಿಗೆ ತೃಪ್ತಿ ಅನ್ನೋದಿಲ್ಲ. ಇನ್ನು ಮಾಡೋಣ, ಇನ್ನು ಸ್ವಲ್ಪ ಸಂಪಾದನೆ ಮಾಡೋಣ, ಇನ್ನು ಸ್ವಲ್ಪ, ಈಗ ಒಂದು ಸಣ್ಣ ಕಾರ್ ಇದ್ರೆ ಇನ್ನು ದೊಡ್ಡ ಕಾರ್ ತಗೊಳ್ಳೋಣ, ಮನೆ ಅಂದ್ರೆ ಒಂದು ಸಣ್ಣ ಮನೆ ಇದ್ರೆ ಇನ್ನು ಬಂಗ್ಲೆ ಮಾಡೋಣ, ಇನ್ನು 4 ಫ್ಲೋರ್, ಅಂದ್ರೆ ಇನ್ನು ಸೈಟ್ ಸಿಕ್ಕಾಬಟ್ಟೆ, ಅಂದ್ರೆ ಎಲ್ಲಾ ಕಡೆನೂ ಸೈಟ್ ತಗೊಳ್ಳುವಂಥದ್ದು. ಅಂದ್ರೆ ಇದು ಆಸೆಗಳು ಜಾಸ್ತಿ. ಸೊ ಇದು ಒಂದು ರಾಜೋಗುಣ. What are you doing, man? Out there working on your tan? Money's the honey Sunday! You're supposed to take her to Vegas this weekend. You know, lose your money, Vegas. You'll be rich. You'll reach the top. Just one hitch. You just got stuck. Just get it. ಅಂದ್ರೆ ಅಲ್ಲಿ ಆ ರಜೋಗುಣದಲ್ಲಿ ಇನ್ನು ಸಂಪಾದನೆ ಮಾಡು. ಅಂದ್ರೆ ನೀನು ಈ ಮಾರ್ಕೆಟಿಂಗ್ ಇದ್ರಲ್ಲಿ ಈಗ ಈ ಏನಂತಾರೆ ಮೋಟಿವೇಶನಲ್ ಸ್ಪೀಕರ್ಸ್ ಎಲ್ಲ ಹೆಚ್ಚಾಗಿ ಅದೇ ಹೇಳುವಂತದ್ದು. ಹಾಗೂ ಕಂಪನಿಗಳಲ್ಲಿ ಇನ್ನು ಅಂದ್ರೆ ಕಂಪನಿಗಳಲ್ಲಿ ಕರೆಸ್ತಾರ ಅವ್ರನ್ನ, ಸೇಲ್ಸ್ ಅವ್ರಿಗೆಲ್ಲ ಒಂದು ಮೋಟಿವೇಟ್ ಮಾಡಕ್ಕೆ, ಇನ್ನು ಚೆನ್ನಾಗಿ ಸಂಪಾದನೆ ಮಾಡ್ಲಿ, ಹೇಗೆ ಅದನ್ನ ಮಾಡೋ, ಇದೆಲ್ಲ ರಜೋಗುಣದಲ್ಲಿ ಬರುವಂತದ್ದು. ಯಾಕಂದ್ರೆ ಅತಿಯಾದ ಆಸೆ. ಸೊ ರಜೋಗುಣದಲ್ಲಿ ಏನಂತ ಹೇಳಿದ್ರೆ ಒಳ್ಳೆ ಒಂದು ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಆದಾಗ ಒಂದು ಯೋಚನೆ ಬರುತ್ತೆ, ಒಳ್ಳೆ ಕೆಲಸ ಮಾಡೋಣ ಅಂತ. ಆಗ ಅವ್ರು ಏನ್ ಮಾಡ್ತಾರೆ, ಅದನ್ನ ಫೀಲ್ ಕೂಡ ಮಾಡ್ತಾರೆ, ಮಾಡ್ಬೇಕು ನನಗೆ ಅಂತ ಇರುತ್ತೆ. ಆದ್ರೆ ಅವರಿಗೆ ಮಾಡಲ್ಲ, ಎಕ್ಸಿಕ್ಯೂಟ್ ಮಾಡಲ್ಲ ಅದನ್ನ. ಅವರು ಅನ್ಸುತ್ತೆ ಅಷ್ಟೇ, ಯಾರಿಗಾದ್ರೂ ಈಗ ಏನೋ ಒಂದು ಒಳ್ಳೆ ಕೆಲಸ ಹೆಲ್ಪ್ ಮಾಡ್ಬೇಕು ಏನಾದ್ರು ಒಂದು, ಬಟ್ ಆದ್ರೆ ಅವರಿಗೆ ಎಕ್ಸಿಕ್ಯೂಟ್ ಮಾಡಕ್ಕಾಗಲ್ಲ, ಬರೀ ಇಲ್ಲಿಗೆ ಸ್ಟಾಪ್ ಆಗುತ್ತೆ, ಫೀಲಿಂಗ್ ಅಷ್ಟೇ. ಅದೇ ಕೆಟ್ಟದ್ ಬಂದಾಗ ಯೋಚನೆ ಬರುತ್ತೆ, ಕೆಟ್ಟದೇನಾದ್ರು ಥಿಂಕಿಂಗ್ ಬಂದಾಗ ಅದನ್ನ ಅವರು ಫೀಲ್ ಕೂಡ ಮಾಡ್ತಾರೆ. ಆದ್ರೆ ಟೈಮ್ಸ್ ಫೀಲ್ ಮಾಡ್ತಾರೆ, ಟೈಮ್ಸ್ ಮಾಡಲ್ಲ. ಆದ್ರೆ ಅವ್ರು ಅದನ್ನ ಎಕ್ಸಿಕ್ಯೂಟ್ ಮಾಡಲ್ಲ, ಅಂದ್ರೆ ಮಾಡಕ್ ಹೋಗಲ್ಲ. ಅಂದ್ರೆ ಕೆಟ್ಟ ಭಾವನೆಗಳಂದ್ರೆ ಹೆಚ್ಚಾಗಿ ಅವ್ರು ಅಜಿಟೇಟೆಡ್, ಅಂದ್ರೆ ಅಸೂಯೆ ಇದೆಲ್ಲ ಜಾಸ್ತಿ ಇರುತ್ತೆ, ಮನ್ಸಲ್ಲಿ ಇರುತ್ತೆ. ಆದ್ರೆ ಅದನ್ನ ಅವರು ವಿಲ್ಲಿಂಗ್ ಅಲ್ಲಿ ತೋರ್ಸಲ್ಲ, ಎಕ್ಸಿಕ್ಯೂಟ್ ಮಾಡಲ್ಲ. ಇದು ರಜೋಗುಣ. ತಮಸ್ ಗುಣ. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಲಸ್ಯ ನಿದ್ರಾಭೀಸ್ ತನ್ನಿಬಧ್ನಾತಿ ಭರತ ವಂಶನಾದ ಅರ್ಜುನನೇ, ಅಜ್ಞಾನದಿಂದ ಹುಟ್ಟಿದ ತಮೋಗುಣವು ದೇಹಧಾರಿಗಳಾದ ಎಲ್ಲಾ ಜೀವಿಗಳ ಭ್ರಮೆ. ಈ ಗುಣದ
ಪರಿಣಾಮಗಳೆಂದರೆ ಹುಚ್ಚು, ಪ್ರಮಾದ ಮತ್ತು ನಿದ್ರೆ. ಇವು ಬದ್ಧ ಆತ್ಮವನ್ನು ಬಂಧಿಸುತ್ತದೆ. ಸೊ ತಮೋಗುಣದಲ್ಲಿ ಮನುಷ್ಯನಿಗೆ ಬೇರೆ ಏನು ಬೇಡ, ಅಂದ್ರೆ ತಿನ್ನೋದು, ಮಲಗೋದು ಹಾಗೂ ಮತ್ತು ಬೇಡದ ಚಟುವಟಿಕೆಗಳಲ್ಲಿ ತುಂಬಾ ಇರ್ತಾನೆ. ಭ್ರಮೆ, ಅವನಿಗೆ ಸತ್ಯದ ಇದೇ ಇಲ್ಲ, ಮತ್ತೆ ಆಧ್ಯಾತ್ಮಿಕ ಕಡೆ ಅಂತೂ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಲೈಫಲ್ಲೂ ಏನೊಂದು ಅಚೀವ್ ಮಾಡ್ಬೇಕು ಅಂದ್ರೆ ಇವನಿಗಿಂತ ರಜೋಗುಣ ಬೆಟರ್. ಯಾಕಂತ ಹೇಳಿದ್ರೆ ಅವನಿಗೆ ಅಟ್ಲೀಸ್ಟ್ ಲೈಫಲ್ಲಿ ಏನಿದೆ ಸಾಧನೆ ಮಾಡ್ಬೇಕು ಅದು ಇದು ಅಂತ. ಬಟ್ ಇವನಿಗೆ ತಮೋಗುಣದಲ್ಲಿ ಏನೂ ಇಲ್ಲ, ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಹಾಗೂ ಹುಚ್ಚು ಮತ್ತು ಪ್ರಮಾದ ಹಾಗೂ ನಿದ್ದೆ ಇವುಗಳ ಇಂಥ ಗುಣಗಳನ್ನ ಇರೋರ್ನ ತಾಮಸಿಕದಲ್ಲಿರೋರು ಅಂತ ಹೇಳ್ಬೋದು. ಸೊ I think you just need to chill with me. I got 6 packs in the fridge, play some video games, watch some TV, shut the curtains and just shut out the world. Sounds good, huh? ಸೊ ಲಾಟ್ಸ್ ಆಫ್ ಟಿವಿ, ವಿಡಿಯೋ ಗೇಮ್, ಸೊ ಬರೀ ಅದ್ರಲ್ಲೇ ಮುಳುಗಿದ್ರೆ ಅದೆಲ್ಲ ತಮೋ ಗುಣಗಳ ಲಕ್ಷಣಗಳು ಅಂತ. ಈಗ ನೋಡಿ ನಮ್ದು ಹೇಗೆ ಬೇರೆ ಬೇರೆ ಗುಣಗಳು ಕಾಯ್ತಾ ಇರುತ್ತೆ. ಈಗ ಸತ್ವಗುಣ ಒಂದೊಂದ್ಸತಿ ಹೇಳುತ್ತೆ ನಮ್ನ, ಬೇಡ ಬೇಡ ಇದು ಒಳ್ಳೇದಲ್ಲ ಬೇಡ ಅಂತ. ಇನ್ನೊಂದ್ ಕಡೆ ರಜೋಗುಣ, ಇಲ್ಲ ಇಲ್ಲ ಹೇಳು, ಸ್ವಲ್ಪ ಸಂಪಾದನೆ ಮಾಡು, ಏನಾದ್ರು ಮಾಡು, ಸಾಧನೆ ಮಾಡು ಅಂತ. ಇನ್ನೊಂದ್ ಕಡೆ ತಮೋಗುಣ, ಅಯ್ಯೋ ಏನು ಬೇಡ, ಸುಮ್ನೆ ಎಂಜಾಯ್ ಮಾಡು, ಪಾರ್ಟಿ ಮಾಡು ಅಂತ ಹೇಳಿ. ಸೊ 3 ಗುಣಗಳು ನಮ್ನ ಹಿಡಿತಾ ಇರುತ್ತೆ. ಸೊ ಇದ್ರಲ್ಲಿ ಏನು ಒಳ್ಳೆ ಒಂದು ಡಿಸೈರ್, ಏನಾದ್ರೂ ಮಾಡ್ಬೇಕು ಅಂತ ಅನ್ಸುವಾಗ ಬರೀ ಯೋಚನೆ ಮಾತ್ರ, ಅದು ಮನ್ಸಿಗೂ ಬರಲ್ಲ ಹಾಗೂ ವಿಲ್ಲಿಂಗೂ ಇಲ್ಲ. ಒಂದು ಥಾಟ್ ಬರುತ್ತಷ್ಟೇ ಮನ್ಸಿಗೆ, ಏನೋ ಒಂದು ಒಳ್ಳೇದ್ ಮಾಡೋಣ, ಬಟ್ ಅದನ್ನ ಅವರು ಮನ್ಸಿಗೂ ತಗೊಳಲ್ಲ, ಮುಂದೆ ಅದು ಎಕ್ಸಿಕ್ಯೂಟ್ ಆಗಲ್ಲ. ಅದೇ ಕೆಟ್ಟದೇನಾದ್ರೂ ಯೋಚನೆ ಬಂದ್ರೆ ಕೂಡ್ಲೆ ಅದು ಫೀಲ್ ಮಾಡುವಂತದ್ದು ಹಾಗೂ ಎಕ್ಸಿಕ್ಯೂಟ್ ಮಾಡುವಂತದ್ದು. ಈಗ ಸುಮಾರು ಈಗ ನಾವು ನೋಡ್ತೀವಿ ಎಷ್ಟೆಲ್ಲ ಅನಾಹುತಗಳು, ಅಂದ್ರೆ ಹಿಂಸೆ ಮಾಡುವಂಥದ್ದು, ಅದೆಲ್ಲ ಆಟಿಟ್ಯೂಡ್ ಏನಿದೆ ಅದೆಲ್ಲ ಬರುವಂತದ್ದು ಈ ತಮೋಗುಣದಲ್ಲಿರೋರು ಆ ತರದ್ದೆಲ್ಲ ಕೆಲ್ಸಗಳನ್ನ ಮಾಡುವಂತದ್ದು. ಸೊ ಓಕೆ, ಇದು ಸತ್ವಗುಣದಲ್ಲಿ ಯಾವ್ದೊಂದು ಫಲಾಪೇಕ್ಷೆ ಇಲ್ದೆ, ಅಂದ್ರೆ ಹೆಲ್ಪ್ ಮಾಡುವಂಥದ್ದು ಇನ್ನೊಬ್ರಿಗೆ, ಒಂದು ಒಳ್ಳೇದ್ ಅಂದ್ರೆ ಯಾವುದೇ ಒಂದು ಇದಿಲ್ಲ, ಲೈಕ್ ನನಗೆ ಏನೋ ಬೇಕು ರಿಟರ್ನ್ ಅನ್ನೋ ತರ, ಅದರಿಂದ ಏನೋ ನನಗೆ ಆಗ್ಬೇಕಾಗಿಲ್ಲ, ಬಟ್ ಆದ್ರೆ ಒಳ್ಳೆ ಒಂದು ಉದ್ದೇಶದಲ್ಲಿ ಇನ್ನೊಬ್ರಿಗೆ ಹೆಲ್ಪ್ ಮಾಡುವಂಥದ್ದು, ಇದೆಲ್ಲ ಸತ್ವಗುಣ. ಇದು ರಜೋಗುಣದಲ್ಲಿ ಎಷ್ಟು ಅಂದ್ರೆ ತುಂಬಾ ವರ್ಕ್ ಮಾಡುವಂಥದ್ದು, ಲೈಕ್ ದಿನಕ್ಕೆ 12 ಗಂಟೆ 14 ಗಂಟೆ ಈ ತರ ಎಲ್ಲ ಕೆಲಸ ಮಾಡೋರು ಇರ್ತಾರೆ. ಸೊ ಅಷ್ಟೊಂದು ವರ್ಕ್ ಮಾಡುವಂಥದ್ದು ಅಗತ್ಯ ಇಲ್ಲ. ಅದು ನಾವು ಲೈಕ್ 8/8/8 ಪ್ರಿನ್ಸಿಪಲ್ ನ ಫಾಲೋ ಮಾಡ್ಬೇಕು. 8 ಗಂಟೆ ಮನಸ್ಸಿಗೆ, 8 ಗಂಟೆ ದೇಹಕ್ಕೆ ಹಾಗೂ 8 ಗಂಟೆ ಆತ್ಮಕ್ಕೆ. ಸೊ ಇದರಲ್ಲಿ ರಜೋಗುಣದಲ್ಲಿ ಎಲ್ಲ ಅಂದ್ರೆ ನಂದು ಇನ್ನು ಬೇಕು, ಸಂಪಾದನೆ ಮಾಡ್ಬೇಕು, ಜಾಸ್ತಿ ಬೇಕು ಅಂತ ಹೇಳಿ ಆಸೆ, ಮತ್ತೆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಹೈ, ಅಂದ್ರೆ ಕಾಂಪಿಟಿಷನ್ ಜಾಸ್ತಿ, ಅಂದ್ರೆ ಬೇರೆಯವ್ರ ಜೊತೆ ಕಾಂಪಿಟಿಷನ್ ಜಾಸ್ತಿ, ಬೇರೆಯವರಿಗೆ ಜಾಸ್ತಿ ಇದ್ರೆ ನನಗೆ ಅಸೂಯೆ ಜಾಸ್ತಿ, ಅಸೂಯೆ, ಮೋಹ, ಮದ, ಮಾತ್ಸರ್ಯ ಇದೆಲ್ಲ ಜಾಸ್ತಿ ರಜೋಗುಣದಲ್ಲಿ. ಸೊ ಇದು ತಮೋಗುಣದಲ್ಲಿ ಏನಿಲ್ಲ, ಯಾವಾಗ್ಲೂನು ಟಿವಿ ನೋಡ್ಕೊಂಡು, ತಿನ್ಕೊಂಡು, ಮಲ್ಕೊಂಡು ಹಾಗೂ ಟೈಮ್ ವೇಸ್ಟ್ ಮಾಡುವಂಥದ್ದು, ಸುಮ್ನೆ ಟೈಮ್ ವೇಸ್ಟ್ ಮಾಡುವಂಥದ್ದು. ಯಾಕಂದ್ರೆ ನಾವು ಈಗ ಮನುಷ್ಯ ಅಂದ್ರೆ ಹ್ಯೂಮನ್ ಲೈಫ್ ಅಂದ್ರೆ ನಾವು ಅದನ್ನ ವ್ಯಾಲ್ಯೂ ಮಾಡ್ಬೇಕು, ಆದ್ರೆ ನಾವು ಅದನ್ನ ವ್ಯಾಲ್ಯೂ ಗೊತ್ತಿಲ್ಲ. ಯಾಕಂದ್ರೆ ಕಂಪ್ಲೀಟ್ ಇಗ್ನೋರೆನ್ಸ್ ಅಲ್ಲಿ, ಅಂದ್ರೆ ಯಾವಾಗ ನಾವು ಕಂಪ್ಲೀಟ್ ಇಗ್ನೋರೆನ್ಸ್ ಅಲ್ಲಿ ಇರ್ತೀವಿ, ಯಾವ್ದು ನಮ್ಮ ಲೈಫ್ ಪರ್ಪಸ್ ಗೊತ್ತಿಲ್ಲ, ಏಮ್ ಗೊತ್ತಿಲ್ಲ, ಅದು ತಮೋಗುಣ. ಈ ತರ ಬೇಡದ ಒಂದು ಅಂದ್ರೆ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಏನಿದೆ, ಯಾವ್ದನ್ನು ಫಾಲೋ ಮಾಡದೇ ಇರುವಂತದ್ದು, ಇದು ತಮೋಗುಣ. ಸತ್ವಂ ಸುಖೇ ಸಂಜಯತಿ ರಜ ಕರ್ಮಣಿ ಭಾರತ, ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜ್ಞಯತ್ಯುತ. ಭರತ ವಂಶಜನಾದ ಅರ್ಜುನನೇ, ಸತ್ವಗುಣವು ಮನುಷ್ಯನನ್ನು ಸುಖವಾಗಿರಲು ಬದ್ಧಗೊಳಿಸುತ್ತದೆ. ರಜೋಗುಣವು
ಕಾಮ್ಯ ಕರ್ಮಗಳನ್ನು ಮಾಡಲು ಬದ್ಧಗೊಳಿಸುತ್ತದೆ. ತಮಸ್ಸು ಮನುಷ್ಯನ ಜ್ಞಾನವನ್ನು ಆವರಿಸಿ ಅವನನ್ನು ಹುಚ್ಚಿಗೆ ಬದ್ಧಗೊಳಿಸುತ್ತದೆ. ಸೊ ಯಾವ ಗುಣದಲ್ಲಿ ಯಾವ ತರ ಅಂದ್ರೆ ಸುಖ ಅಂದ್ರೆ ಸತ್ವಗುಣದಲ್ಲಿದ್ದಾಗ ಅದೇ ಆಗ್ಲೇ ಹೇಳಿದಾಗೆ ಹ್ಯಾಪಿನೆಸ್ ಅಲ್ಲಿ ಅವರು ಸಂತುಷ್ಟ ಆಗಿರ್ತಾರೆ. ಸೊ ಅದರಿಂದಾಗಿ ಬದ್ಧನೆ ಇದಾಗ್ತಾರೆ ಅವರು ಅಂತ ಹೇಳಿದ್ರೆ, ಈಗ ಹೈಯೆಸ್ಟ್ ಈಗ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿ ಪುಣ್ಯ ಮಾಡಿ ಈಗ ಹೇಗೆ ಸ್ವರ್ಗಕ್ಕೆ ಹೋಗ್ತಾರಲ್ಲ, ಸ್ವರ್ಗಕ್ಕೆ ಹೋದಾಗ ಏನಾಗುತ್ತೆ ಅವರಿಗೆ ಅಲ್ಲಿ ತುಂಬಾ ಅಂದ್ರೆ ಇಂದ್ರಿಯಗಳು ತುಂಬಾ ಸ್ಟ್ರಾಂಗ್ ಇರುತ್ತೆ, ಹಾಗೂ ಇನ್ನು ಸುಖ ಹೆಚ್ಚು ಮಾಡ್ಬೋದಂತೆ. ಆತರ ಒಂದು ಫೆಸಿಲಿಟಿ ಇರುತ್ತೆ ಅಲ್ಲಿ ಸ್ವರ್ಗದಲ್ಲಿ. ಅವ್ರು ಇನ್ನು ಮಾಡೋವಂಥದ್ದು ಆಗ ಏನಾಗುತ್ತೆ ಅವರಿಗೆ ಮರ್ತೋಗುತ್ತೆ, ದೇವರ ಧ್ಯಾನನೇ ಕಮ್ಮಿ. ಆಕ್ಚುಲಿ ದೇವರ ಧ್ಯಾನ ಮಾಡೋಕ್ ಆಗುವಂಥದ್ದು ಇಲ್ಲಿ ಮಾತ್ರ, ಮಧ್ಯ ಲೋಕದಲ್ಲಿ ಇರೋ ಈ ಆಪರ್ಚುನಿಟಿ ನಮಗೆ ಇನ್ನೂ ಸ್ವರ್ಗಕ್ಕೆ ಹೋದ್ರೂ ಸಿಗಲ್ಲ ಅಂತೆ. ಆಮೇಲೆ ಅವ್ರು ಏನಾಗುತ್ತೆ ಅಲ್ಲಿ ಯಾವಾಗ ಅವ್ರದ್ದು ಪುಣ್ಯ ಕಮ್ಮಿ ಆಗ್ತಾ ಬರುತ್ತೆ, ಪುಣ್ಯ ಖಾಲಿ ಆಗಿದ ತಕ್ಷಣ ಅವ್ರು ಮತ್ತೆ ಇಲ್ಲಿ ಹುಟ್ಟುವಂಥದ್ದು. ಅಲ್ಲಿ ಒಂದ್ ಕಡೆ ಹೇಗೆ ಹುಟ್ಟುತ್ತಾರೆ ಅಂತಾನು ಇದೆ. ಹೇಗೆ ಅಂದ್ರೆ ಇಂದ್ರ ಯಜ್ಞ ಮಾಡ್ತಾನಂತೆ, ಯಜ್ಞ ಮಾಡುವಾಗ ಅದೇನಾಗತ್ತೆ ಅವರು ಮಳೆ ಹನಿಯಾಗಿ ಭೂಮಿಗೆ ಬೀಳ್ತಾರಂತೆ. ಯಾರು ಅಂದ್ರೆ ಪುಣ್ಯ ಮುಗಿದ್ಮೇಲೆ ಮಳೆ ಹನಿಯಾಗಿ ಭೂಮಿಗೆ ಬೀಳ್ತಾರೆ. ಆ ಭೂಮಿಯಲ್ಲಿ ನೀರ್ ಬಿದ್ದಾಗ ಬೆಳೆ ಬೆಳೆಯುತ್ತೆ. ಆ ಬೆಳೆಯನ್ನ ಯಾರು ತಿಂತಾರೆ ಅಂದ್ರೆ ಆ ಬೆಳೆ ಯಾರಿಗೆ ಹೋಗುತ್ತೆ, ಯಾರ ಹೊಟ್ಟೆಗೆ ಹೋಗುತ್ತೆ, ಆ ಮನುಷ್ಯನ ಒಂದು ಇದರಿಂದ ಒಂದು ಮಗು ಯಾವಾಗ ಆಗತ್ತೆ ಹಾಗೆ ಒಂದು ಜನನ ಪಡೆಯುವಂಥದ್ದು. ನೋಡಿ ಎಷ್ಟು ಡೇಂಜರಸ್ ಇದೆ. ಡೇಂಜರಸ್ ಇನ್ ದ ಸೆನ್ಸ್ ಲೈಕ್ ನಾವು ಮತ್ತೆ ಬರ್ಲೇಬೇಕು. ಎಷ್ಟೇ ಪುಣ್ಯ ಮಾಡಿ ನಾವು ಒಳ್ಳೆ ಕೆಲ್ಸಗಳು ಮಾಡ್ತೀವಿ, ನಾವು ಅಂದ್ರೆ ಬೇರೆಯವರಿಗೆಲ್ಲ ಹೆಲ್ಪ್ ಮಾಡ್ತೀವಿ, ಈ ತರ ಎಲ್ಲ ಹೇಳ್ತೀವಿ, ಬಟ್ ಆದ್ರೆ ಸ್ವರ್ಗಕ್ಕೆ ಹೋದ್ರುನು ವಾಪಸ್ ಬರ್ಲೇಬೇಕು. ಸೊ ಸುಖವಾಗಿರೋದು ಬದ್ಧಗೊಳಿಸುತ್ತೆ. ರಜೋಗುಣವು ಕಾಮ್ಯ ಕರ್ಮಗಳನ್ನು ಮಾಡಲು ಬದ್ಧಗೊಳಿಸುತ್ತದೆ. ಅಂದ್ರೆ ಯಾವ ಬೇರೆ ಬೇಡದ ಇದ್ರಲ್ಲೆಲ್ಲ ನಾವು ತೊಡಗಿದಾಗ ಮತ್ತೆ ಆಗ ಅದಕ್ಕೆ ಫ್ರೂಟಿವ್ ಆಕ್ಷನ್ ಏನೇ ಮಾಡಿದ್ರು ಅದಕ್ಕೆ ರಿಟರ್ನ್ ನಮಗೆ ಕರ್ಮಗಳು ಅಂದ್ರೆ ಕರ್ಮಗಳು ಜಾಸ್ತಿ ಆಗುವಂಥದ್ದು. ಸೊ ಮತ್ತೆ ತಮಸ್ಸು ಮನುಷ್ಯನ ಜ್ಞಾನವನ್ನು ಆವರಿಸಿ ಅವನನ್ನು ಹುಚ್ಚಿಗೆ ಬದ್ಧಗೊಳಿಸುತ್ತದೆ. ಸೊ ಏನಾಗತ್ತೆ, ನಾವು ತೀರಾ ತಾಮಸಿಕ ಗುಣದಲ್ಲಿ ನಾವು ಏನು ಭೇದ ಇಲ್ದಂಗೆ ಲೈಕ್ ತಿನ್ನುವಂಥದ್ದಾಗ್ಲಿ ಅಥವಾ ನಾವ್ ಯಾವುದೇ ಒಂದು ಜ್ಞಾನ ಪಡೆಯೋದು, ಯಾವುದೇ ಒಂದು ಒಳ್ಳೆ ಕೆಲಸಗಳಲ್ಲಿ ನಾವ್ ಯಾವಾಗ ತೊಡಗಲ್ಲ, ಆಗ ನಾವು ಪ್ರಾಣಿಗಳಿಗೂ ನಮಿಗೂ ಏನು ವ್ಯತ್ಯಾಸ ಇರಲ್ಲ. ಆಗ ಏನ್ ಮಾಡ್ತಾರೆ, ಆಗ ಕೃಷ್ಣ ಹೇಳುವಂಥದ್ದು ಲೈಕ್ ಓಕೆ ಅವನಿಗೆ ಬಯಕೆ ಇರುವಂತದ್ದು ಮನುಷ್ಯ ಜನ್ಮ ಅಲ್ಲ, ಅವನಿಗೆ ಬೇರೆ ಏನೋ ಅಂದ್ರೆ ಕೀಳು ಜನ್ಮನೇ ಸಾಕು. ಅಂದ್ರೆ ಪ್ರಕೃತಿ ಏನ್ ಮಾಡ್ತಾಳೆ ಅದಕ್ಕೆ ಬೇಕು. ಯಾಕಂದ್ರೆ ಕೃಷ್ಣ ಪರಮಾತ್ಮನಾಗಿ ನಮ್ಮ ಎಲ್ಲರ ಹೃದಯದಲ್ಲಿ ನೋಡ್ತಾ ಇರ್ತಾನೆ. ಓಕೆ ನಮಗೆ ಏನು ಬಯಕೆಗಳಿದೆ, ನಮ್ಮ ಬಯಕೆಗಳ ಪ್ರಕಾರ ಅವನು ಸೂಚನೆ ಕೊಡುವಂಥದ್ದು ಪ್ರಕೃತಿಗೆ. ಇವನಿಗೆ ಈ ತರ ನೆಕ್ಸ್ಟ್ ಜನ್ಮ ಈ ತರ ಕೊಡು, ಯಾಕಂತ ಹೇಳಿದ್ರೆ ಅವನ ಮನಸ್ಸಲ್ಲಿ ಈ ತರ ಒಂದು ಆಸೆ ಇದೆ. ಆ ಆಸೆಗೆ ಪ್ರಕಾರ ನಮಗೆ ಸಿಗುವಂಥದ್ದು ಜನ್ಮ. ರಜಸ್ತಮಶ್ಚಾಭಿಭೂಯಸ್ತ್ವಂ ಭೂಯ ಸತ್ವಂ ಭವತಿ ಭಾರತ. ರಜಸತ್ವಂ ತಮಶ್ಚೈವ ತಮಸತ್ವಂ ರಜಸ್ತಥಾ. ಭರತ ವಂಶಜನಾದ ಅರ್ಜುನನೇ, ಒಮ್ಮೊಮ್ಮೆ ಸತ್ವಗುಣವು ರಜೋಗುಣವನ್ನು ತಮೋಗುಣವನ್ನು ಸೋಲಿಸಿ ತಾನು ಪ್ರಬಲವಾಗುತ್ತದೆ. ಕೆಲವೊಮ್ಮೆ ರಜೋಗುಣವು ಸತ್ವ ಮತ್ತು ತಮೋಗುಣಗಳನ್ನು ಸೋಲಿಸುತ್ತದೆ. ಇನ್ನೂ ಕೆಲವು ಬಾರಿ ತಮೋಗುಣವು ಸತ್ವ ರಜವನ್ನು ಸೋಲಿಸುತ್ತದೆ. ಈ ರೀತಿಯಲ್ಲಿ ಮೇಲ್ಗೈ ಯಾಗಲು ಸದಾ ಸ್ಪರ್ಧೆಯಲ್ಲಿರುತ್ತದೆ. ನೋಡಿ, 3 ಗುಣಗಳು ನಮ್ಮನ್ನ ಎಷ್ಟೊತ್ತಿಗೂ ಅಂದ್ರೆ ಯಾವಾಗ್ಲೂ ಎಳಿತಾ ಇರುತ್ತೆ. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ನಾವು. ಹೀಗೆ ನಮ್ಮ ಮನಸ್ಸು ಇಲ್ಲಿದೆ, ಮಧ್ಯದಲ್ಲಿ ಮನಸ್ಸು. ಸೊ ಒಂದು ಕಡೆ ಸತ್ವಗುಣ, ಒಂದ್ ಕಡೆ ರಜೋಗುಣ, ಒಂದ್ ಕಡೆ ತಮೋಗುಣ ಎಳಿತಾ ಇರುತ್ತೆ ಹೀಗೆ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ. ಜ್ಞಾನ ಯದಾ ತದಾ ವಿದ್ಯದ್ ವಿದ್ರುದ್ಧಂ ಸತ್ವಮಿತ್ಯುತ. ದೇಹದ ಎಲ್ಲಾ ದ್ವಾರಗಳನ್ನು ಜ್ಞಾನವು ಬೆಳಗಿದಾಗ ಸತ್ವಗುಣದ ಅಭಿವ್ಯಕ್ತವನ್ನು ಅನುಭವಿಸಬಹುದು. ಸೊ ಯಾವಾಗ ನಮ್ಮ ದೇಹದಲ್ಲಿ ನವದ್ವಾರೇ ದೇಹೆ ಅಂತ ಹೇಳ್ತಾರೆ. ಅಂದ್ರೆ ಈ ನಮ್ಮ ದೇಹ ಏನಿದೆ ಇದನ್ನ ಸಿಟಿ ಆಫ್ 9 ಗೇಟ್ಸ್ ಅಂದ್ರೆ ನವದ್ವಾರೇ ದೇಹಿ, 9 ದ್ವಾರಗಳ ನಗರ ಅಂತ ಹೆಸರು. ಯಾವ್ದದು ಅಂತ ಹೇಳಿದ್ರೆ ಕಿವಿ ಅಂದ್ರೆ ದ್ವಾರ ಅಂದ್ರೆ ಇದು ಹೋಲ್ಸ್, ತೂತಿದೆಲ್ಲ ಲೈಕ್ ಕಿವಿ ಹಾಗೂ ಮೂಗಿದ 2 ರಂಧ್ರಗಳು, ಹಾಗೂ ಕಣ್ಣು, ಬಾಯಿ,
ಮತ್ತು ಜನನಾಂಗ ಹಾಗೂ ಆ ಇದು ಗುದದ್ವಾರ. ಸೊ ಅದು ಎಲ್ಲ ಸೇರಿ ಒಟ್ಟು 9. ಸೊ ಅದೇಂತ ಏನಂತ ಹೇಳಿದ್ರೆ ಅಲ್ಲಿ ಎಲ್ಲ ಯಾವಾಗ ಸತ್ವಗುಣ ನಮ್ಮಲ್ಲಿ ಇರುತ್ತೋ ಆಗ ಎಲ್ಲ ಭಾಗಗಳು ಕೂಡ ಬೆಳಗುವಂತದ್ದು. ಸೊ ಆಗ ಮನುಷ್ಯ ಸತ್ವಗುಣದಲ್ಲಿ ಇದ್ದಾನೆ ಅಂತ ಹೇಳಿ. ಭರತ ವಂಶದಲ್ಲಿ ಓಕೆ, ಲೋಭ ಪ್ರವೃತ್ತಿ ರಾರಬ್ಧ ಕರ್ಮಣಾಮ ಸ್ಪೃಹ ರಜಸ್ಯೇತಾನಿ ಜಾಯಂತೆ ವಿವೃದ್ಧೆ ಭರತರ್ಷಭ. ಭರತ ವಂಶದಲ್ಲಿ ಮುಖ್ಯನಾದ ಅರ್ಜುನನೇ, ರಜೋಗುಣವು ಹೆಚ್ಚಿದಾಗ ಅತಿ ಮೋಹ, ಫಲಾಪೇಕ್ಷೆ ಇರುವ ಕರ್ಮ, ಅಧಿಕ ಶ್ರಮ, ತಡೆಯಲಾಗದ ಬಯಕೆ ಮತ್ತು ಹಂಬಲ ಈ ಲಕ್ಷಣಗಳು ಹೆಚ್ಚಿರುತ್ತದೆ. ಸೊ ಯಾವಾಗ ರಜೋಗುಣ ಒಬ್ರಲ್ಲಿ ಜಾಸ್ತಿ ಇದೆ, ಅವರಿಗೆ ತುಂಬಾ ಮೋಹ ಅಂದ್ರೆ ಅಟ್ಯಾಚ್ಮೆಂಟ್ ಜಾಸ್ತಿ, ಯಾವುದೇ ಒಂದು ವಸ್ತುಗಿರ್ಬೋದು ಅಥವಾ ಮನೆಯವರು, ಫ್ಯಾಮಿಲಿ, ಮಕ್ಕಳು, ಇದೆಲ್ಲ ತುಂಬಾ ಓವರ್ ಅಟ್ಯಾಚ್ಮೆಂಟ್. ಸೊ ಅದಕ್ಕೋಸ್ಕರ ಅವ್ರು ಏನೇ ಮಾಡಕ್ಕೂ ರೆಡಿ ಇರ್ತಾರೆ. ಸೊ ಮತ್ತೆ ಅನ್ಕಂಟ್ರೋಲಬಲ್ ಡಿಸೈರ್ ಅಂತ ಹೇಳಿದ್ರೆ ಅತಿಯಾದ ಒಂದು ಆಸೆ, ಈ ಅತಿ ಆಸೆ ಅಂತಾರಲ್ಲ ಆತರ, ಇನ್ನು ಬೇಕು ಅನ್ನೋ ತರ ಒಂದು. ಸೊ ಈ ತರ ಒಂದು ಬಯಕೆಗಳಿರುವಂತವ್ರು ರಜೋಗುಣದಲ್ಲಿದ್ದಾರೆ ಅಂತ. ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವಚ ತಮಸ್ಯೈತಾನಿ ಜಾಯಂತೆ ವಿವೃದ್ಧೆ ಕುರು ನಂದನ. ಕುರುವಂಶಜನಾದ ಅರ್ಜುನನೇ, ತಮೋಗುಣವು ವೃದ್ಧಿಯಾದಾಗ ಕತ್ತಲು, ಜಡತ್ವ, ಹುಚ್ಚು ಮತ್ತು ಭ್ರಾಂತಿಗಳು ಕಾಣಿಸಿಕೊಳ್ಳುತ್ತದೆ. ಸೊ ತಮೋಗುಣದಲ್ಲಿ ತಮೋಗುಣ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ಕತ್ತಲು ಅಂತ ಹೇಳಿದ್ರೆ ಜ್ಞಾನ ಅನ್ನೋದು ಇಲ್ವೇ ಇಲ್ಲ. ಯಾಕೆಂತ ಹೇಳಿದ್ರೆ ಜ್ಞಾನ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿದೆ. ಅವನು ಕೃಷ್ಣನ ಮರ್ತೇ ಹೋಗಿದ್ದಾನೆ. ಕೃಷ್ಣ ಅಂದ್ರೆ ಫುಲ್ ಬಾಡಿಲಿ, ಯಾವಾಗ ನಾವು ಒಂದು ದೇಹದ ಭಾವನೆಯಲ್ಲಿ ಕಂಪ್ಲೀಟ್ ಆಗಿ ದೇಹದ ಭಾವನೆಯಲ್ಲಿ ಇರ್ತೀವಿ, ಆಗ ಕತ್ತಲು ಕವಿದಿರುತ್ತೆ, ಜಡತ್ವ ಹಾಗೂ ಹುಚ್ಚು ಮತ್ತು ಭ್ರಾಂತಿ. ಸೊ ಈ 4 ಇದರಲ್ಲಿ ಇರ್ತಾನೆ. ಸೊ ಅದು ತಮೋಗುಣ. ಯದಾ ಸತ್ವೇ ಪ್ರವೃದ್ಧೇತು ಪ್ರಲಯಂ ಯಾತಿ ದೇಹಭೃತ್ ತದೋತ್ತಮಮಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಸತ್ವಗುಣದಲ್ಲಿ ಮನುಷ್ಯನು ಸತ್ತರೆ ಅವನು ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕಗಳನ್ನು ತಲುಪುತ್ತಾನೆ. ಸೊ ಈಗ ಸತ್ವಗುಣದಲ್ಲಿ ಅಂದ್ರೆ ನಾವು ಬೇರೆ ಬೇರೆ ಇದರಲ್ಲಿ, ಈಗ ಸತ್ವಗುಣದಲ್ಲಿ ಸತ್ರೆ ಎಲ್ಲಿ ಹೋಗ್ತೀವಿ, ರಜೋಗುಣದಲ್ಲಿ ಸತ್ರೆ ಎಲ್ಲಿ ಹೋಗ್ತೀವಿ, ಹಾಗೂ ತಮೋಗುಣದಲ್ಲಿ ಸತ್ರೆ ಎಲ್ಲಿ ಹೋಗ್ತೀವಿ. ಸೊ ನಾವು ಸಾಯ್ಬೇಕಾದ್ರೆ ಸತ್ವಗುಣದಲ್ಲಿ ಸತ್ರೆ ನಾವು ಹೈಯರ್ ಪ್ಲಾನೆಟ್ ಅಂದ್ರೆ ಈಗ ಒಟ್ಟು 14 ಪ್ಲಾನೆಟರಿ ಸಿಸ್ಟಮ್ ಇದೆ ಬ್ರಹ್ಮನ ಅಂಡರ್ ಅಲ್ಲಿ. ಸೊ ಬ್ರಹ್ಮಲೋಕದ ಕೆಳಗಡೆ ಒಟ್ಟು ಮೇಲೆ ಅಂದ್ರೆ ಮೇಲಿನ ಲೋಕಗಳು, ನಾವು ಮಧ್ಯದಲ್ಲಿದ್ದೀವಿ. ಈಗ ಭೂಮಿ ಅಂತ ಹೇಳಿದ್ರೆ ಮಧ್ಯದಲ್ಲಿದ್ದೀವಿ. ಕೆಳಗಡೆನೂ ಇದೆ, ಕೆಳಗಡೆ ಅತಲ, ವಿತಲ, ಪಾತಾಲ, ಮತ್ತೆ ಮೇಲೆ ಎಲ್ಲ ಹೈಯರ್ ಪ್ಲಾನೆಟ್. ಸೊ ಬೇರೆ ಬೇರೆ ಲೋಕಗಳಿಗೆ ಹೋಗ್ಬೋದು, ಯಾರು ಪರಿಶುದ್ಧವಾಗಿ ಇರುವಾಗ ಉನ್ನತ ಲೋಕಕ್ಕೆ ಹೋಗ್ಬೋದು ಅಂತ ಹೇಳಿ. ಸೊ ಇಲ್ಲಿ ನಾರದ ಮುನಿ ಅವ್ರಂತ ಹೇಳಿದ್ರೆ ಅವ್ರದೇ ಕೃಷ್ಣ ಪ್ರಜ್ಞೆಯನ್ನ ಎಲ್ಲರಿಗೂ ಕೊಡುವಂತದ್ದು. ಎಲ್ಲಾ ಲೋಕಗಳು, 3 ಲೋಕಕ್ಕೂ ಹೋಗ್ತಾರೆ ಅವರು. ಸೊ ಇದು ಒಂದ್ಸರ್ತಿ ಇದು ಅಂದ್ರೆ ಬ್ರಹ್ಮನ ಇದು ದಕ್ಷನ ಮಕ್ಕಳು. ಸೊ ಬ್ರಹ್ಮನ ಮಗ ದಕ್ಷ. ಸೊ ಬ್ರಹ್ಮ ಹೇಳಿದ್ರೆ ಬ್ರಹ್ಮನ ಕೆಲ್ಸ ಏನು ಅಂತ ಹೇಳಿದ್ರೆ ಇಡೀ ಎಲ್ಲಾ ಒಂದು ಯೂನಿವರ್ಸ್ ಅಲ್ಲಿ ಪಾಪ್ಯುಲೇಟ್ ಮಾಡುವಂತದ್ದು. ಅಂದ್ರೆ ಎಲ್ಲ ಸೃಷ್ಟಿಕರ್ತ ಅಲ್ವಾ ಬ್ರಹ್ಮ. ಹಾಗಾಗಿ ಸೃಷ್ಟಿ ಅಂದ್ರೆ ಎಲ್ಲ ಕಡೆಯೂ ಜನ ಲಿವಿಂಗ್ ಬೀಯಿಂಗ್ಸ್ ಅಂದ್ರೆ ಜೀವಿಗಳಿರ್ಬೇಕು. ಸೊ ಅದೇ ಅವನ ಕೆಲ್ಸ. ಸೊ ಅವನು ಅದಕ್ಕೆ ಅಂತ ಹೇಳಿ ದಕ್ಷನಿಗೆ ಹೇಳ್ತಾನೆ. ಸೊ ದಕ್ಷನ 10,000 ಮಕ್ಕಳು ಅವ್ರನ್ನ ಕಳಿಸ್ತಾನೆ, ನೀವು ನಾರದ ಮುನಿ ಹತ್ರ ಜ್ಞಾನ ತಗೊಳ್ಳಿ ಅಂತ ಹೇಳಿ. ಸೊ ನಾರದ ಮುನಿ ಏನ್ ಮಾಡ್ತಾರೆ, ನಾರದ ಮುನಿ ಅರ್ಧ ದಿನ ಅಂತೆ ಅಷ್ಟೇ ಅವ್ರು ಜ್ಞಾನ ಕೊಡುವಂತದ್ದು, ಅರ್ಧ ದಿನ. ಸೊ ಆ ಜ್ಞಾನವನ್ನ ಕೇಳಿ ಅರ್ಧ ದಿನ 1 ದಿನ. ಸೊ ಅವ್ರು ಆ ಜ್ಞಾನ ಎಲ್ಲ ಕೇಳಿ ಅವ್ರು ಏನ್ ಮಾಡ್ತಾರೆ, ಅವರಿಗೆ ರಿಯಲೈಸೇಷನ್ ಆಗುತ್ತೆ, ಓಕೆ ಅವರು ಕೃಷ್ಣನ ಎಷ್ಟು ಭಕ್ತರಾಗ್ತಾರೆ ಅಂದ್ರೆ ಅವ್ರು ನನಗೆ ಯಾವ್ದು ಇನ್ನು ಮತ್ತೆ ಮದ್ವೆ ಆದ್ರೆ ಮತ್ತೆ ಇದೆಲ್ಲ ಸಿಕ್ಕಿ ಹಾಕೊಳ್ಳೋದೇ ಬೇಡ ಅಂತ ಹೇಳಿ ಅವರು
ಆ ಆ, ಬ್ರಹ್ಮಚಾರಿಯಾಗಿ ಇರ್ತೀವಿ ಅಂತ ಹೇಳ್ತಾರೆ. ಸೊ ಆಗ ದಕ್ಷನಿಗೆ ಸಿಟ್ಟು ಬರುತ್ತೆ. ಯಾಕೆಂತ ಹೇಳಿದ್ರೆ ಅಷ್ಟು ಜನನ ಮದ್ವೆ ಮಾಡ್ಬೇಕು ಅಂತ ಇರ್ತಾನೆ. ಅಂದ್ರೆ ಮದ್ವೆ ಮಾಡಿ ಅವರು ಹೇಗೆ ಮತ್ತೆ ಎಲ್ಲ ಕಡೆ ಪಾಪ್ಯುಲೇಟ್ ಅಂದ್ರೆ ದೊಡ್ಡ ಆಗೋದು ಹೇಗೆ, ಸಂಸಾರ ದೊಡ್ಡ ಮಾಡಕ್ ಆಗಲ್ವಲ್ಲ. ಸೊ ಆಗ ಅವನಿಗೆ ಕೋಪ ಬರುತ್ತೆ. ಮತ್ತೆ ಅದಾದ್ಮೇಲೆ ಅವ್ನು ಮತ್ತೆ 5,000 ಮಕ್ಕಳನ್ನ ಕಳಿಸ್ತಾನೆ. ಆಗ ಮತ್ತೆ ಕಳಿಸ್ತಾನೆ ಅವನು ನಾರದ ಮುನಿ ಏನ್ ಮಾಡ್ತಾರೆ, ನೀವೆಲ್ಲ ಅಣ್ಣಂದ್ರ ಏನ್ ಮಾಡಿದ್ದಾರೆ, ಅವರನ್ನ ನೀವು ಫಾಲೋ ಮಾಡ್ಬೇಕಾಗಿದ್ದು ನಿಮ್ಮ ಕರ್ತವ್ಯ ಅಂತ ಹೇಳಿ ಅವನು ಹೇಳ್ತಾನೆ. ಸೊ ಅವ್ರೂ ಸಹ ಆಗ್ತಾರೆ. ಆಗ ಅವನಿಗೆ ದಕ್ಷನಿಗೆ ಆಗ ತುಂಬಾ ಸಿಟ್ಟು ಬರುತ್ತೆ. ಆಮೇಲೆ ಅವನು ಶಾಪ ಕೊಡ್ತಾನೆ ನಾರದ ಮುನಿಗೆ, ನೀನು ಎಲ್ಲಿ ಕೂಡ ಒಂದೇ ಕಡೆ ನಿಲ್ಲೋ ತರ ನಿಲ್ಲೇಬಾರ್ದು ನೀನು. ಆ ಒಂದು ಕಡೆ ನೀನು ಆ 3 ದಿನಕ್ಕಿಂತ ಹೆಚ್ಚು ಅರ್ಧ ದಿನನ 3 ದಿನನ ಒಟ್ಟಾರೆ ನೀನ್ ಅಲ್ಲಿ ತುಂಬಾ ದಿನ ಅಂದ್ರೆ ತುಂಬಾ ದಿನಗಳ ಕಾಲ ನೀನು ಉಳಿಯೋಂತಿಲ್ಲ. ನಿನಗೆ ಆ ಶಾಪ, ನಿನಗೆ ನೆಲೆ ಇರಬಾರ್ದು ಇರಕ್ಕೆ ಅಂತ. ಸೊ ಹಾಗಾಗಿ ಅವನು ಆಕ್ಚುಲಿ ಎಷ್ಟು ಪ್ಯೂರ್ ಡಿವೋಟಿ ಅಂತ ಹೇಳಿದ್ರೆ ಅವನು ಅದನ್ನ ಉಲ್ಟಾ ಮಾಡ್ಬೋದಿತ್ತಂತೆ. ಅದನ್ನ ಶಾಪ ತಡೆದೇ ಇರೋ ತರ ಮಾಡ್ಬೋದಿತ್ತಂತೆ. ಆದ್ರೂನು ಅವರು ನಾರದ ಮುನಿ ತಗೊಳ್ಳೋವಂಥದ್ದು. ಹಾಗಾಗಿ ನಾರದ ಎಲ್ಲೂ ನಿಲ್ಲಲ್ಲ ಅಂತ ಅವರಲ್ಲಿ ಬರ್ತಾರೆ, ಮತ್ತೆ ಅವರಲ್ಲಿಂದ ಹೋಗ್ಬಿಡ್ತಾರೆ, ಜ್ಞಾನ ಕೊಟ್ಟು ಹೋಗ್ತಾ ಇರ್ತಾರೆ, ಎಲ್ಲಿಯೂ ನಿಲ್ಲಲ್ಲ ಅಂತ ನಾರದ ಮುನಿ. ಸೊ ಆಕ್ಚುಲಿ ಈ ಸಂಪ್ರದಾಯದಲ್ಲಿ ಹೇಗೆ ನಮ್ಗೆ ಈಗ ಒಬ್ಬೊಬ್ಬರ ಕರ್ಮಗಳು ಮತ್ತೆ ಪುಣ್ಯಗಳೆಲ್ಲ ಹೇಗೆ ಪಾಸ್ ಓವರ್ ಆಗುತ್ತಲ್ಲ ಬೇರೆಯವರಿಗೆ, ಹಾಗೆ ಈ ಪರಂಪರೆಯಲ್ಲಿ ನಮಗೆ ಈ ಪ್ರಭುಪಾದ ಹೇಳ್ತಾರೆ, ಲೈಕ್ ಪ್ರಭುಪಾದಗೂ ಆತರ ಒಂದು ಶಾಪ ಇದೆ ಅಂತ. ಅಂದ್ರೆ ಪ್ರಭುಪಾದ ಎಲ್ಲರೂ 3 ದಿನಕ್ಕಿಂತ ಹೆಚ್ಚು ನಿಲ್ಲಕ್ಕಾಗಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಪ್ರಭುಪಾದ ಹೇಳುವಂತದ್ದು ಅವರು ಯಾಕಂದ್ರೆ ಪ್ರಭುಪಾದ್ ಎಷ್ಟು ಒಂದು ಪ್ಯೂರ್ ಡಿವೋಟಿ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ಜನ ಅಂದ್ರೆ ಪ್ರಭುಪಾದಕ್ಕೋಸ್ಕರ ಜೀವನ ಕೊಟ್ರು. 10,000 ಜನ ಅಂದ್ರೆ 1 ವರ್ಷದಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡಿ, 1 ವರ್ಷದ ಅವರಿಗೆ ಅಷ್ಟು ಜನ ಡಿವೋಟೀಸ್ ಪ್ರಭುಪಾದಿಗೆ ಅವರ ಲೈಫ್ ಕೊಡಕ್ಕೆ ಇಷ್ಟ ಆಯ್ತು. ಅಂದ್ರೆ ಎಲ್ಲವನ್ನು ಬಿಟ್ಟು ಅವರು ಬ್ರಹ್ಮಚಾರಿ ಜೀವನ ತಗೊಳ್ತಾರೆ ಎಲ್ಲರೂ. ಅಂದ್ರೆ ಪ್ರಭುಪಾದ ಅಷ್ಟು ಇನ್ಫ್ಲುಯೆನ್ಸ್ ಆಗಿತ್ತು ಪ್ರಭುಪಾದ್ ಮಾತವರಿಗೆ ಅಲ್ಲಿ ಎಲ್ಲ ಫಾರಿನ್ ಅಲ್ಲೆಲ್ಲ. ಸೊ ಹಾಗಾಗಿ ಪ್ರಭುಪಾದ ಹೇಳುವಂತದ್ದು, ಎಲ್ಲರೂ ಅವರ ತಂದೆ ತಾಯಿಗಳು ನನಗೆ ಶಾಪ ಹಾಕಿರ್ತಾರೆ, ಹಾಗಾಗಿ ನಾನು ಒಂದು ಕಡೆ ಮೂರ್ ದಿನ ಇರಕ್ಕಾಗಲ್ಲ. ಹಾಗಾಗಿ ನನಗೆ ವಯಸ್ಸಾಗಿದೆ, ನೀವೆಲ್ಲರೂ ನನಗೋಸ್ಕರ ನೀವು ಪ್ರಾರ್ಥನೆ ಮಾಡಿ. ಸೊ ನೀವು ಸ್ವಲ್ಪ ಶೇರ್ ಮಾಡಿ ನನ್ನ ಪಾಪನ. ಅಂದ್ರೆ ಪಾಪ ಶೇರ್ ಮಾಡಿ ಅಂತ ಹೇಳಿದ್ರೆ ನನಗೆ ಓಡಾಡಕ್ ಆಗಲ್ಲ, ನನಗೆ ವಯಸ್ಸಾಗಿದೆ, ನಾನು ಎಷ್ಟು ಟ್ರಾವೆಲ್ ಮಾಡಕ್ ಆಗತ್ತೆ. ಪಾಪ ಅವರು ಅಷ್ಟು ದೇಶ ಸುತ್ತಾ ಇದ್ರು ಅಂದ್ರೆ ಈ ಕೃಷ್ಣ ಪ್ರಜ್ಞೆಯಿಂದಾಗಿ. ಸೊ ಪ್ರಭುಪಾದ ಅದನ್ನ ಹೇಳ್ತಾರೆ. ರಜಸಿ ಪ್ರಲಯಂ ಗತ್ವಾ ಕರ್ಮಸಗ್ನಿಷು ಜಾಯತೆ ತಥಾ ಪ್ರಲೀನಸ್ತಿಮಸಿ ಮೂಢಯೋನಿಷು ಜಾಯತೆ. ರಜೋಗುಣದಲ್ಲಿ ಮರಣ ಹೊಂದುವ ಮನುಷ್ಯನು ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ತೊಡಗಿರುವವರ ಮಧ್ಯೆ ಹುಟ್ಟುತ್ತಾನೆ. ತಮೋಗುಣದಲ್ಲಿ ಮನುಷ್ಯನು ಸತ್ತರೆ ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ. ಸೊ ರಜೋಗುಣದಲ್ಲಿ ನಾವು ಸತ್ತರೆ ಏನಾಗುತ್ತೆ, ನಾವು ಮತ್ತೆ ಇದೇ ಭೂಮಿಯಲ್ಲಿ ಹುಟ್ಟುವಂಥದ್ದು. ಸೊ ಫಲಾಪೇಕ್ಷೆ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಅಂದ್ರೆ ನಮಗೆ ಏನಾದ್ರೂ ಒಂದು ಅದರಿಂದ ಏನೋ ಒಂದು ರಿಟರ್ನ್ ಬರುವಂತದ್ದಾದ್ರೆ ಮಾತ್ರ ನಾವು ಮಾಡುವಂಥದ್ದು. ಸೊ ಫಲಾಪೇಕ್ಷೆ ಅಂತ ಹೇಳಿದ್ರೆ, ಅಥವಾ ಈ ಪೂಜೆಗಳೆಲ್ಲ ಮಾಡಿದ್ರು, ಪೂಜೆ ಕೂಡ ರಜೋದಲ್ಲಿ ಮಾಡಿದ್ರೆ ಹೇಗೆ ಅಂತ ಹೇಳಿದ್ರೆ ಅದ್ರಲ್ಲಿ ಅವ್ರಿಗೆ ಏನಾದ್ರು ಬೆನಿಫಿಟ್ ಇರ್ಬೇಕು ಮಾಡಿದ್ರೆ, ಅಂತ ಪೂಜೆಗಳು ಮಾಡುವಂಥದ್ದು. ಅಂದ್ರೆ ನಿಷ್ಕಾಮ ಕರ್ಮ ಅಲ್ಲ ಅದು, ಏನೋ ಒಂದು ರಿಟರ್ನ್. ಸೊ ಆತರ ಒಂದು ಫಲಾಪೇಕ್ಷೆಯಿಂದ ಮಾಡುವಾಗ ಮತ್ತೆ ನಾವು ಇದೇ ಭೂಮಿಯಲ್ಲಿ ಹುಟ್ಟುವಂಥದ್ದು. ಸೊ ತಮೋ ಗುಣದಲ್ಲಿ ಮನುಷ್ಯ ಸತ್ರೆ ಏನಾಗುತ್ತೆ, ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ. ಈಗ ಹೇಳ್ತಾರೆ, ಈಗ ತುಂಬಾ ಅಂದ್ರೆ ಈಗ ಪ್ರಾಸ್ಟಿಟ್ಯೂಷನ್ ಮಾಡೋರಾಗ್ಲಿ ಅಥವಾ ಏನು ಬೆತ್ತಲೆ ದೇಹನ ಎಕ್ಸ್ಪೋಸ್ ಮಾಡುವಂಥದ್ದು, ಈ ತರ ಆದ್ರೆ ಏನಾಗುತ್ತೆ, ಪ್ರಕೃತಿ ಏನ್ ಮಾಡುತ್ತೆ ನಮಗೆ ನೆಕ್ಸ್ಟ್ ಜನ್ಮದಲ್ಲಿ ಗಿಡ ಮರ. ಯಾಕಂತ ಹೇಳಿದ್ರೆ ಗಿಡ ಮರಕ್ಕೆ ಏನು ಬಟ್ಟೆ ಎಲ್ಲ ಹಾಕ್ಬೇಕಂತಲೇ ಇಲ್ಲ. ಸೊ ಹಾಗೆ ಅದು 1000 ವರ್ಷ ಇರುವಂತದ್ದು, ಮತ್ತೆ ಅದು ಎಂತ ಒಂದು ಹಿಂಸೆ. ಸೊ ಗಿಡ ಮರ ಆಗಿ ಹುಟ್ತೀವಿ ನಾವು ನೆಕ್ಸ್ಟ್ ಜನ್ಮದಲ್ಲಿ. ಅದೇ ಮತ್ತೆ ನಾವು ಸೊ ಹೀಗೆ ಈಗ ಇದು ಜಾಸ್ತಿ ನಾವು ಈ ಮಾಂಸಾಹಾರಿ ಜಾಸ್ತಿ ಸೇವನೆ ಮಾಡಿದ್ರೆ ಏನಾಗುತ್ತೆ, ಆಗ ದೇವ್ರ ಏನ್ ಮಾಡ್ತಾನೆ, ನಮಗೆ ಹುಲಿಯ ಜೀವನ ಕೊಡ್ತಾನೆ. ಅಂದ್ರೆ ಹೇಗೂ ನಾವು ಆತರ ಆ ಒಂದು, ಯಾಕಂದ್ರೆ ನಮ್ದ ಹಲ್ಲುಗಳು ಕೂಡ ಅದಕ್ಕೆ ಮಾಡಿರುವಂತದ್ದಲ್ಲ. ಆಕ್ಚುಲಿ ನಮ್ಮ ಮನುಷ್ಯನ ದೇಹ ಮಾಡಿರುವಂತದ್ದು ಅಷ್ಟೇ, ನಮಗೆ ಅದನ್ನ ದೇಹ ಮಾಡಿಲ್ಲ ಪ್ರಾಣಿಗಳನ್ನ ತಿನ್ನಕ್ಕೆ. ಸೊ ನಾವ್ ಅದನ್ನ ಮಾಡಿದ್ರೆ ಏನಾಗತ್ತೆ, ಆಗ ನೀನ್ ಹೇಗಾದ್ರೂ ನೀನು ಅಂದ್ರೆ ಡೈರೆಕ್ಟ್ ಆಗಿ ಅನಿಮಲ್ಸ್ ನ ಬೇಟೆ ಮಾಡಿಯೇ ತಿನ್ಬೋದು, ರಕ್ತವನ್ನ ಡೈರೆಕ್ಟ್ ಆಗಿ ಕುಡಿಬಹುದು. ಹಾಗಂತ ಹೇಳಿ ಆ ಅವಕಾಶ ಕೊಡಕ್ಕೋಸ್ಕರ ನಾವು ಮತ್ತೆ ಮುಂದಿನ ಜನ್ಮದಲ್ಲಿ ಪ್ರಾಣಿಗಳಾಗ್ತೀವಿ ಅಂತ ಹೇಳಿ.
ಮತ್ತೆ ಇಲ್ಲಿ ಇನ್ನೊಂದ್ ಏನಂತ ಹೇಳಿದ್ರೆ, ಈಗ ತುಂಬಾ ಮಲಗ್ತಾರೆ ಕೆಲವರು, ಅಂದ್ರೆ ಸುಮ್ನೆ ಕಾರಣ ಇಲ್ದೆ, ಏನು ಅವ್ರಿಗೇನು ಅಂದ್ರೆ ಹುಷಾರಿಲ್ದೆ ಇರಲ್ಲ, ಏನು ಇಲ್ಲ, ಚೆನ್ನಾಗೇ ಇರ್ತಾರೆ, ಆದ್ರೂ ತುಂಬಾ ಮಲಗುವಂಥದ್ದು, ಸುಮ್ನೆ ಟೈಮ್ ಸಿಕ್ಕಿದಾಗೆಲ್ಲ ಅದೊಂದು ಎಂಜಾಯ್ಮೆಂಟ್ ಅವರಿಗೆ. ಸೊ ಮಲಗ್ಬೇಕು ಅಂತ, ಆಗ ತುಂಬಾ ಮಲಗಿದ್ರೆ ಏನ್ ಮಾಡ್ತಾನೆ, ಯಾಕಂತ ಹೇಳಿದ್ರೆ ನಾವು ನಮಗೆ ಕೊಟ್ಟಿರೋ ಒಂದು ಅವಕಾಶನ ನಾವು ಅಲ್ಲಿ ವೇಸ್ಟ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಪ್ರಕೃತಿ ಏನ್ ಮಾಡುತ್ತೆ ನಮಗೆ, ಪ್ರಕೃತಿ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು ಅಂತ ಹೇಳ್ತಾರೆ. ಅಂದ್ರೆ ಕಾರಣ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಸೊ ಕಾರಣ ಗುಣಸಂಗೋಸ್ಯ, ಯಾವ ಗುಣಗಳಿಂದ ನಾವು ಈ ಗುಣಗಳೇ ತಾಮಸಿಕವಾಗಿ ಯಾವಾಗ ಗುಣದಲ್ಲಿ ಇರ್ತೀವಿ ನಾವು, ಆಗ ನಮಗೆ ಅದರಿಂದಾಗಿ ಸದಸದ್ಯೋನಿ ಜನ್ಮಸು, ಬೇರೆ ಬೇರೆ ಜನ್ಮ ಸಿಗುವಂತದ್ದು. ಸೊ ಈಗ ಪೋಲಾರ್ ಬೇರ್ ಅದು 6 ತಿಂಗಳು ಮಲಗಿರುತ್ತೆ. ಸೊ ನೀನು ಇಷ್ಟು ಮಲಗಕ್ಕೆ ಇಷ್ಟ ಅಲ್ಲ, ನೀನು ಹಾಗಾದ್ರೆ ಮಲ್ಕೊಂಡೇ ಇರು. ಸೊ ಈಗ ನಮಗೆ ನೆಕ್ಸ್ಟ್ ಜನ್ಮದಲ್ಲಿ ನಾವು ಪೋಲಾರ್ ಬೇರ್ ಆಗಿ ಹುಟ್ಬೋದು. ಸೊ ಎಷ್ಟು ಡೇಂಜರಸ್ ಇದೆ ನೋಡಿ. ಹಾಗೆ ಇದು ಭೇದ ಭಾವ ಇಲ್ಲದೆ ತಿನ್ನತ್ತೆ ಹಂದಿ. ಓಕೆ, ನಾವ್ ಏನಂದ್ರೆ ಹಲ್ವಾ ಕೊಟ್ರು ತಿನ್ನುತ್ತೆ, ಅಥವಾ ಇನ್ನೊಂದು ಕೊಟ್ರುನು ಮಲ ಎಂತ ಇದ್ರೂನು ತಿನ್ನುತ್ತೆ. ಸೊ ಆಗ ಭೇದ ಭಾವ ಇಲ್ಲದೆ ನಾವು ತಿಂತಾ ಇದ್ರೆ ಆಗ ನಮಗೆ ಹಂದಿಯಾಗಿ ಹುಡ್ತೀವಿ ಅಂತ ಹೇಳಿ. ಸೊ ಇದು ರಜೋ ಮತ್ತೆ ತಮಗುಣ. ಕರ್ಮಣ ಸ್ಯಾಹುಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಸೊ ಕೆಲಸಗಳು ಯಾವ್ಯಾವ ರೀತಿ ಇರುತ್ತೆ, ಸತ್ವಗುಣದಲ್ಲಿ ಮಾಡಿದ್ರೆ ಅವನ ಕೆಲಸ ಹೇಗಿರುತ್ತೆ, ರಜೋಗುಣದಲ್ಲಿ ಮಾಡಿದ್ರೆ ಹೇಗಿರುತ್ತೆ, ಹಾಗೂ ತಮಗುಣದಲ್ಲಿ. ಈಗ ಸುಕೃತದ ಫಲ ಪರಿಶುದ್ಧವಾದದ್ದು, ಅದು ಸಾತ್ವಿಕ ಎಂದು ಹೇಳುತ್ತಾರೆ. ಆದರೆ ರಜೋಗುಣದಲ್ಲಿ ಮಾಡಿದ ಕೆಲಸದಿಂದ ದುಃಖ ಬರುತ್ತದೆ, ತಮೋಗುಣದಲ್ಲಿ ಮಾಡಿದ ಕೆಲಸದಿಂದ ಅಜ್ಞಾನವು ಬರುತ್ತದೆ. ಸೊ ಸುಕೃತ ಫಲ, ಸೊ ಪರಿಶುದ್ಧವಾಗಿರುವಂತ ಕೆಲಸಗಳು, ಒಳ್ಳೆ ಒಳ್ಳೆ ಕಾರ್ಯಗಳನ್ನ ಮಾಡುವಂಥದ್ದು ಸತ್ವಗುಣ. ಸೊ ಈಗ ದೇವಸ್ಥಾನ ಕಟ್ಟುವಂಥದ್ದು ಇರ್ಬೋದು, ಸೊ ಒಳ್ಳೆ ಒಳ್ಳೆ ಕೆಲಸ ಮಾಡುವಂಥದ್ದು. ಅದೇ ಇಲ್ಲಿ ಅದು ಸಾತ್ವಿಕ. ಆದ್ರೆ ರಜೋಗುಣದಲ್ಲಿ ಹೇಗೆ ಅಂತ ಹೇಳಿದ್ರೆ, ನಮಗೆ ರಜೋಗುಣದಲ್ಲಿ ಮೇನ್ ಆಗಿ ಏನಂದ್ರೆ ಮಾಡುವಾಗ ಚೆನ್ನಾಗಿರುತ್ತದು, ಆಮೇಲೆ ತೊಂದರೆಗಳು ತುಂಬಾ. ಈಗ ಹೇಗೆ ನಾವು ತುಂಬಾ ಸಿಕ್ಕಾಬಟ್ಟೆ ಬಿಲ್ಡಿಂಗು ಇದೆಲ್ಲ ಬಂದಾಗ ಏನಾಗುತ್ತೆ, ಗಿಡ ಮರಗಳೆಲ್ಲ ಹೋಗುತ್ತೆ, ಅದರ ಎಫೆಕ್ಟ್ ನಮಗೆ ಗೊತ್ತಾಗೋದು ಲೇಟ್, ನಿಧಾನವಾಗಿ ಗೊತ್ತಾಗುವಂಥದ್ದು. ಸೊ ಮಾಡಿದ ಕೆಲಸದಿಂದ ದುಃಖ ಬರುತ್ತೆ. ಸೊ ಯಾವುದೇ ಆಗ್ಲಿ, ಅಥವಾ ತುಂಬಾ ದುಡ್ಡು ಜಾಸ್ತಿ ಇರೋನಿಗೆ, ಅವನಿಗೆ ಯಾವಾಗ್ಲೂ ಭಯ ಇರುತ್ತೆ, ಯಾರು ಕದ್ಬಿಟ್ರೆ ಅಂತ ಹೇಳಿ ಭಯ ಇರುತ್ತೆ. ಸೊ ಹಾಗೆಲ್ಲ ಅಂದ್ರೆ ಅತಿಯಾಗಿ ಏನು ಮಾಡ್ತಾರೋ ಅದರಿಂದ ಅವನಿಗೆ ಭಯ ಇರುತ್ತೆ, ದುಃಖನೇ ಬರುವಂತದ್ದು ಅಂತ ಕೊನೆಯಲ್ಲಿ. ಸೊ ಈಗ ತುಂಬಾ ಲೈಕ್ ಕಾಂಪಿಟೇಷನ್ ಅಲ್ಲೂ ಅಷ್ಟೇ, ಈಗ ಕಂಪನಿಗಳಲ್ಲಿ ಅವರಿಗೆ ಬೇರೆಯವ್ರಿಗಿಂತ ನಾವು ಮೇಲಿರ್ಬೇಕು ಆ ಒಂದು ಸ್ಟ್ರೆಸ್ ಅಲ್ಲೇ ಇರ್ತಾರೆ ಅವರು. ಹಾಗಾಗಿ ಎಷ್ಟೇ ಸಂಪಾದನೆ ಮಾಡಿದ್ರು ಆ ದುಃಖದಲ್ಲಿ ಬರುವಂತದ್ದು. ಸೊ ಇದು ರಜೋಗುಣ. ಮತ್ತೆ ತಮೋಗುಣದಲ್ಲಿ ಅಜ್ಞಾನ, ಅಂದ್ರೆ ಅವ್ನು ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಇದ್ರಲ್ಲಿ ನೋಡಿ, ಇಲ್ಲಿ ಮೆಟ್ಲಿಗೆ ಹೋಗೋದೆಲ್ಲಿ, ಹೋಗಕ್ಕೂ ಜಾಗ ಇಲ್ಲ ಇಲ್ಲಿ. ಈ ತರ ಕೆಲಸ ಅಂದ್ರೆ ಅಷ್ಟು ಫೂಲಿಶ್. ಸೊ ಈ ತರ ಕೆಲಸ ಮಾಡುವಂತವ್ರು ತಮೋಗುಣ. ಸತ್ವಾಸ್ತ ಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದ ಮೋಹೌ ತಮಸೋ ಭವತೋ ಜ್ಞಾನಮೇವ ಚ. ಸತ್ವಗುಣದಿಂದ ನಿಜವಾದ ಜ್ಞಾನವು ಬೆಳೆಯುತ್ತದೆ, ರಜೋಗುಣದಿಂದ ಲೋಭವು ಬೆಳೆಯುತ್ತದೆ, ತಮೋಗುಣದಿಂದ ಅಜ್ಞಾನ, ಬಹುಮೂರ್ಖತನ, ಹುಚ್ಚು ಮತ್ತು ಭ್ರಾಂತಿ. ಸೊ ಇದು ನಾವು ಮುಖ ನೋಡುವಾಗ ಒಬ್ರದ್ದು ನಾವು ಅವರ ಒಂದು ಮುಖ ನೋಡುವಾಗಲೇ ನಮಗೆ ಗೊತ್ತಾಗತ್ತೆ, ಅಂದ್ರೆ ಸತ್ವಗುಣದಲ್ಲಿರೋರು ಎಷ್ಟು ಶಾಂತವಾಗಿ ಇರ್ತಾರೆ. ಅಂದ್ರೆ ಜ್ಞಾನ ಇರುವಾಗ ಶಾಂತ ಇರುತ್ತೆ, ರಜೋಗುಣದಲ್ಲಿ ಒಂದು ಆಂಗ್ಸೈಟಿ ಕಾಣುತ್ತೆ, ತಮೋಗುಣದಲ್ಲಿ ಹುಚ್ಚು. ಸೊ ನಿಜವಾದ ಜ್ಞಾನ ಬೆಳೆಯುವಂಥದ್ದು ಸತ್ವಗುಣದಲ್ಲಿ ಮಾತ್ರ. ಅದೇ ರಾಜಸಿಕದಲ್ಲಿ ಅತಿಯಾದ ಆಸೆ ಬೆಳೆಯುವಂಥದ್ದು, ಹಾಗೂ ಇದರಲ್ಲಿ ಅಜ್ಞಾನ ಮತ್ತು ಮೂರ್ಖತನ ಇದರಲ್ಲಿ ಬೆಳೆಯುವಂಥದ್ದು. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಟಂತಿ ರಾಜಸ ಜಗನ್ಯಗುಣ ವೃತ್ತಿಸ್ಥ ಅಧೋ ಗಚ್ಚಂತಿ ತಾಮಸಾಹ. ಸತ್ವಗುಣದಲ್ಲಿರುವವರು ಕ್ರಮೇಣ ಊರ್ಧ್ವ ಲೋಕಗಳಿಗೆ ಏರಿ ಹೋಗುವವರು. ರಜೋಗುಣದಲ್ಲಿರುವವರು ಭೂಲೋಕದಲ್ಲೇ ವಾಸ ಮಾಡುವವರು. ಅಸಹ್ಯಕರವಾದ ತಾಮಸ ಗುಣದಲ್ಲಿರುವವರು ನರಕ ಲೋಕಗಳಿಗೆ ಇಳುವವರು. ಸೊ ಸತ್ವಗುಣದಲ್ಲಿದ್ರೆ ನಾವು ಮೇಲಿನ ಲೋಕಗಳಿಗೆ ಹೋಗ್ತೀವಿ.
ಸೊ ರಜೋಗುಣದಲ್ಲಿದ್ರೆ ಭೂಮಿಲೇ ಉಳಿತೀವಿ. ಅಸಹ್ಯಕರವಾದ ತಾಮಸ ಗುಣ ಎಂತ ಹೇಳಿದ್ರೆ ಅವರು ವೇಸ್ಟ್ ಮಾಡ್ತಾರೆ, ಅವರ ಜೀವನವನ್ನೇ ವೇಸ್ಟ್ ಮಾಡುವಂತದ್ದು, ಒಂದು ಆತ್ಮನ ಸಾಯಿಸುವಂತದ್ದು ಕೆಲಸ, ಆತ್ಮಹನ ಅಂತ ಹೇಳ್ತಾರಲ್ಲ ವಿಶ್ವೋಪನಿಷದಲ್ಲಿ, ಹಾಗೆ. ಸೊ ಅಂತವ್ರು ನರಕ ಲೋಕಕ್ಕೆ ಹೋಗುವಂತದ್ದು. ಸೊ ಇಲ್ಲಿ ನೋಡ್ಬೋದು ನಾವು, ಇದು ನಮ್ಮ ಬ್ರಹ್ಮಾಂಡ. ಇದರಲ್ಲಿ ಈಗ ಬ್ರಹ್ಮನ ಕೆಳಗಡೆ 14 ಲೋಕಗಳು, ಇದರಲ್ಲಿ ಸತ್ಯಲೋಕ, ಇದೆಲ್ಲ ಮೇಲಿನ ಲೋಕಗಳು. ಸತ್ಯಲೋಕ, ತಪೋಲೋಕ, ಜನಲೋಕ, ಇಲ್ಲಿ ನೋಡಿ 7 ಸೇಜಸ್, ಇದು ನಾವು 7 ಋಷಿಗಳ ಬಗ್ಗೆ ಓದಿದ್ವಲ್ಲ ಅದು. ಮತ್ತೆ ಮಹರ್ಲೋಕ, ಸ್ವರ್ಗಲೋಕ, ಹೆವೆನ್ಲಿ ಪ್ಲಾನೆಟ್. ಸೊ ಇಲ್ಲಿ ಎಲ್ಲ ನಮ್ಮ ದೇವತೆಗಳಿರುವಂತದ್ದು ಸ್ವರ್ಗಲೋಕದಲ್ಲಿ. 330 ಮಿಲಿಯನ್ ಅಂದ್ರೆ 33 ಕೋಟಿ ದೇವರು ಅಂತ ಹೇಳ್ತೀವಲ್ಲ ನಾವು. ಹಾಗೂ ರಾಕ್ಷಸರು ಮತ್ತು ಭೂವರ್ಲೋಕ, ಇಲ್ಲಿ ರಾಕ್ಷಸ ಮತ್ತು ಇದು. ಮತ್ತೆ ಭೂರ್ಲೋಕ, ಸೊ ಇಲ್ಲಿ ಭೂಮಿ ಇರುವಂತದ್ದು. ಮತ್ತು ಕೆಳಗಡೆ ಅತಲ, ವಿತಲ, ಸುತಲ, ತಲಾತಲ, ಪಾತಲ. ಸೊ ಹೇಗೆ ನಾವೀಗ ಒಳ್ಳೆ ಸತ್ವ ಗುಣದಲ್ಲಿದ್ರೆ ಮೇಲಿನ ಲೋಕಗಳಲ್ಲಿರ್ಬೋದು, ರಜೋಗುಣದಲ್ಲಿದ್ರೆ ಇಲ್ಲಿರ್ತೀವಿ ಮಧ್ಯದಲ್ಲಿ, ಹಾಗೂ ಪಾತಾಳ ಲೋಕಕ್ಕೆ ಕೆಟ್ಟ ಅಂದ್ರೆ ತಾಮಸ ಗುಣದಲ್ಲಿದ್ರೆ ಕೆಳಗಡೆ ಇರುವಂತದ್ದು. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದೃಷ್ಟಾನ್ಯುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭವಂ ಸೋ ವಿಗಚ್ಚತಿ. ಎಲ್ಲಾ ಚಟುವಟಿಕೆಗಳಲ್ಲಿ ಈ ಗುಣಗಳಲ್ಲದೆ ಬೇರೆ ಕರ್ತೃವಿಲ್ಲ ಎನ್ನುವುದನ್ನು ಮನುಷ್ಯನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಎಲ್ಲಾ ಗುಣಗಳಿಗೆ ಅತೀತನಾದ ಪರಮ ಪ್ರಭುವನ್ನು ಅರಿತಾಗ ಆಧ್ಯಾತ್ಮಿಕ ಭಾವವನ್ನು ಪಡೆಯುತ್ತಾನೆ. ಸೊ ನಾವು ಯಾವುದೇ ಕಾರ್ಯಗಳನ್ನ ಏನ್ ಮಾಡ್ತೀವಿ ಅದು ಎಲ್ಲ ಇದರಿಂದ ಹೊರಗಡೆ ಇಲ್ಲ, ಎಲ್ಲ ಈ ಗುಣಗಳಲ್ಲೇ ಇದೆ ಅಂತ ಹೇಳಿ ಕೃಷ್ಣ ಹೇಳ್ತಾ ಇರೋದಿಲ್ಲಿ. ಸೊ ಮನುಷ್ಯನು ಇದನ್ನ ಯಾವಾಗ ಸರಿಯಾಗಿ ಅರ್ಥ ಮಾಡ್ಕೊಳ್ತಾನೆ ಆಗ ಅವನು ಈ 3 ಗುಣಗಳಿಂದ ಮೇಲೆ ಬರ್ಬೋದು. ಯಾವಾಗ ಅಂದ್ರೆ ಕೃಷ್ಣ 3 ಗುಣಗಳಿಂದ ಮೇಲೆ ಇರುವಂತದ್ದು. ಸೊ ಯಾಕಂತ ಹೇಳಿದ್ರೆ ಅವು 3 ಗುಣಗಳು ಅವನ ಒಂದು ಆದೇಶದ ಪ್ರಕಾರ ನಡೆಸುವಂಥದ್ದು. ಯಾವಾಗ ನಾವು ಶರಣಾಗತೆ ಆಗ್ತೀವಿ ಆಗ ಕೃಷ್ಣ ಹೇಳ್ತಾನೆ, ನನ್ನ ಭಕ್ತರನ್ನ ನೀನು ಅವರಿಗೆ ನೀನ್ ತೊಂದರೆ ಕೊಡ್ಬೇಡ ಅಂತ ಅವನು ಹೇಳ್ತಾನೆ. ಆ ಮಾಯೆಗೆ ಹೇಳುವಾಗ ಏನಾಗುತ್ತೆ, ಅವರು ಬಿಡ್ತಾರೆ. ಸೊ ಅವರು ಆ ಗುಣಗಳಲ್ಲಿ ಆಗ ಗುಣದಿಂದ ಹೊರಗಡೆ ಬರ್ಬೋದು ಅಂತ. ಗುಣಾನೇತಾನತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯುಜರಾ ದುಃಖೈರ್ ವಿಮುಕ್ತೋ ಅಮೃತಮಶ್ನುತೆ. ದೇಹಧಾರಿಯಾದ ಜೀವಿಯು ಐಹಿಕ ದೇಹದೊಂದಿಗೆ ಸಹಯೋಗವಿರುವ ಈ 3 ಗುಣಗಳನ್ನು ಮೀರಬಲ್ಲವನಾಗಬೇಕು. ಆಗ ಅವನು ಹುಟ್ಟು, ಸಾವು, ಮುಪ್ಪು ಮತ್ತು ಅವುಗಳ ದುಃಖಗಳಿಂದ ಬಿಡುಗಡೆ ಹೊಂದಿ ಈ ಜನ್ಮದಲ್ಲಿಯೇ ಅಮೃತವನ್ನು ಸವಿಯುತ್ತಾನೆ. ಸೊ ನಾವು ಮುಕ್ತಿ ಅಂತ ಹೇಳಿದ್ರೆ ಈ ಜನ್ಮ ಅಂದ್ರೆ ಸತ್ತ ಮೇಲೆ ಆಗ್ಬೇಕಂತಲ್ಲ, ಈ ಜನ್ಮದಲ್ಲೇನೆ ಪಡಿಬಹುದು ಅಂತ ಕೃಷ್ಣ ಹೇಳ್ತಿದ್ದಾನೆ. ಸೊ ಈ ಜನ್ಮದಲ್ಲೇ ನಾವು ಹೇಗೆ ಪಡೆಯಕ್ಕಾಗತ್ತೆ? ಯಾವಾಗ ನಾವು ಈ 3 ಗುಣಗಳಿಂದ ಮೇಲೆ ಬರ್ತೀವಿ. ಶುದ್ಧ ಸತ್ವ, ಸೊ ಈ 3 ಗುಣಗಳ ಮೇಲೆ ಇರುವಂತದ್ದು ಶುದ್ಧ ಸತ್ವ. ಸತ್ವ, ರಜ, ತಮ 3ರಿಂದ ಮೇಲೆ ಯಾವಾಗ ನಾವು ಬರ್ತೀವಿ ಅಂದ್ರೆ ನಮಗೆ ಯಾಕೆ ನಾನು ಈ ತರ ತೊಂದರೆ ಪಡ್ತಾ ಇದ್ದೀನಿ, ಈ 3 ಗುಣಗಳಿಂದ ತೊಂದರೆ ಪಡ್ತೀನಿ, ನಾನು ಇದರಿಂದ ಹೊರಗಡೆ ಬರ್ಬೇಕು. ಹೊರಗಡೆ ಬರ್ಬೇಕಾದ್ರೆ ನಮಗೆ ಏನ್ ಮಾಡ್ಬೇಕು? ನಮಗೆ ಭಕ್ತಿ ಮಾರ್ಗ ನಾವು ಫಾಲೋ ಮಾಡ್ಬೇಕು ಅಲ್ವಾ? 9 ಭಕ್ತಿ ಮಾರ್ಗಗಳೇನಿದೆ, ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ಆಸಕ್ತಿ, ರುಚಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಸೊ ಆತರ ಒಂದು ನಾವು ಬೆಳೆಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಸರಿಯಾದ ಒಂದು ಸಂಘದಲ್ಲಿರ್ಬೇಕು, ಸಾಧು ಸಂಘದಲ್ಲಿರ್ಬೇಕು. ಸೊ ನಾವು ಆಗ ಏನಾಗುತ್ತೆ, ನಮ್ಮ ಬುದ್ಧಿ ಸತ್ವಗುಣದ ಕಡೆಗೆ ಹೋಗುತ್ತೆ. ಆಗ ನಾವು ಆದಷ್ಟು ಸಂಘದಿಂದನೇ ಜಾಸ್ತಿ ಆಗುವಂಥದ್ದು. ಸೊ ಒಳ್ಳೆ ಸಂಘ ಇರ್ಬೇಕು. ಮತ್ತು ಆಗ ಏನಾಗುತ್ತೆ, ನಾವು ಎವ್ರಿ ಡೇ ನಾವು ಲೈಕ್ ಒಳ್ಳೆ ಸಂಘದಲ್ಲಿ ಇದ್ದಾಗ ಅವರಿಂದಾಗಿ ನಮಗೆ ಆ ಗುಣಗಳನ್ನ ನಮಗೂ ಬರುತ್ತೆ. ಈಗ ಕೃಷ್ಣನೊಟ್ಟಿಗೆ ನಾವು ಮತ್ತೆ ಕೃಷ್ಣನ ಕೇಳೋದು, ಕೃಷ್ಣನ ನಿನ್ನೆ ಇದ್ರಲ್ಲಿ ನೋಡಿದ್ವಿ ನಾವು, ಲೈಕ್ ಕೃಷ್ಣ ಹೇಳ್ತಾನೆ ಅವನ ಜೊತೆ ಅಸೋಸಿಯೇಟ್ ಮಾಡ್ತಾ ನನ್ನದೇ ಭಾವ ಅವರು ಪಡೀತಾರೆ, ನನ್ನಲ್ಲಿರೋ ಗುಣಗಳು ಅವರಿಗೂ ಬರುತ್ತೆ ಅಂತ. ಈಗ ಬ್ರಹ್ಮ ಅಂತ ಹೇಳಿದ್ರೆ ಶ್ರೇಷ್ಠವಾದ ಜೀವಿ. ಆಕ್ಚುಲಿ
ಯಾರೇ ಒಬ್ರು ಅಂದ್ರೆ ನಾವು ಕೂಡ ಬ್ರಹ್ಮನವರೆಗೂ ಆಗ್ಬೋದಂತೆ. ಅಂದ್ರೆ ಅಷ್ಟು ಬ್ರಹ್ಮನಲ್ಲಿರೋ ಪವರ್ಸ್ ಎಲ್ಲ ನಮಗೂ ಬರ್ಬೋದಂತೆ. ಅಂದ್ರೆ ಅಷ್ಟುವರೆಗೂ ಹೋಗಕ್ಕೂ ಕೃಷ್ಣ ನಮಗೆ ಅವಕಾಶ ಕೊಟ್ಟಿದ್ದಾನೆ. ಆದ್ರೆ ನಮ್ಮ ಕೈಯಲ್ಲಿರುವಂತದ್ದು ನಾವು ಇಲ್ಲ, ನಾವು ಸ್ವಲ್ಪ ಲೇಜಿ ಮಾಡಿ ಇಲ್ಲ ನನ್ ಕೈಲಾಗಲ್ಲ, ಅಥವಾ ನನಗೆ ಪುರ್ಸೊತ್ತಿಲ್ಲ, ಆಧ್ಯಾತ್ಮಿಕ ಮಾಡಕ್ಕೆ ನನಗೆ ಟೈಮ್ ಇಲ್ಲ, ಹೀಗೆಲ್ಲ ನಾವು ಕಾರಣಗಳು ಹೇಳ್ತಾ ಇದ್ರೆ ನಾವು ಈ 3 ಗುಣಗಳಿಂದ ಮೇಲೆ ಬರಕ್ಕಾಗದೇ ಇಲ್ಲ. ಸೊ ನಾವು ಸತ್ವಗುಣದಲ್ಲಿ ಬರ್ಬೇಕಾದ್ರೆ ನಮ್ ಕಡೆಯಿಂದನೂ ಪ್ರಯತ್ನ ಬೇಕು. ಆಗ ಮಾತ್ರ ನಾವು ಹುಟ್ಟು ಸಾವು ಮುಪ್ಪು ಅಂದ್ರೆ ಜನ್ಮ ಮೃತ್ಯು ಜರ ಹಾಗೂ ವ್ಯಾಧಿ ಇದರಿಂದ ಈ ದುಃಖಗಳಿಂದ ಹೊರಗಡೆ ಬರಕ್ಕೆ ಸಾಧ್ಯ. ಹಾಗೂ ಅಷ್ಟು ಮಾತ್ರ ಅಲ್ಲದೆ ಇದೇ ಜೀವನದಲ್ಲಿ ನಾವು ಅಮೃತವನ್ನ ಸವಿಯಬಹುದು. ಹೇಗೆ ಅಮೃತ ಸವಿಯುವಂಥದ್ದು ಅಂತ ಹೇಳಿದ್ರೆ, ನಿಮಗೆ ಯಾವಾಗ ನೀವು ಸತ್ವಗುಣದಿಂದ ಮೇಲೆ ಬರ್ತೀರಾ ಆಗ ನಿಮಗೆ ಯಾವುದೇ ತೊಂದರೆ ಆಗಲ್ಲ. ಅಂದ್ರೆ ನೀವು ಎಲ್ಲಾನು ಜೀವನದಲ್ಲಿ ಏನೇ ಆದ್ರೂನು ನಾವಾಗ ಕೃಷ್ಣನ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಓಕೆ, ನನಗೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಕೃಷ್ಣಂದೇ ಏನೋ ಪ್ಲಾನ್ ಇದು. ಸೊ ಆಗ ಹೇಳಿದ ತಕ್ಷಣ ನಮಗೆ ಆಟೋಮೆಟಿಕ್ ಆಗಿ ಒಂದು ಮನಃಶಾಂತಿ ಬರುತ್ತೆ. ಲೈಕ್ ಕೃಷ್ಣ ಹೇಳ್ತಾನಲ್ಲ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಸೊ ಶಾಂತಿ ಯಾವಾಗ ಬರುವಂತದ್ದು? ಕೃಷ್ಣನೇ ಭೋಕ್ತಾರ, ಕೃಷ್ಣ ಎಲ್ಲರ ಜೀವಿಗಳ ಒಂದು ಹಿತೈಷಿ. ಭುಕ್ತಾರಂ ಸರ್ವಲೋಕ ಮಹೇಶ್ವರಂ, ಎಲ್ಲಾ ಲೋಕಗಳ ಅವನೇ ಒಡೆಯ. ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ, ಈಗ ನಾವು ಕರೆಂಟ್ಲಿ ಏನ್ ಮಾಡ್ತಾ ಇದೀವಿ, ನಾನ್ ಒಡೆಯ ಅನ್ನೋ ಭಾವನೆ ನಮಗೆ, ನಾನ್ ಎಂಜಾಯರು, ನಾನ್ ಒಡೆಯ. ಸೊ ಹಾಗಾಗಿ ನಾವು ಎಲ್ಲರ ಮೇಲೆ ಕಂಟ್ರೋಲ್ ಮಾಡುವಂತದ್ದು, ಮನೆಯಲ್ಲಿ ಇರ್ಬೋದು, ಆಫೀಸ್ಗಳಲ್ಲಿ ಇರ್ಬೋದು, ನಾವು ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತೀವಿ. ಯಾಕಂದ್ರೆ ನಾನು ಅಂತ. ಸೊ ಅದು ಯಾವಾಗ ಅದು ಹೋಗುತ್ತೆ, ಅದು ಹೋದಾಗ ಸತ್ವಗುಣ ಅಭೂ ಅಂದ್ರೆ ಸತ್ವಗುಣನೂ ಅಲ್ಲ, ಶುದ್ಧ ಸತ್ವಕ್ಕೆ ಅವನು ಬಂದಾಗ ಏನಾಗುತ್ತೆ, ಅವನಿಗೆ ಆ ಒಂದು ಭಾವನೆ ಇರಲ್ಲ. ಆಗ ಅವನು ಆಗ ಯಾವುದೇ ಒಂದು ಮನಸ್ಸಿಗೆ ಇದಾಗಲ್ಲ. ಆಗ ಯಾವಾಗ್ಲೂ ಅಂದ್ರೆ ಸಚ್ಚಿತ್ ಆನಂದ, ಕೃಷ್ಣ ಹೇಗೆ ಸಚ್ಚಿತ್ ಆನಂದ, ಆಗ ಆತ್ಮ ಕೂಡ ಆ ಒಂದು ಭಾವನೆಯಲ್ಲಿ ಬರುವಂತದ್ದು. ಸೊ ಇದು ಪ್ರಭುಪಾದ್ದು 60s 70s early 70s ಸಾರಿ. Four classes of men. Chatur Varna. Chatur means four. And Varnam means division of society. Just like Varna means color. As there are division of color, and actually war, the Brahman ಅರ್ಜುನ ಉವಾಚ ಕೈರ್ಲಿಂಗೈಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರ ಕಥಂ ಚೈತಾಂ ಸ್ತ್ರೀನ್ ಗುಣಾನರ್ತಿ ವರ್ತತೆ. ಅರ್ಜುನನು ಪ್ರಶ್ನಿಸಿದನು, ಪ್ರಿಯ ಪ್ರಭುವೆ, ಈ ಗುಣತ್ರಯಗಳನ್ನು ಮೀರಿದವನ ಲಕ್ಷಣಗಳು ಯಾವುವು? ಆತನು ಹೇಗೆ ನಡೆದುಕೊಳ್ಳುತ್ತಾನೆ? ಅವನು ಹೇಗೆ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ? ಸೊ ಇದೇ ತರ ಪ್ರಶ್ನೆ 2ನೇ ಅಧ್ಯಾಯದಲ್ಲೂ ಅರ್ಜುನ ಕೇಳ್ತಾನೆ, ಸ್ಥಿತದಿರ ಮುನಿಯ ಲಕ್ಷಣಗಳೇನೇನು ಅಂತ ಹೇಳ್ಬಿಟ್ಟು. ಅದೇ ತರ ಇಲ್ಲಿ ಕೇಳುವಂಥದ್ದು, ಈ ಗುಣಗಳನ್ನ ಮೀರಿರೋನು ಹೇಗೆ ನಡ್ಕೊಳ್ತಾನೆ, ಅವನ ಸ್ವಭಾವಗಳೇನು ಅಂತ ಅರ್ಜುನ ಕೇಳುವಂಥದ್ದು.
श्रीभगवानुवाच प्रकाशञ्च प्रवृत्तिञ्च मोहमेवाच पाण्डव न द्वेष्टि संप्रवृत्तानि नानिवृत्तानि काश्चित् काङ्क्षति उदासीनवदासीनो गुणैर्यो न विचाल्यते गुणा वर्तन्त इत्येवं योऽवतिष्ठति नेङ्गते समदुःखसुखस्वस्थः समलोष्टाश्म काञ्चनः तुल्यप्रिया प्रियो धीरस्तुल्यनिन्दात्म संस्तुतिः मानापमानयो योऽसु तुल्यो मित्रापि पक्षयोः सर्वारब्ध परित्यागो ಗುಣಾತೀತ ಸ ಉಚ್ಯತೆ. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಪಾಂಡುವಿನ ಮಗನಾದ ಅರ್ಜುನನೇ, ಈ ಲಕ್ಷಣಗಳಿರುವ ಮನುಷ್ಯನು ಗುಣಗಳು ಮೀರಿದವನು ಎಂದು ಹೇಳುತ್ತಾರೆ. ಅವನು ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅವನು ದ್ವೇಷಿಸುವುದಿಲ್ಲ. ಅವನು ಮರೆಯಾದಾಗ ಅವುಗಳನ್ನು ಬಯಸುವುದಿಲ್ಲ. ಅವನು ಐಹಿಕ ಗುಣಗಳ ಈ ಎಲ್ಲಾ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಂತರವಾಗಿರುತ್ತಾನೆ. ಗುಣಗಳು ಮಾತ್ರ ಕೆಲಸ ಮಾಡುತ್ತವೆ ಎನ್ನುವುದು ಅರ್ಥ ಮಾಡಿಕೊಂಡು ಉದಾಸೀನನಾಗಿ ಮತ್ತು ಆಧ್ಯಾತ್ಮಿಕ ಮನಸ್ಕನಾಗಿ ಉಳಿಯುತ್ತಾನೆ. ಅವನು ಆತ್ಮದಲ್ಲಿ ಸ್ಥಿರನಾಗಿ ಸುಖ ದುಃಖಗಳನ್ನು ಒಂದೇ ರೀತಿ ಕಾಣುತ್ತಾನೆ. ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು, ಒಂದು ಚಿನ್ನದ ತುಂಡು ಎಲ್ಲವನ್ನೂ ಸಮದೃಷ್ಟಿಯಿಂದ ಕಾಣುತ್ತಾನೆ. ನಮಗೆ ತುಂಬಾ ಕಷ್ಟ. ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು, ಒಂದು ಚಿನ್ನ ತುಂಡು ಎಲ್ಲವನ್ನು ಒಂದೇ ತರ ನೋಡ್ತಾರಂತೆ. ಸೊ ಪ್ರಿಯ ಅಪ್ರಿಯಗಳ ವಿಷಯಗಳಲ್ಲಿ ಒಂದೇ ಸಮನೆ ಇರುತ್ತಾನೆ. ಸೊ ಶೀತೋಷ್ಣ ದುಃಖ ಸೊ ಒಂದೇ ತರ ಇರುವಂತದ್ದು. ತಾತ್ಕಾಲಿಕ ಮಾನ ಮತ್ತು ಅಪಮಾನ ಇವುಗಳಲ್ಲಿ ವಿಷಯದಲ್ಲಿ ಒಂದೇ ರೀತಿ ಇದ್ದು ಸ್ಥಿರವಾಗಿರುತ್ತಾನೆ. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣನ ಅಂತ ಹೇಳಿದ್ರೆ ತೃಣಾದಪಿ ಹುಲ್ಲಿನಷ್ಟೇ ಹಂಬಲ್ ಅಂದ್ರೆ ಮತ್ತೆ ಮರದಷ್ಟು ಸಹಿಷ್ಣುತೆ, ಹುಲ್ಲಿನಷ್ಟು ಸಹಿಷ್ಣುತೆ, ಮರದಷ್ಟು ಇದು ಟಾಲರೆನ್ಸ್. ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ. ನಾವು ಅಂಬರೀಷ್ ಮಹಾರಾಜ್ದು ನಿನ್ನೆ ನೋಡಿದ್ವಿ ಮೊನ್ನೆ ಕತೆ, ಹೇಗೆ ಅಂಬರೀಷ್ ಮಹಾರಾಜು ಅಷ್ಟು ಒಂದು ದ್ವೇಷ ಸಾಧಿಸಿ ಅವ್ರನ್ನ ಸಾಯಿಸಕ್ಕೆ ಹೊರಟಿರ್ತಾನೆ ತುರ್ವಾಸ್ ಮುನಿ, ಆದ್ರೂ ಅವರನ್ನ ಕ್ಷಮಿಸುವಂತದ್ದು. ಸೊ ಒಂದೇ ತರ ಇರುವಂತದ್ದು. ಹಾಗೆ ಐಹಿಕ ಚಟುವಟಿಕೆಗಳನ್ನು ಪರಿತ್ಯಜಿಸಿರುತ್ತಾನೆ. ಸೊ ಐಹಿಕ ಪ್ಲಾಟ್ಫಾರ್ಮ್ ಅಲ್ಲಿ ಇರಲ್ಲ ಅವ್ರು. ಏನಂದ್ರೆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡುವಂಥದ್ದು. ಸೊ ಈ ತರ ಎಲ್ಲ ಗುಣಗಳಿರೋರು ಈ ಮೂರು ಗುಣಗಳಿಂದ ಹೊರಗಡೆ ಬರ್ಬೋದು. ಅಂದ್ರೆ ಅವನು ಎಂತ ಹೆಸರು ಹೇಳಿದ್ದದು, ಗುಣಾತೀತ, ಈ ಮೂರು ಗುಣಗಳಿಂದ ಹೊರಗಡೆ ಬಂದಿರ್ತಾನೆ ಅಂತ. ಮಾಂಚ ಯೋ ಅವಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತೆ ತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಎಲ್ಲ ಸನ್ನಿವೇಶಗಳಲ್ಲಿಯೂ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ. ಹೀಗೆ ಬ್ರಹ್ಮನ್ ಹಂತಕ್ಕೆ ಬರುತ್ತಾನೆ. ಸೊ ಯಾವಾಗ ಒಬ್ಬ ಭಕ್ತಿ ಸೇವೆಯಲ್ಲಿ ನಿರತನಾದಾಗ ಮಾತ್ರ, ಅಂದ್ರೆ ಭಕ್ತನಿಗೆ ಮಾತ್ರ ಈ ಮೂರು ಗುಣಗಳಿಂದ ಹೊರಗಡೆ ಬರಕ್ ಸಾಧ್ಯ. ಇಲ್ಲಾಂದ್ರೆ ನಾವ್ ಯಾವುದೇ ಒಂದು ಸಾಹಸ ಮಾಡಿ ಈ ಜ್ಞಾನ ಪಡ್ಕೊಂಡ್ ಮಾಡ್ತೀನಿ, ಸಿದ್ಧಿ ಮಾಡ್ತೀನಿ, ಅದೆಲ್ಲ ಮಾಡಿದ್ರೆ ಆಗಲ್ಲ. ಆದ್ರೆ ಯಾವಾಗ ಭಕ್ತಿ ಸೇವೆಯಲ್ಲಿ ತೊಡಗ್ತಾನೆ ಆಗ ಮಾತ್ರ ಮೂರು ಗುಣಗಳಿಂದ ಮೇಲೆ ಬರ್ಬೋದು. ಆಗ ಬ್ರಹ್ಮನ್ ಸ್ಟೇಜಿಗೆ ಅವನು ಬರ್ತಾನೆ ಅಂತ ಹೇಳಿ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ಸ್ಯಾವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖೈಶ್ಚೈಕಾಂತಿ ಕಸ್ಯ ಚ. ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ. ಅವನು ಅವಿನಾಶಿ, ಶಾಶ್ವತ, ಪರಮ ಸುಖವೇ ಅದರ ಸಹಜ ಸ್ಥಿತಿ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ. ಸೊ ಇಲ್ಲಿ ಕೃಷ್ಣ ಈ ಮಾಯಾವಾದಿ ಫಿಲಾಸಫಿಗೆ ತಪ್ಪು ಅಂತ ಅಂದ್ರೆ ಇಂಡೈರೆಕ್ಟ್ ಆಗಿ ಅಂದ್ರೆ ಕ್ಲೀನ್ ಆಗಿ ಹೇಳ್ತಾ ಇದ್ದಾನೆ. ನಾನು ನಿರಾಕಾರನಿಗೆ ಆಧಾರ, ನಾನ್ ನಿರಾಕಾರ ಅಂತ ಹೇಳ್ತಾ ಇಲ್ಲ ಕೃಷ್ಣ. ನಿರಾಕಾರ ಅಂದ್ರೆ ಬ್ರಹ್ಮನ್ ಪರಮಾತ್ಮ ಹಾಗೂ ಭಗವಾನ್ ಮೂರು ತರದ್ದು ದೇವರ ಸಾಕ್ಷಾತ್ಕಾರದಲ್ಲಿ ಫಸ್ಟ್ ಬ್ರಹ್ಮನ್, ಕೃಷ್ಣನ ಒಂದು ಪ್ರಕಾಶ ಏನಿದೆ ಅಂದ್ರೆ ಎಫಲ್ಜನ್ಸ್, ಅದು ಒಂದು ಬ್ರಹ್ಮನ್. ಸೊ ಅದಕ್ಕೆ ಆಧಾರ ನಾನು ಅಂತ ಹೇಳಿ, ಅಂದ್ರೆ ನನ್ನಿಂದ ಬರುವಂತದ್ದು. ಈಗ ಹೇಗೆ ಸೂರ್ಯನ ಬೆಳಕು, ಸೂರ್ಯ ಇವೆರಡು ಒಂದೇನಾ? ಅಲ್ಲ. ಆದ್ರೆ ಸೂರ್ಯನ ಒಂದು ಪಾರ್ಟ್, ಸೂರ್ಯನಿಂದ ಬರುವಂತದ್ದು ಸೂರ್ಯನ ಬೆಳಕು. ಅದೇ ತರ ಕೃಷ್ಣನಿಂದ ಬರೋ ಬೆಳಕೇನಿದೆ ಅದೇ ಅದು ನಿರಾಕಾರ ಬ್ರಹ್ಮನಿಗೆ ಆಧಾರ.
ಸೊ ಇದರಲ್ಲಿ ಈಶೋಪನಿಷದಲ್ಲಿ ಒಂದು ಶ್ಲೋಕ, ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಹಿರಣ್ಮಯೇನ ಪಾತ್ರೇನ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪುಷಂ ಅಪಾವೃಣು ಸತ್ಯಧರ್ಮಾಯ ದೃಶ್ಯತೆ. ಅಂದ್ರೆ ಅವನು ಭಕ್ತ ಅಲ್ಲಿ ಪ್ರೇ ಮಾಡುವಂತದ್ದು, ಓ ದೇವ್ರೆ, ನೀನು ದಯವಿಟ್ಟು ನಿನ್ನ ಅಂದ್ರೆ ಕವರ್ ಆಗಿದೆ ಈಗ ಪ್ಲಾನೆಟ್, ಅಂದ್ರೆ ನಿನ್ನ ಮುಖ ಕವರ್ ಆಗಿದೆ, ಅದನ್ನ ತೆಗೆದು ನಿನ್ನ ಭಕ್ತನಿಗೆ, ಅಂದ್ರೆ ಹೊರಗಡೆ ಬರೆಯ ಲೈಟ್ ಕಾಣ್ತಾ ಇದೆ ಅವನಿಗೆ, ಸೊ ಆ ಬ್ರಹ್ಮನ್ ಜ್ಯೋತಿಯನ್ನ ತೆಗೆದು ನನಗೆ ನಿನ್ನ ದರ್ಶನ ಕೊಡು ಅಂತ ಹೇಳಿ ಅದೊಂದು ಪ್ರಾರ್ಥನೆ. ದೇವರ ಒಂದು ಅಂದ್ರೆ ಅರ್ಥ, ದೇವರಿಗೆ ಆಕಾರ ಇದೆ, ದೇವರು ಆಕಾರ ಏನು ಅಂತ ರೂಪ ಇದೆ ಕೃಷ್ಣನಿಗೆ. ಸಾರಿ, ಏನಾಯ್ತಿದೆ? ಓಕೆ ಓಕೆ, ಅದು ಲಾಸ್ಟ್. ಓಕೆ, ಇಲ್ಲಿಗೆ ಮುಕ್ತಾಯ, ಅದು ಲಾಸ್ಟ್ ಶ್ಲೋಕ. ಓಕೆ, ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇವತ್ತು ಸ್ವಲ್ಪ ಈಸಿ ಇತ್ತಾ ಚಾಪ್ಟರ್? ಇವತ್ತು ಈಸಿ ಇತ್ತಾ ಚಾಪ್ಟರ್? ಹರೇ ಕೃಷ್ಣ. ಹರೇ ಅರ್ಥ ಆಯ್ತಾ ಎಲ್ಲರಿಗೂ? ಕ್ಲಿಯರ್ ಇತ್ತಾ? ಅರ್ಥ ಆಯ್ತಾ? ಅಂದ್ರೆ ಮನಸ್ಸಿನ ಗುಣ ಆಗಿದ್ದಕ್ಕೆ ನಮ್ಮನ್ನ ಎಷ್ಟೊಂದ್ ರಿಲೇಟ್ ಮಾಡ್ತಾ ಇತ್ತು ಕೆಲವೊಂದ್ರಲ್ಲಿ. ಅಂದ್ರೆ ನಮ್ಗೆ ಮೂರು ಗುಣಗಳು ಕೆಲವೊಂದ್ಸರಿ ಕೆಲವೊಂದು ಡಾಮಿನೆನ್ಸ್ ತಗೊಂಡ್ಬಿಡ್ತಾರೆ. ಹೌದೌದು, ಅದು ಎಲ್ಲರಿಗೂ ಇದೆ. ನಾವಿನ್ನು ಅದರಿಂದ ಮೇಲೆ ಬಂದಿಲ್ಲ ಅಲ್ಲ, ನಮಗೆ 3 ಗುಣಗಳು ಇದ್ದೇ ಇರುತ್ತೆ. ಸೊ ನಾವದು ತುಂಬಾ ಕಂಟಿನ್ಯೂಸ್ ಪ್ರಾಕ್ಟೀಸ್ ಬೇಕು ಅದಕ್ಕೆ. ಅದರಿಂದ ಹೊರಗಡೆ ಬರ್ಬೇಕಾದ್ರೆ ನಾವು ಅಷ್ಟು ಒಂದು ಡಿಸಿಪ್ಲಿನ್ಡ್ ಆಗಿ, ಸ್ಟ್ರಿಕ್ಟ್ ಆಗಿ, ಅಂದ್ರೆ ನಮಗೆ ಆತ್ಮಕ್ಕೆ ಏನ್ ಒಳ್ಳೇದು ಅದನ್ನ ಮಾಡ್ಕೊಂಡು ನಾವ್ ಯಾವಾಗ ಬರ್ತೀವಿ, ಆಗ ನಮಗೆ ಈ 3 ಗುಣಗಳಿಂದ ಮೇಲೆ ಬರಕ್ಕೆ ಸಾಧ್ಯ. ನಾವು ಯಾವಾಗ ಇಂದ್ರಿಯಗಳಿಗೆ ಬೇಕಾದಾಗ ಮಾಡ್ತೀವಿ ಅಥವಾ ನಮ್ಮ ಮನಸ್ಸಿಗೆ ಬೇಕಾದಾಗ ಮಾಡ್ತಾ ಇರ್ತೀವಿ, ಅಲ್ಲಿವರೆಗೂ ನಮಗೆ ಈ ಮೂರು ಗುಣಗಳಿಂದ ಹೊರಗಡೆ ಬರಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಇಂದ್ರಿಯಗಳನ್ನ ಯಾವಾಗ ಕೃಷ್ಣನಿಗೋಸ್ಕರ ಸೇವೆಯಲ್ಲಿ ತೊಡಗಿಸ್ತೀವಿ, ಆಗ ಮಾತ್ರ ಇದರಿಂದ ಸ್ಲೋಲಿ ನಾವು ಸತ್ವಗುಣಕ್ಕೆ ಬಂದು ಇದಾಗ್ಬೋದು, ಗುಣಾತೀತರಾಗ್ಬೋದು. ಇಲ್ಲಾಂದ್ರೆ ತುಂಬಾ ಕಷ್ಟ. ಈಗ ನಾವು ಸದ್ಯಕ್ಕೆ ಮಾಡುವಂತದ್ದು ನಮ್ಮ ಇಂದ್ರಿಯಗಳಿಗೆ ಏನ್ ಬೇಕಾದಲ್ವಾ, ನಮಗೆ ಏನ್ ಇಷ್ಟ ಅದನ್ನ ಮಾಡ್ತಾ ಇರ್ತೀವಿ. ಹೌದು. ಹರೇ ಕೃಷ್ಣ ಮಾತಾಜಿ. ಇವಾಗ ನಾವು ಹೊರಗಡೆ ಬರ್ಬೇಕು ಬಂದ್ರೆ ಮಾತ್ರ ನಮ್ಗಿದು ಸ್ವಲ್ಪ ಇವಾಗ ಕಾಮನ್ ಆಗಿ ಇವಾಗ ಎಲ್ಲರೂ ಏನ್ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ಇರೋ ಸಿಚುವೇಶನ್ ಗಳನ್ನ ಯೋಚನೆ ಮಾಡಿ ಇವಾಗ ಏನ್ ಮಾಡ್ಬೇಕು ಮಾಡ್ಬಾರ್ದು ಗೊತ್ತಾಗಲ್ಲ. ಇವಾಗ ಎಲ್ಲರೂ ಕಾಮನ್ ಆಗಿ ಆಸ್ ಅ ಕಾಮನ್ ಮ್ಯಾನ್ ತರಾನೇ ಯೋಚನೆ ಮಾಡ್ತಾರೆ. ಇವಾಗ ಆ 3 ಗುಣಗಳಿಂದ ನಾವು ಹೊರಗಡೆ ಬರ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೋದು ಮಾತಾಜಿ? ಅಲ್ಲ, ಕಾಮನ್ ಮ್ಯಾನ್ ಅಂದ್ರೆ ನಾವು ಕಾಮನ್ ಮ್ಯಾನ್ ಯಾಕೆ ನೋಡ್ಬೇಕು? ಈಗ ನೋಡಿ, ನಾವ್ ಏನಾದ್ರು ಒಂದು ರೆಫರ್ ಮಾಡ್ಬೇಕಾದ್ರೆ, ಈಗ ನಿಮಗೆ ಯಾವುದೇ ಒಂದು ನಾವು ವಿಷಯ ತಿಳ್ಕೊಬೇಕಾದ್ರೆ ನಾವು ಅದ್ರಲ್ಲಿ ಯಾರು ಪ್ರವೀಣರು ಇರ್ತಾರ ಅವ್ರ ಹತ್ರ ಹೋಗಿ ತಿಳ್ಕೊಂತದ್ದು ಅಲ್ವಾ. ಈಗ ನಮ್ಗೆ ಹುಷಾರಿಲ್ಲ ಅಂತ ಹೇಳಿದಾಗ ನಾವು ಈಗ ಪಕ್ಕದ ಮನೆಯವ್ರ ಹತ್ರ ಹೋಗ್ಬಿಟ್ಟು ಅಡ್ವೈಸ್ ಕೇಳ್ತೀವ, ನನಗೆ ಈ ತರ ಒಂದೇನೋ ಆಗಿದೆ, ನಂಗೆ ಏನಾದ್ರು ಒಂದು ಮಾತ್ರೆ ಅಥವಾ ಏನಾದ್ರು ಕೊಡಿ ಔಷಧಿ ಅಂತ ಕೇಳಿದ್ರೆ ಅವ್ರಿಗೆ ಏನ್ ಗೊತ್ತಿರುತ್ತೆ? ಅವ್ರಿಗೆ ಗೊತ್ತಿರಲ್ಲ. ಸೊ ಈಗ ಆಧ್ಯಾತ್ಮಿಕ ವಿಷಯ ಬಂದಾಗ ನಾವ್ ಯಾರ ಹತ್ರ ಕಲಿಬೇಕು? ಈಗ ನಮಗೆ ಸರಿಯಾದ ಒಂದು ಮಾರ್ಗದರ್ಶನ ಸಿಕ್ಕಿದೆ. ಸೊ ಯಾವ್ದು ನಮಗೀಗ ನಮಗ್ ಗೊತ್ತಾಗ್ಬೇಕೀಗ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಅಂದ್ರೆ ನಮಗೆ ಡಿಫ್ರೆನ್ಸಿಯೇಷನ್ ನಮಗ್ ಮಾಡಕ್ ಗೊತ್ತಾಗ್ಬೇಕು. ಸೊ ನೀವು ಯಾರು ಕಾಮನ್ ಮ್ಯಾನ್ ಹೇಳಿದ್ದನ್ನ ನಾವು ಫಾಲೋ ಮಾಡ್ಬಾರ್ದು ಅಲ್ವಾ, ಅದು ತಪ್ಪಾಗತ್ತೆ. ಕಾಮನ್ ಮ್ಯಾನ್ ಹೇಳಿದ್ದನ್ನ ಎಲ್ಲ ನಾವು ಫಾಲೋ ಮಾಡಕ್ಕಾಗಲ್ಲ. ಶಾಸ್ತ್ರ ಏನ್ ಹೇಳ್ತಾ ಇದೆ, ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಆಚಾರ್ಯರು ಏನ್ ಹೇಳ್ತಾ ಇದಾರೆ, ಅದನ್ನ ನಾವು ಫಾಲೋ ಮಾಡ್ಬೇಕು. ಆಗ ನಮಗೆ ಕ್ಲಾರಿಟಿ ಬರುತ್ತೆ. ಈಗ ಇಲ್ಲಾಂದ್ರೆ ನಾವು ಈಗ ಇದ್ರಲ್ಲಿದೀವಿ, ದ್ವಂದ್ವ. ಅಂದ್ರೆ ಓಕೆ, ಇಲ್ಲಿ ಕೇಳ್ತೀವಿ, ಆದ್ರೆ ಮತ್ತೆ ನಾವು ಮಾಡುವಂತದ್ದೇನು, ಬೇರೆಯವ್ರು ಏನ್ ಹೇಳ್ತಾರೆ, ಎಲ್ಲರೂ ಯಾವ ತರ ಇದಾರೆ, ಎಲ್ಲರ ತರನೇ ನಾವು ಇರೋಣ. ಸೊ ಆಗ ಏನು ಡಿಫ್ರೆನ್ಸ್ ಆಗಿಲ್ಲ, ಎಲ್ಲರ ತರ ನಾವೇ ಇದ್ರೆ ಏನು ಪ್ರಯೋಜನ ಆಗ? ಅಂದ್ರೆ ನಾವು ಇಷ್ಟೆಲ್ಲ ಜ್ಞಾನ ತಿಳ್ಕೊಂಡು ನಾವು ಹಾಗೆ ಇದ್ರೆ ನಮ್ ಲೈಫಲ್ಲಿ ಏನು ನಾವು ಚೇಂಜ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ಮೇನ್ ಆಗಿ ನಾವು ಕಲಿತಿದ್ದನ್ನ ಅಪ್ಲೈ ಮಾಡ್ಬೇಕು. ಬರೀ ಕಲ್ತ್ರೆ ಪ್ರಯೋಜನ ಇಲ್ಲ, ಕಲ್ತಿದ್ದನ್ನ ನಾವು ಅಪ್ಲೈ ಮಾಡ್ಬೇಕು. ಸೊ ನೀವು ಹೇಗೆ ಅಂದ್ರೆ ಈ ಗುಣಗಳನ್ನ ಎಲ್ಲರ ಜೊತೆ ಇದ್ಕೊಂಡು ಹೇಗೆ ಅಂತಲ್ಲ, ನೀವು ನಮ್ಮಲ್ಲಿ ನಮ್ ಲೈಫಲ್ಲಿ ನಾವು ಚೇಂಜ್ ಆಗ್ಬೇಕು ಅಂತಿದ್ರೆ ನಾವು ಕೆಲವೊಂದು ಚೇಂಜಸ್ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕಾಗತ್ತೆ. ಈಗ ನಾವು ಫಸ್ಟ್ ಸ್ಟಾರ್ಟಿಂಗ್ ಚಾಂಟಿಂಗ್ ಹರೇ ಕೃಷ್ಣ ಮಹಾಮಂತ್ರ ಇಂದ ಇರ್ಬೋದು. ಸೊ ಅದನ್ನ ಮಾಡ್ಕೊಂಡ್ ಬರ್ತಾ ಇದ್ರೆ ಮತ್ತೆ ನಿಮ್ಗೆ ಸ್ಲೋಲಿ ಕೃಷ್ಣನೇ ನಿಮಗೆ ದಾರಿ ತೋರಿಸ್ತಾನೆ. ಸೊ ಬಟ್ ಎಲ್ಲರೂ ಮಾಡೋ ತರಾನೇ ನಾನ್ ಮಾಡ್ತೀನಿ ಅಂದ್ರೆ ನಾವು ಅವರಲ್ಲೇ ಒಬ್ರಾಗಿರ್ತೀವಿ ಅಷ್ಟೇ.
ಏನು ವ್ಯತ್ಯಾಸ ಆಗಲ್ಲ ನಮ್ ಜೀವನದಲ್ಲಿ. ಬೇರೆ ಏನ್ ಮಾತಾಜಿ ನಿಮ್ಮ ಪ್ರಶ್ನೆ? ನಾನು ಆನ್ಸರ್ ಮಾಡಿದ್ನಾ? ಮಾತಾಜಿ ನಾನು ಇವಾಗ ಅದನ್ನೇ ಕೇಳಿದ್ದು ಮಾತಾಜಿ. ಇವಾಗ ನೀವು ನನ್ಗೊಂದು ಮಾತು ಹೇಳಿದ್ರಲ್ವಾ, ನೀವು ಇವಾಗ ಎಲ್ಲರಲ್ಲೂ ನಾನು ಇವಾಗ ನಿಮ್ಮ ಹತ್ರ ಏನೋ ಒಂದು ಪಾಠ ಕಲ್ತ್ಕೊಳ್ತೀನಿ ಒಬ್ರು ಮಾತಾಜಿಯಿಂದ. ಭಗವದ್ಗೀತೆಯಲ್ಲಿ ಸುಮಾರು ವಿಷಯ ತಿಳ್ಕೊಳ್ತೀನಿ ನಿಮ್ ಕಡೆಯಿಂದ. ನಾನು ಇವಾಗ ಕೆಲವ್ರು ಗುರುಗಳು ಹೇಳಿರ್ತಾರೆ, ಅದನ್ನ ತಿಳ್ಕೊಳ್ತೀನಿ. ಇವಾಗ ಕೆಲವೊಂದ್ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಳವಡಿಸ್ಕೊಳ್ಳೋದಕ್ಕೆ ಕಷ್ಟ ಅಂತ ಅನ್ಸಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಮಾತಾಜಿ. ಇವಾಗ ಪರ್ಸನಲ್ ಆಗಿ ನಾನು ಇದನ್ನ ಹೇಳ್ತಾ ಇಲ್ಲ, ನಾನು ಈಗ ಭಗವದ್ಗೀತೆ ಕ್ಲಾಸ್ ಕೇಳಿದ್ಮೇಲೆ ನಾನು ಅದ್ರ ಬಗ್ಗೆ ನಾನು ತಿಳ್ಕೊಂಡಿರೋದನ್ನ ನಾನು ಕೆಲವ್ರ ಹತ್ರ ಎಕ್ಸ್ಪ್ರೆಸ್ ಮಾಡಿರ್ತೀನಿ. ಅದ್ರ ಬಗ್ಗೆ ನಾನು ತಿಳ್ಸಕ್ ಟ್ರೈ ಮಾಡಿರ್ತೀನಿ ನಾನು. ಅವಾಗ ಅವರೆಲ್ಲ ಹೇಳೋ ಸೇಮ್ ಕ್ವಶನ್ ಮಾತಾಜಿ, ನನ್ಗೆ ಅವ್ರು ನನಗೆ ಕೇಳಿದಕ್ಕೆ ನಾನು ನಿಮ್ಮ ಹತ್ರ ಕೇಳ್ತಾ ಇದೀನಿ. ಯಾವ ರೀತಿ ಅವ್ರಿಗೆ ಆನ್ಸರ್ ಮಾಡ್ಬೇಕಂತ ನನ್ಗೆ ಗೊತ್ತಾಗಿಲ್ಲ. ಅದೇ ನಮ್ದು ತಪ್ಪೇನ್ ಗೊತ್ತಾ, ಈಗ ನಮಗೆ ಸರಿ ಗೊತ್ತಿಲ್ಲ. ನೀವೀಗ ಹೋಗಿ ಯಾರತ್ರ ನೀವು ಪ್ರೀಚ್ ಮಾಡಕ್ ಹೋಗ್ಬಾರ್ದು ಫಸ್ಟ್ ಆಫ್ ಆಲ್, ಓಕೆನಾ? ಯಾಕಂದ್ರೆ ನಮಗ್ ಗೊತ್ತಿಲ್ಲ. ಅಂಡ್ ನಮ್ಮಲ್ಲಿ ಅಷ್ಟು ಭಕ್ತಿ ಇಲ್ಲ ಅಲ್ವಾ? ಈಗ ನಮಗೆ ಭಕ್ತಿ ಇಲ್ಲ. ಈಗ ಇನ್ನೊಬ್ರು ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ನಮ್ಮಿಂದ ಅಂದ್ರೆ ನೀವು ಸ್ಟ್ರಾಂಗ್ ಇದ್ರೆ, ನಿಮ್ಮ ಫಿಲಾಸಫಿಯಲ್ಲಿ ನೀವು ಸ್ಟ್ರಾಂಗ್ ಇದ್ರೆ ನೀವು ಅವ್ರಿಗೆ ಹೇಳಕ್ ಹೋಗ್ಬೋದು. ಬಟ್ ಈಗ ಈಗ ಕಲಿತಾ ಇದ್ದೀರಾ, ನೀವೀಗ ಬೇರೆಯವ್ರಿಗೆ ಹೇಳಕ್ ಹೋಗ್ಬೇಡಿ. ನಿಮ್ಮನ್ನ ನೀವು ಫಸ್ಟ್ ಗಟ್ಟಿ ಮಾಡ್ಕೊಳ್ಳಿ. ಫೌಂಡೇಶನ್ ಫಸ್ಟ್ ಗಟ್ಟಿ ಆಗ್ಬೇಕಲ್ವಾ? ನೀವು ಮತ್ತೆ ಬಿಡ್ಲಿಕ್ಕೆ ಕಟ್ಬೇಕು. ನೀವೇ ಗಟ್ಟಿ ಇಲ್ಲ, ನೀವ್ ಇನ್ನೊಬ್ರಿಗೆ ಪ್ರೀಚ್ ಮಾಡಕ್ ಹೋದ್ರೆ ಅವ್ರು ಆರಾಮಾಗಿ ನಿಮ್ನ ಸೋಲಿಸ್ತಾರೆ. ನಿಮ್ನ ಮಾಡಕ್ ಆಗಲ್ಲ ಅವರಿಗೆ, ಅವ್ರನ್ನ ಗೆಲ್ಲಕ್ ಆಗಲ್ಲ ನಿಮಗೆ. ಸೊ ನೀವು ಸ್ಟ್ರಾಂಗ್ ಆಗ್ಬೇಕಾದ್ರೆ ನೀವು ಆಧ್ಯಾತ್ಮಿಕ ಇದ್ರಲ್ಲಿ ನೀವು ಏನ್ ಹೇಳಿದಾರೆ ಅದನ್ನ ನೀವು ಫಾಲೋ ಮಾಡಿ, ನಿಮ್ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ನಿಮ್ಮಲ್ಲಿ ಚೇಂಜ್ ನೋಡಿದಾಗ ಅವರೇ ಚೇಂಜ್ ಆಗ್ತಾರೆ ಆಟೋಮೆಟಿಕ್ ಆಗಿ. ಇವ್ರು ಹೀಗಿದ್ರಲ್ಲ, ಈಗ ಅವರ ಒಂದು ಬಿಹೇವಿಯರ್ ಚೇಂಜ್ ಆಗಿದೆ, ಅವರ ಇದು ಚೇಂಜ್ ಆಗಿದೆ, ನಮ್ಮಲ್ಲೇ ನಮಗೆ ಚೇಂಜಸ್ ಗೊತ್ತಾಗತ್ತೆ. ಸೊ ನಾವು ಚೇಂಜ್ ಆದಾಗ ಆಟೋಮೆಟಿಕ್ ಆಗಿ ಇನ್ನೊಬ್ರು ಚೇಂಜ್ ಆಗ್ತಾರೆ. ಅಂದ್ರೆ ಅವರಿಗೆ ಆಗ ಇಂಟ್ರೆಸ್ಟ್ ಬರುತ್ತೆ. ಈಗ ನೀವೀಗ ಅವ್ರ ತರನೇ ನೀವು ಒಬ್ರು ಅಲ್ವಾ? ಹಾಗಾಗಿ ಅವ್ರಿಗೆ ಯಾಕೆ ನಿಮ್ ಮಾತು ಕೇಳ್ತಾರ ಅವ್ರು? ಅರ್ಥ ಆಯ್ತಾ ನಾನು ಹೇಳೋದು? ಹೇಳಿದ್ ನನ್ಗೆ ಅರ್ಥ ಆಯ್ತು ಮಾತಾಜಿ. ಇವಾಗ ನೀವೇನ್ ಹೇಳ್ತಾ ಇದ್ದೀರಾ, 16 ರೌಂಡ್ ಚಾಂಟಿಂಗ್ ನಾನು ಡೈಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವೆರಿ ನಾನು ಗುಡ್. ಪ್ರತಿಯೊಂದು ನಾನು ತುಂಬಾ ಅಳವಡಿಸ್ಕೊಳ್ತಾ ಇದ್ದೀನಿ ಮಾತಾಜಿ. ನಾನು ಅಳವಡಿಸ್ಕೊಂತಾ ಇದ್ದೀನಿ ಅನ್ನೋದಕ್ಕಿಂತ ಅಳವಡಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಕರೆಕ್ಟ್ ಆಗತ್ತೆ ಅನ್ಕೋತೀನಿ. ನಾನು ನೋಡ್ಬಿಟ್ಟು ಕೆಲವರು ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ, ಕೆಲವರು ಅಕ್ಸೆಪ್ಟ್ ಮಾಡಲ್ಲ. ತೊಂದ್ರೆ ಇಲ್ಲ ಮಾತಾಜಿ. ಅಲ್ಲ, ಬೇರೆಯವ್ರ ಅಕ್ಸೆಪ್ಟೆನ್ಸ್ ನಮಗ್ ಬೇಕಾಗಿಲ್ಲ, ಆಯ್ತಾ? ಕೃಷ್ಣನಿಗೆ ನಾವು ಪ್ಲೀಸ್ ಮಾಡ್ಬೇಕಷ್ಟೇ. ನೀವು ಮಾಡ್ತಾ ಬನ್ನಿ. ಹೇಗೆ ಅಂತಂದ್ರೆ ಯಸ್ಮಿನ್ ತುಷ್ಟೇ ಜಗತ್ ತುಷ್ಟೇ. ಅಂದ್ರೆ ಕೃಷ್ಣನ ನಾವು ಗಿಡದ ಬುಡಕ್ಕೆ ನೀರ್ ಹಾಕಿದ್ರೆ ಎಲೆಗಳಿಗೆ ಸಪರೇಟ್ ಆಗಿ ಹಾಕೋ ಅವಶ್ಯಕತೆನೇ ಇಲ್ಲ ಅಂತೆ. ಆಟೋಮೆಟಿಕಲಿ ಬೇರೆಯವ್ರು ತೃಪ್ತರಾಗ್ತಾರೆ ಅಂತ. ಅಂದ್ರೆ ನಿಮಗೆ ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್ ಇರುವಂತದನ್ನ ಕೃಷ್ಣನೇ ತೆಗಿತಾನೆ ಲೈಫಲ್ಲಿ. ಅಂದ್ರೆ ಯಾರು ನಿಮಗೆ ತೊಂದರೆ ಕೊಡಲ್ಲ, ಹಾಗೂ ನಿಮ್ಮ ಫ್ಯಾಮಿಲಿಯವರು ಸ್ಲೋ ಆಗಿ ಅವ್ರನ್ನು ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಹೊರಗಿನವ್ರಿಗೆ ಈಗಲೇ ಹೇಳಕ್ ಹೋಗ್ಬೇಡಿ. ನೀವು ಫಾಲೋ ಮಾಡ್ತಾ ಇರ್ಬೋದು, ಬಟ್ ಬೇರೆಯವ್ರಿಗೆ ಹೇಳಕ್ ಹೋಗ್ಬೇಡಿ. ಅದಕ್ಕೆ ಸ್ವಲ್ಪ ಟೈಮ್ ಆಗ್ಲಿ. ನೀವು ಸ್ಟಡಿ ಆಗಿ ಮಾತಾಜಿ. ನೀವು ಒಂದ್ 6 ತಿಂಗಳಾದ್ರೂ ನೀವು ಇದ್ರಲ್ಲಿ ಸ್ಟಡಿ ಆಗಿ ಆಮೇಲೆ ನೀವು ಇನ್ನೊಬ್ರಿಗೆ ಹೇಳಿ, ಓಕೆನಾ? ಯಾಕಂದ್ರೆ ನಿಮ್ಗೆ ಅದು ಡಿಸ್ಕರೇಜ್ಮೆಂಟ್ ಆಗುತ್ತೆ. ಈಗ ನೀವು ಜಸ್ಟ್ ಈಗ ಕಾಲಿಟ್ಟಿದ್ದೀರಾ, ನೀವೀಗ ಬೇರೆಯವ್ರಿಗೆಲ್ಲ ಹೇಳಕ್ಕೆ ಅವ್ರಿಗೆ ಅಡ್ವೈಸ್ ಮಾಡಕ್ ಹೋದ್ರೆ ನಿಮಗೆ ಡಿಸ್ಕರೇಜ್ಮೆಂಟ್ ಮಾಡ್ತಾರೆ ಅವ್ರು. ಅಂಡ್ ನೀವು ಅಷ್ಟು ಸ್ಟ್ರಾಂಗ್ ಇಲ್ಲ ಈಗ ಫಿಲಾಸಫಿಲಿ. ಸೊ ನಿಮ್ನ ಬೇಗ ಅವರು ಡಿಫೀಟ್ ಮಾಡ್ಬೋದು ಅವ್ರ ಆರ್ಗ್ಯುಮೆಂಟ್ಸ್ ಇಂದ. ಸೊ ಆರ್ಗ್ಯುಮೆಂಟಿಗೆ ಹೋಗ್ಬೇಡಿ ಮಾತಾಜಿ, ಓಕೆನಾ? ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಪ್ರಶ್ನೆ ಇದ್ದಲ್ಲಿ ಕೇಳಿ. ವಿಡಿಯೋ ಆನ್ ಮಾಡಿ. ವಿಡಿಯೋ ಆನ್ ಮಾಡ್ಬೋದು ಎಲ್ಲರೂ. ವಿಡಿಯೋ ಮಾಡಕ್ ಸಾಧ್ಯ ಇರೋದು. ಹರೇ ಕೃಷ್ಣ. ಓಂಕಾರ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಎಷ್ಟು ಚಾಂಟಿಂಗ್ ಮಾಡ್ತಾ ಇದ್ದೀರಾ? ಇವತ್ತು 13 ಮಾಡೀನಿ ಮಾತಾಜಿ. ಹರಿ ಬೋಲ್. ವೆರಿ ನೈಸ್. ಸೊ ಇನ್ನು 3 ಯಾಕೆ ಬಿಟ್ಬಿಟ್ರಿ? ಇಂಟ್ರೆಸ್ಟ್ ಅದ್ ಹೆಂಗೆ ಇದ್ದಕ್ಕಿದ್ದಂಗೆ ನೋಡಿ, ಕೃಷ್ಣ ಮೆರ್ಸಿ. ನೀವು ಎಲ್ಲರಿಗೂ ಬುಕ್ ಎಲ್ಲ ಕೊಟ್ರಲ್ಲ, ದೇವ್ರು ನಿಮಗೆ ಮರ್ಸಿ, ಅಷ್ಟು ಬೇಗ ಕೃಷ್ಣ ಮರ್ಸಿ ಕೊಟ್ಬಿಟ್ಟಿದ್ದಾನೆ. ಆಗತ್ತೆ, ಸಾಧ್ಯ ಇದೆ. ನೋಡಿ, ನೀವು ಇನ್ನು 16 ರೌಂಡ್ ಆರಾಮಾಗಿ ಮಾಡ್ತೀರಾ. ಈಗ 13 ಮಾಡಿದೀರಾ, 16 ಆರಾಮಾಗಿ ಮಾಡ್ಬೋದು ನಿಮ್ಗೆ. ನೀವು ಬೆಳಿಗ್ಗೆ ಇದು ಟೆಂಪಲ್ ಲಿಂಕ್ ಅಲ್ಲಿ ಜಾಯ್ನ್ ಆಗ್ಬೋದು, ಸಾಧ್ಯ ಆದ್ರೆ. ತುಂಬಾ ಅರ್ಲಿ ಆಗತ್ತೆ ಅನ್ನೋದಾದ್ರೆ ನೋಡಿ, ಆ ಟೆಂಪಲ್ ಲಿಂಕ್ ಅಂದ್ರೆ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ ಇವತ್ತು. ನೋಡಿ, ನಾಳೆ ಬೆಳಿಗ್ಗೆ ಯಾರಿಗೆಲ್ಲ ಸಾಧ್ಯನೋ ಅವ್ರು ಬನ್ನಿ. 4:30 ನಂಗೂನು ತುಂಬಾನೇ ಕಮ್ಮಿ ನಿದ್ದೆ ಅನ್ಸುತ್ತೆ. ಯಾಕಂದ್ರೆ ಮಲಗುವಾಗ 11:30 ಅಂಡ್ ದೆನ್ ಅಗೈನ್ ಐ ಗೆಟ್ ಅಪ್ 3:30 ಐ ಗೆಟ್ ಅಪ್.
ಸೊ ಟೈಮೇ ಇಲ್ಲ. ಅಂಡ್ ಸಮಟೈಮ್ಸ್ ಡೇ ಟೈಮ್ ಅಲ್ಲಿ ಮಲ್ಕೊಬೇಕಾಗತ್ತೆ. ಸಂಜೆನೂ ಇರುತ್ತೆ ಅದು? ಸಂಜೆನೂ ಇರುತ್ತೆ ಅದು? ಚಾಂಟಿಂಗ್ ಇಲ್ಲ, ಹಾ, ಅದು ಸಂಜೆನೂ ಇದೆ. ಸಂಜೆ ಆರತಿ ಅದೆಲ್ಲ ಇದೆ, ಬಟ್ ಚಾಂಟಿಂಗ್ ಇರೋದು ಮಾರ್ನಿಂಗ್. ಎಷ್ಟು ಅವರ್ ಇರುತ್ತೆ ಮಾತಾಜಿ ಅದು? ಅದ್ 4:30ಗೆ ಮಂಗಳಾರತಿ ಸೆಷನ್, 4:30ಯಿಂದ 5:15 ಮಂಗಳಾರತಿ. ಅದಾದ್ಮೇಲೆ ಒಂದ್ ಅರ್ಧ ಗಂಟೆ ಚಾಂಟಿಂಗ್ ಹಾಕ್ತಾರೆ, ಇದು ಪ್ರಭುಪಾದದ್ದು. 7 ಮಿನಿಟ್ಸ್ ಒಂದ್ ರೌಂಡ್ ಮುಗಿಯುತ್ತೆ, 7 ಮಿನಿಟ್ಸ್ ಒಂದ್ ರೌಂಡ್ ಮುಗಿಯುತ್ತೆ. ಸೊ ಅದನ್ನ ಹಾಕ್ತಾರೆ. ಆಮೇಲೆ 1/4 ಗಂಟೆ ಇವರು ಪ್ರೆಸಿಡೆಂಟ್ ಇದಾರಲ್ಲ ನಾಮನಿಷ್ಠ ಪ್ರಭುಜಿ ಅಂತ, ಸೊ ಅವರು ಭಾಗವತಮಿಂದ ಒಂದು ಶ್ಲೋಕ ಅದು ಓದ್ತಾರೆ, ಓದಿ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಎವ್ರಿ ಡೇ ಒಂದೊಂದು ಶ್ಲೋಕ, 5:45 to 6. ಆಮೇಲೆ 6 ಇಂದ 7:30 ವರ್ಗು ಅದು ಆಗ್ತಾ ಇರುತ್ತೆ ಅಲ್ಲಿ ಇದು ಚಾಂಟಿಂಗ್. 6ರಿಂದ 7:30 ಟೆಂಪಲ್ ಲಿಂಕ್ ಅಲ್ಲಿ. ನಿಮ್ಮ ತಂದೆ ತಾಯಿ ಕೇಳ್ತಾರಾ? ತಂದೆ ತಾಯಿ ಕಾಣಿಸ್ತಾ ಇದಾರೆ ಹಿಂದೆ. ಇವತ್ತು ಕೂತಿದಾರ ಅವರು. ಹೌದಾ? ನಮಸ್ತೆ ನಮಸ್ತೆ ಅಮ್ಮ, ನಮಸ್ತೆ. ಅಯ್ಯೋ ಖಂಡಿತ ಖಂಡಿತ, ಒಳ್ಳೇದಾಗತ್ತೆ ಎಲ್ಲ. ಕೃಷ್ಣ ಕೃಷ್ಣ ಒಂದ್ಸತಿ ಬಂದ್ರೆ ಬಿಡಲ್ಲಂತೆ. ಕೃಷ್ಣ ತುಂಬಾ ಏನೋ ಬ್ಯಾಡ್ ಗೆಸ್ಟ್ ಅಂತೆ, ಒಂದ್ಸತಿ ಮನೆಗ್ ಬಂದ್ರೆ ಹೋಗಲ್ಲ ಅಂತೆ. ಹಾಗೆ ನೀವೆಲ್ಲ ಭಗವದ್ಗೀತೆ ಎಲ್ಲ ತಗೊಂಡಿದ್ದೀರಾ, ಸೊ ಕೃಷ್ಣ ಬಿಡಲ್ಲ, ಕೈ ಬಿಡಲ್ಲ. ಸೊ ಒಳ್ಳೇದಾಗ್ಲಿ. ಇವತ್ತೇ ಕೂತಿರೋದು ಮಾತಾಜಿ ಅವರು. ಹೌದಾ? ಇವತ್ತೇ ಕೂತಿರೋದು. ನಾವೇನೋ ಕೆಲಸ ಮಾಡ್ತಿದ್ದೆ, ಧನುರ್ಮಾಸದ ಪೂಜೆ ಆಗ್ಬೇಕಾಯ್ತು, ಕೂತ್ಕೊಂಡೆ. ಅಮ್ಮ ಆಯ್ತಿರಮ್ಮ ಅಂದ, ಅದಕ್ಕೆ ಕೂತ್ಕೊಂಡೆ. ನಿಮ್ಮ ಆಶೀರ್ವಾದನು ಅಯ್ಯೋ ನಾನೆಲ್ಲ ಏನ್ ಲೆಕ್ಕ ಇಲ್ಲ ಮಾತಾಜಿ. ಅವರಿಗೆ ಗುರುಗಳದು ಮತ್ತೆ ಇವರು ಪ್ರಭುಪಾದ್ ಮತ್ತೆ ಕೃಷ್ಣ ಮಾಡ್ತಾರೆ ಆಶೀರ್ವಾದ. ನಾನೇ ಇನ್ನು ಐ ಮೀನ್ ಅಷ್ಟು ಇದಿಲ್ಲ. ನೀವೇ ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ಬ್ಯಾಚಿಗೆ ಸೇರಿ ಅಮ್ಮ, ನೀವು ಮಾಡಿ, ನೀವು ಅಮ್ಮ ಅಪ್ಪ ಸೇರ್ಲಿ ನೆಕ್ಸ್ಟ್ ಫುಲ್ ಫಸ್ಟ್ ಇಂದ. ಧನ್ಯವಾದ. ಹರೇ ಕೃಷ್ಣ ಶಿಲ್ಪಾ ಮಾತಾಜಿ, ಪೂಜಾ ಮಾತಾಜಿ. ವಿಡಿಯೋ ಪ್ರಭುಪಾದ ಅವ್ರದ್ದು ವಿಡಿಯೋ ಐತಲ್ಲ, ಅವಾಗ ತೋರ್ಸಿರಲ್ಲ? ಅದು ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ, ಅದು ಲಿಂಕ್ ಇಲ್ಲ ಅದ್ರಲ್ಲಿ. ಕ್ಲಾರಿಟಿನೂ ಇಲ್ಲ ಅದು. ನಿಮಗೆ ತುಂಬಾ ಸಿಗುತ್ತೆ, ನೀವು ಯೂಟ್ಯೂಬಿಗೆ ಹೋಗಿ, ಪ್ರಭುಪಾದದ್ದು ಎಷ್ಟು ಬೇಕಾದ್ರೂ ಇದೆ ನಿಮಗೆ. ಲೆಕ್ಚರ್ಸ್ ಎಲ್ಲ ಕೇಳಿ, ಪ್ರಭುಪಾದ್ ಲೆಕ್ಚರ್ಸ್ ಕೇಳ್ಬೇಕು ಎಲ್ಲಾರು, ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಅವ್ರದ್ದು ಜಸ್ಟ್ ನೀವು 4 minutes 5 minutes ಎವ್ರಿ ಡೇ ನೀವು ಒಂದ್ 10 ನಿಮಿಷ ಕೇಳಿದ್ರೆ ಸಾಕು ನಿಮಗೆ. ಎವ್ರಿ ಡೇ ಮಾರ್ನಿಂಗ್ ಒಂದ್ ಅಭ್ಯಾಸ ಮಾಡ್ಕೊಂಡ್ರೆ ಒಂದ್ 10 ನಿಮಿಷ ಪ್ರಭುಪಾದ್ನ ಕೇಳಿದ್ರೆ ಸಾಕು, ಅಷ್ಟು ಚೆನ್ನಾಗಿರುತ್ತೆ ಕೇಳಕ್ಕೆ. ಅಂದ್ರೆ ಅಷ್ಟು ಕೇಳಿದ್ರೆ ಸಾಕು ನಮಗೆ, ಎಷ್ಟೋ ಜ್ಞಾನ ಸಿಗುತ್ತೆ ಅವ್ರದ್ದು. ಅವತ್ತಿನ ಹೋಲ್ ಡೇ ಹೋಲ್ ಡೇ ಚೆನ್ನಾಗಿರುತ್ತೆ. ಪ್ರಭುಪಾದ್ನ ಕೇಳಿದ್ರೆ ಹೋಲ್ ಡೇಸ್ ಒಂಥರ ಬ್ಲಿಸ್ಫುಲ್ ಅನ್ಸುತ್ತೆ. ನಮಸ್ತೆ ವಾಸುದೇವ ಪ್ರಭುಜಿ. ಹರೇ ಕೃಷ್ಣ ಹರೇ ಕೃಷ್ಣ. ವಾಸುದೇವ. ಓಕೆ. ಶಾರದಾ ಮಾತಾಜಿ ಹರೇ ಕೃಷ್ಣ. ಇವತ್ತು ಫಸ್ಟ್ ಟೈಮ್ ವಿಡಿಯೋ ಆನ್ ಮಾಡಿದ್ದಾರೆ ಮಾತಾಜಿ. ಪೂಜಾ ಅವ್ರನ್ನ ನೋಡಿದ್ದೆ ನಾನು. ಹರೇ ಕೃಷ್ಣ ಪೂಜಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಶಿಲ್ಪಾ. ಹರೇ ಕೃಷ್ಣ. ಹರೇ ಕೃಷ್ಣ ಗಾಯತ್ರಿ. ಹರೇ ಕೃಷ್ಣ. ಹರೇ ಕೃಷ್ಣ. ನೈಸ್ ಟು ಸಿ ಯು ಆಲ್. ಖುಷಿ ಆಯ್ತು ಎಲ್ಲಾರನ್ನ ನೋಡಿ. ಓಕೆ, ಬೇರೆ ಏನಾದ್ರು ಪ್ರಶ್ನೆ ಇದೆ ಇವತ್ತಿಂದು ಚಾಪ್ಟರ್ದು? ಪ್ರಶ್ನೆ ಇದ್ರೆ ಕೇಳಿ ಯಾರಾದ್ರೂ, ಇಲ್ಲಾಂದ್ರೆ ಮುಕ್ತಾಯ ಮಾಡೋಣ. ಶಿಲ್ಪಾ ಮಾತಾಜಿ ಏನೋ ಪ್ರಶ್ನೆ ಇದೆಯಾ? ಏನೂ ಇಲ್ಲ ಮಾತಾಜಿ. ಸರಿ ಸರಿ, ಎಲ್ಲ ಅರ್ಥ ಆಯ್ತಾ? ಚೆನ್ನಾಗ್ ಬಂತ ಇವತ್ತು ಅರ್ಥ ಆಯ್ತು ನಮ್ಗೆ ಚೆನ್ನಾಗಿದೆ. ಅಂದ್ರೆ ನಿಮಗೆ ಅಂದ್ರೆ ಅದೇ ಇವತ್ತು ನಿನ್ನೆ ಎಲ್ಲ ಜಸ್ಟ್ ಒಂದು ಇಂಟ್ರೋ ತರ ಕೊಟ್ಟಿದ್ದು, ಇವತ್ತು ಡೀಟೇಲ್ ಆಗಿತ್ತಲ್ಲ, ಅದ್ರ ಬಗ್ಗೆನೇ ಇತ್ತು ಕ್ಲಾಸ್. ಹಾಗಾಗಿ ಇವತ್ತು ಕ್ಲಾರಿಟಿ ಸಿಕ್ಕಿರುತ್ತೆ. ನೀವು ನಮ್ಮ ಅಪ್ಪ ಅಮ್ಮಂಗೆ ನೀವ್ ಹೇಳ್ಬೇಕು, ಹರೇ ಕೃಷ್ಣ ಮಂತ್ರ ಹೇಳಿ ಅಂತ ಹೇಳಿ ನೀವ್ ಹೇಳ್ಬೇಕು. ನನ್ ಮಾತು ಕೇಳಲ್ಲ ಅವರು. ಹೇಳ್ತಾರೆ. ಇಲ್ಲ, ಅವರು ನೆಕ್ಸ್ಟ್ ಬ್ಯಾಚ್ ಫಸ್ಟ್ ಇಂದ ಬರ್ತಾರಲ್ಲ, ಅವಾಗ ಹೇಳ್ತಾರೆ ಬಿಡಿ. ಫಸ್ಟ್ ಇಂದ ಸೇರ್ಸಿ ಅವ್ರನ್ನ, ಫಸ್ಟ್ ಚಾಪ್ಟರ್ 1 ಇಂದ.
ಹೌದು. ಅಲ್ಲ ಪ್ರಭುಜಿ, ನಿಮಗ್ ಬ್ಲೆಸ್ಸಿಂಗ್ ಸಿಕ್ಕಿದ್ರೆ ಅವ್ರಿಗೆ ಬ್ಲೆಸ್ಸಿಂಗ್ ಸಿಕ್ದಂಗೆ ಬಿಡ್ರಿ, ಪರವಾಗಿಲ್ಲ. ಇಲ್ಲಪ್ಪ, ಇದು ಪ್ರತ್ಯೇಕ. ಆಧ್ಯಾತ್ಮಿಕದಲ್ಲಿ ಎಲ್ರದ್ದು ಅವ್ರವ್ರ ದಾರಿ ಅವರೇ ನೋಡ್ಬೇಕು. ಅವ್ರು ಮಾಡಿದ್ರೆ ಅವರಿಗೆ, ಅವ್ರು ಮಾಡಿದ್ರೆ ಅವ್ರಿಗೆ. ಹಾಗೆ ಅಂದ್ರೆ ಸ್ವಲ್ಪ ಪುಣ್ಯ ಬರುತ್ತೆ, ಇಲ್ಲ ಅಂತಲ್ಲ. ಮಕ್ಳು ಮಾಡಿದ್ರೆ ಅಪ್ಪ ಅಮ್ಮಂಗೆ ಪುಣ್ಯ ಇದೆ, ಆದ್ರೂನು ಅವ್ರು ಮಾಡ್ಬೇಕು. ಯಾಕಂದ್ರೆ ಅದು ಅಂದ್ರೆ ಸ್ವಲ್ಪ ಏಜ್ ಆದವರು ಜಾಸ್ತಿ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಅವ್ರು ನೆಕ್ಸ್ಟ್ ಲೈಫ್ ಈಗ ಹೇಗೆ ಅಂದ್ರೆ ನಾವು ಈ ಜೀವನದಲ್ಲಿ ನಾವು ಮುಂದೆ ಫ್ಯೂಚರ್ ಅಲ್ಲಿ ಕೂಡಿಡ್ತೀವಿ ಚೆನ್ನಾಗಿರ್ಬೇಕು ಅಂತ. ಸೊ ನೆಕ್ಸ್ಟ್ ಲೈಫಿಗೆ ಇದು ನಾವು ಇನ್ವೆಸ್ಟ್ಮೆಂಟ್ ಮಾಡೋದು. ಹರೇ ಕೃಷ್ಣ ಮಂತ್ರ. ಹೌದು, ಅವ್ರು ಮಾಡ್ಬೇಕಾದ್ರೆ ನಾವು ಮಾಡ್ತಾ ಇದ್ದೀವಲ್ಲ. ಇಟ್ ಇಸ್ ಲೈಕ್ ಇನ್ವೆಸ್ಟಿಂಗ್ ಫಾರ್ ಅವರ್ ಫ್ಯೂಚರ್. ನಾವು ಮಾಡ್ತಾ ಇದ್ದೀವಿ. ಹೌದು ಹೌದು. ಅಲ್ಲ, ನಾವು ಮಾಡ್ಬೇಕು. ಈಗ ಅಂತೂ ಗೊತ್ತಿಲ್ಲ ನಾವು ಈಗೇನು ಏಜ್ ಅಲ್ಲಿ ಲೆಕ್ಕನೇ ಇಲ್ಲ ಅಲ್ಲ. ಏನು ಗೊತ್ತಿಲ್ಲ ಯಾರು ಎಷ್ಟು ದಿನ ಇರ್ತಾರಂತ. ಹೌದೌದು. ಯೋಗ ಇರ್ಬೇಕಲ್ಲ ಮೇಡಮ್. ಏನಂತ? ದಾರಿ ಬರೋ ಯೋಗ ಇರ್ಬೇಕು. ಯೋಗ ಇದೆ ಮಾತಾಜಿ. ನಿಮಗೆ ಇವಾಗ ನಿಮ್ ಮಗ ಮಾಡ್ತಾರೆ ಅಂದ್ಮೇಲೆ ನಿಮಗೆ ಯೋಗ ಇದೆ ಅಂತಾನೆ. ನೀವು ಮನ್ಸ್ ಮಾಡ್ಬೇಕಷ್ಟೇ ಈಗ. ಮಾಡನ್ ಬಿಡ್ರಿ, ಇದೇನ್ ತೊಂದ್ರೆ ಇಲ್ಲ, ಮಾಡನ್ ಬಿಡ್ರಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಆಯ್ತು, ಮಾತಾಜಿ ಹೇಳಿದ್ಮೇಲೆ ಒಪ್ಪಾಯ್ತು. ಹರಿ ಬೋಲ್, ಹರಿ ಬೋಲ್. ಓಕೆ, ಎಲ್ಲರಿಗೂ ನಮಸ್ಕಾರ. ಹಾಗಾದ್ರೆ ಕ್ಲೋಸ್ ಮಾಡೋಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕುರ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ. ಎಲ್ಲರೂ ಒಟ್ಟಿಗೆ ಹೇಳಿ ಹರೇ ಕೃಷ್ಣ. ಎಲ್ಲರೂ ಒಟ್ಟಿಗೆ ಹೇಳೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಹರೇ ಹರೇ. ಹರೇ ರಾಮ. ಹರೇ ರಾಮ. ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಹರೇ ಹರೇ. ಹರೇ ರಾಮ. ಹರೇ ರಾಮ. ರಾಮ ರಾಮ ಹರೇ ಹರೇ. ಧನ್ಯವಾದ. ತುಂಬಾ ಧನ್ಯವಾದ ಎಲ್ಲರಿಗೂ. ನಾಳೆ ಸಿಗೋಣ. ಹರೇ ಕೃಷ್ಣ. ಶುಭರಾತ್ರಿ. ಧನ್ಯವಾದ. ಹರೇ ಕೃಷ್ಣ.